ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಮಂಗಳೂರು ನಗರ ದಕ್ಷಿಣ ಎಂದ ಕೂಡಲೇ ಇದು ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದರೆ, ಬೇರೆ ವಿಧಾನಸಭಾ ಕ್ಷೇತ್ರ ಹೋಲಿಸಿದರೆ ಒಂದಿಷ್ಟು ವ್ಯತ್ಯಾಸ ಇರುವಂಥ ಕ್ಷೇತ್ರ. ಯಾಕಂತ ಹೇಳಿದರೆ ಇಡೀ ನಗರ ಪ್ರದೇಶವನ್ನೇ ಹೊಂದಿರುವಂಥ ಏಕೈಕ ಈ ಭಾಗದ ಕ್ಷೇತ್ರ ಅಂತ ಹೇಳಿದರೆ ಇದು ಮಾತ್ರ. ಸುಮಾರು 38 ಕಾರ್ಪೊರೇಟ್ ಅಂದರೆ ಪಾಲಿಕೆಯ ವಾರ್ಡ್ಗಳನ್ನು ಹೊಂದಿರುವಂಥ ಒಂದು ಕ್ಷೇತ್ರ. ಒಬ್ಬ ಶಾಸಕರಾಗಿ ಇಲ್ಲಿ ಆಯ್ಕೆಯಾಗೋರಿಗೆ ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಅಭಿವೃದ್ಧಿಯ ನಿಟ್ಟಿನಲ್ಲಿ ಜನ ನೇರವಾಗಿ ಇಲ್ಲಿ ನೋಡುವುದು ಶಾಸಕರ ಕಾರ್ಯಕ್ಷಮತೆ. ಆ ನಿಟ್ಟಿನಲ್ಲಿ ಪ್ರಥಮ ಬಾರಿ ಆಯ್ಕೆಯಾಗುವಂಥ ಶಾಸಕರ ಮುಂದಿರುವಂಥ ಸವಾಲುಗಳೇನು, ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ನೂತನವಾಗಿ ಆಯ್ಕೆಯಾಗಿರುವಂಥ ಮಂಗಳೂರು ನಗರ ದಕ್ಷಿಣದ ಶಾಸಕರಾಗಿರುವಂಥ ಡಿ ವೇದವ್ಯಾಸ್ ಕಾಮತ್ ಅವರು ಇವತ್ತು ನಮ್ಮೊಂದಿದ್ದಾರೆ. ಅವರ ಕಾರ್ಯಕ್ರಮ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ಸುಮಾರು 15,075 ಮತಗಳ ಒಂದು ಅಂತರದಲ್ಲಿ ಗೆಲುವು. ಇದು ಈ ಕ್ಷೇತ್ರದಲ್ಲಿ ದಾಖಲಾಗಿರುವಂಥ ಇತಿಹಾಸದ ಅತ್ಯಂತ ಹೆಚ್ಚಿನ ಗೆಲುವು ಅಂತ ಕೂಡ ಹೇಳಲಾಗ್ತಾ ಉಂಟು. ಸೊ ಯಾವ ರೀತಿಯಲ್ಲಿ ಅವರು ಕೊಟ್ಟಿರುವಂಥ ಭರವಸೆಗಳು, ಮಾತುಗಳು, ವಿಶ್ವಾಸಗಳು ಮುಂದಿನ ದಿನಗಳ ಜನರಿಗೆ ಹೇಗೆ ಅನುಷ್ಠಾನಕ್ಕೆ ಬರಲಿಕ್ಕಿದೆ, ನೀವು ಕೂಡ ಕರೆ ಮಾಡ್ಬೋದು. ನಿಮ್ಮ ಸಲಹೆಗಳನ್ನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಮಾತ್ರ. ಇವತ್ತು ಮಂಗಳೂರಿನ ದಕ್ಷಿಣದ ಅಭಿವೃದ್ಧಿಗಳ ಬಗ್ಗೆ ಸಲಹೆ ಇದ್ದರೆ ನೀವು ದಯವಿಟ್ಟು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ಸರ್, ಮೊದಲ ಬಾರಿಗೆ ಮೊನ್ನೆ ವಿಧಾನಸಭೆಯನ್ನು ಪ್ರವೇಶಿಸಿದ್ರಿ. ಈ 3 ತಿಂಗಳ ಅವಧಿ, ನಾಡ್ದು 15ಕ್ಕೆ ಬರ್ತಿ 3 ತಿಂಗಳಾಗುತ್ತೆ. ಹೇಗೆ ಅನಿಸ್ತಾ ಇದೆ? ಭಾಳಷ್ಟು ಸಂತೋಷ ಆಗ್ತಾ ಇದೆ. ಮಂಗಳೂರಿನ ಜನತೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಒಂದು ತರುಣನಾಗಿ ದಿನನಿತ್ಯ ಕೆಲಸ ಮಾಡಬಲ್ಲ ಒಂದು ಶಕ್ತಿ ನನ್ನ ಹತ್ರ ಇದೆ. ದೇವರು ಆಶೀರ್ವಾದ ಮಾಡಿದ್ದಾರೆ, ಮಂಗಳೂರಿನ ಜನತೆ ಆಶೀರ್ವಾದ ಮಾಡಿದ್ದಾರೆ. ವಿಧಾನಸೌಧದೊಳಗಡೆ ಪ್ರಥಮತವಾಗಿ ನಾನು ಪ್ರವೇಶಿಸಿದಾಗ ಸುರುವಿನ ಅವಧಿಯಲ್ಲಿ ರಾಜ್ಯಪಾಲರ ಭಾಷಣ ಅವರು ಏನು ಭಾಷಣ ಮಾಡಿದ್ದಾರೆ ಅದರ ಬಗ್ಗೆ ಮಂಡಿಸುವಂಥದ್ದು ಮತ್ತು ಅದರ ಬಗ್ಗೆ ಮಾತನಾಡುವಂಥದ್ದು, ಅದೆಲ್ಲ ಈ ಹಿಂದೆ ಹಿರಿಯರಿದ್ದಂಥ ಶಾಸಕರುಗಳು ಮತ್ತು ಸಚಿವರುಗಳು ಅವರಿಗೆ ಅವಕಾಶಗಳು ಜಾಸ್ತಿ ಇತ್ತು. ಯಾಕಂದರೆ ನಾವು ಹೊಸದಾಗಿ ಹೋಗಿದ್ದೇವೆ, ನಮಗೆ ಅದರ ಅನುಭವಗಳಿಲ್ಲ ಮತ್ತು ನಾವು ಗಮನಿಸುವಂಥದ್ದಿತ್ತು. ಅದರ ನಂತರ 2ನೆಯ ಬಜೆಟ್ನ ಬಗ್ಗೆ ಮಾತಾಡುವಂಥದ್ದು. ಬಜೆಟ್ನ ಬಗ್ಗೆ ಮಾತನಾಡೋದ ನಂತರ ಅದಕ್ಕೆ ಕೂಡ ಹಲವಾರು ಹಿರಿಯರು ಮತ್ತು ಬೇರೆ ಬೇರೆ ಮುಖ್ಯಸ್ಥರು, ಪ್ರಮುಖರು ಮತ್ತು ಪಕ್ಷದ ಪ್ರಮುಖರು ಕೂಡ ಅದರ ಬಗ್ಗೆ ಬಹಳಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ಆದರೆ ಒಟ್ಟು ನಾನೊಂದು ಸ್ಮಾರ್ಟ್ ಸಿಟಿಯ ಬಗ್ಗೆ ನಾನೊಂದು ಸ್ಪೀಕರ್ ಅವರ ಹತ್ರ ನನ್ನದೊಂದು ಸ್ಮಾರ್ಟ್ ಸಿಟಿಯ ಬಗ್ಗೆ ಮಾತಾಡಬೇಕು. ಮಂಗಳೂರು ನಗರ ದಕ್ಷಿಣದ ಸ್ಮಾರ್ಟ್ ಸಿಟಿ ಆಲ್ರೆಡಿ ಮಂಗಳೂರು ರಾಜ್ಯದ 6 ನಗರಗಳಲ್ಲಿ ಮಂಗಳೂರು ಒಂದು, ಅದನ್ನು ಮಾತಾಡಬೇಕು ಅಂತೇಳಿ ನಾನು ಸ್ಪೀಕರಿಗೆ ನಾನು ಬರೆದು ಕೊಟ್ಟಿದ್ದೆ. ಆದರೆ ನನಗೆ ಅವಕಾಶ ಸಿಕ್ಕಿಲ್ಲ ಅಂದರೆ ಒಟ್ಟು ಈ ಹಿಂದೆ ಯಾವುದೇ ಒಂದು ಇಷ್ಟು ವರ್ಷದ ನೀವು ಅನುಭವಗಳನ್ನು ತೆಗೆದು ನೋಡಿದರೆ ಒಂದು 5-6 ದಿವಸದಿಂದ ಒಂದು 6-7 ದಿವಸ ತನಕ ರಾಜ್ಯಪಾಲರ ಭಾಷಣ ಮತ್ತು ಒಂದು 7-8 ದಿವಸ ಬಜೆಟ್ ಬಗ್ಗೆ ಚರ್ಚೆಗಳು, ಅಂದರೆ ಒಂದು 15 ದಿವಸ 13-15 ದಿವಸದಿಂದ 13ರಿಂದ 15 ದಿವಸ ನಡೆಯುವಂಥ ವಿಧಾನ ಇದು ಏನು ಸಭೆ. ಈ ಸಲ ಒಟ್ಟು 8-8.5 ದಿವಸಗಳೊಳಗಡೆ ಮುಗಿಯಿತು. ಹಾಗಾಗಿ ಹೆಚ್ಚಿನವರಿಗೆ ಅವಕಾಶ ಸಿಕ್ಕಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಸಿಗ್ತದೆ. ನಿಮ್ಮ ಪ್ರಮುಖವಾಗಿ ನೀವು ಒಳಚರಂಡಿ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇದನ್ನು ವಿಷಯವನ್ನು ಅಂದರೆ ಕಳೆದ ಬಾರಿಯ ಶಾಸಕರು ಅದನ್ನು ಸಮರ್ಪಕವಾಗಿ ನಿರ್ವಹಿಸಿಲ್ಲ ಎನ್ನುವಂಥ ಕಾರಣಕ್ಕೆ ಜನ ನಿಮಗೆ ಹೆಚ್ಚಿನ ವಿಶ್ವಾಸವನ್ನು ಇಟ್ಟಿದ್ದಾರೆ. ಸೊ ಅದು ಯಾವ ರೀತಿಯಲ್ಲಿ ಆಗತ್ತೆ ಅಂತ ಅನಿಸ್ತಾ ಇದೆ? ನೋಡಿ, ಮಂಗಳೂರಿನ ಜನತೆ ಬಹಳಷ್ಟು ವಿಶ್ವಾಸವನ್ನು ಇಟ್ಟು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ನನ್ನನ್ನು ಗೆಲ್ಲಿಸಿದ್ದಾರೆ. ನಾನು ಪ್ರಥಮತವಾಗಿ ಅವರಿಗೆ ಈ ಒಂದು ಜನಧ್ವನಿ ಮುಖಾಂತರ ಅವರಿಗೆ ನಾನು ಜನರಿಗೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. 2ನೇದು, ಅವರು ಏನು ಈ ಒಳಚರಂಡಿ ಮತ್ತು ಕುಡಿಯುವ ನೀರಿನ ಬಗ್ಗೆ ನಾವು ಈಗ ಕರೆ ಕಾಯ್ತಾ ಉಂಟು, ಅದನ್ನು ಸ್ವೀಕರಿಸಿ ನಾನು ಆ ಬಗ್ಗೆ ಬರ್ತೇನೆ. ಹಲೋ, ನಮಸ್ಕಾರ. ತಮ್ಮ ಹೆಸರು ಮತ್ತು ಯಾವ ವಾರ್ಡಿಂದ? ಹೇಳಿ, ಶಾಸಕರಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆಯನ್ನು. ಹೇಳಿ ಸರ್, ಹೇಳಿ. ನಮಸ್ಕಾರ. ಪನ್ಲೆ ಸರಿ ಸರಿ. ಹಾಂ
ಸರಿ 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 ಸರ್ ಅದೇ ಪ್ರಶ್ನೆ ನೀವು ಹೇಳ್ತಾ ಇದ್ರಿ. ಸರಿ, ನಾನಂತ ಹೇಳಿದರೆ ಈಗ ಅವರು ಕೇಳಿದ ಪ್ರಶ್ನೆ ಕೂಡ ಸರಿಯಿದೆ. ಸ್ವತಂತ್ರ ಬಂದು ಇಷ್ಟು ವರ್ಷದ ನಂತರ, ಸರಿಸುಮಾರು 70 ವರ್ಷಗಳ ನಂತರ, ಮಂಗಳೂರು 70 ವರ್ಷ ಅಂತ ಹೇಳುವಂಥ ಸಂದರ್ಭದಲ್ಲಿ ಮಂಗಳೂರಿಗೆ ಬಹಳಷ್ಟು ನಾವು ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥದ್ದು ಏನಂತ ಹೇಳಿದರೆ, ಇವತ್ತು ಕುಡಿಯುವ ನೀರು ಮತ್ತು ಡ್ರೈನೇಜ್ನ ಸಮಸ್ಯೆಗಳು ಬಹಳಷ್ಟು ದೊಡ್ಡದಿದೆ. ಮಂಗಳೂರಿನ ಜನತೆ, ನಾನು ಹೇಳ್ತೇನೆ, ಬೇರೆ ಏನೂ ದೊಡ್ಡ ದೊಡ್ಡ ವಿಷಯಗಳನ್ನು ಅವರು ಕೇಳ್ತಾ ಇಲ್ಲ. ನಾವು ಮಂಗಳೂರಿನ ಜನತೆಯಾಗಿ ಎಲ್ಲ ಸರ್ಕಾರದ ಏನು ಟ್ಯಾಕ್ಸು, ಕರ ಇರ್ಬೋದು, ಇದನ್ನೆಲ್ಲ ನಾವು ವ್ಯವಸ್ಥಿತವಾಗಿ ಕಟ್ತಾ ಇದ್ದೇವೆ. ಆದರೆ ನಮಗೆ ಏನು ಕೊಡುವಂಥದ್ದು ಒಂದು ಒಳ್ಳೆಯ ಒಂದು ಶುದ್ಧವಾದ ನೀರು. ಒಂದು ನಮ್ಮ ಏನು ಶುದ್ಧವಾದ ನೀರನ್ನು ಕೊಟ್ಟು ಅದರ ನಂತರ ಡ್ರೈನೇಜ್ ಫೆಸಿಲಿಟಿ ಇದೆ, ಈ UGD ಸಿಸ್ಟಮನ್ನು ಸರಿಪಟ್ಟಾಗಿ ಒಂದು ವ್ಯವಸ್ಥಿತವಾಗಿ ಮಾಡಬೇಕು. ಮೂರನೇದು ಏನು ಅಂತ ಹೇಳಿದರೆ, ಒಂದು ಸ್ವಲ್ಪ ತಿರುಗಾಡಲಿಕ್ಕೆ ವ್ಯವಸ್ಥಿತವಾಗಿರುವಂಥ ರಸ್ತೆ. ನಾಲ್ಕನೇದು ಈ ಪವರ್ ಕಟ್ ಅಂತ ಹೇಳುವಂಥದ್ದು ಏನು ಕೆಟ್ಟ ಅಭ್ಯಾಸ ಇದೆ, ಇದನ್ನು ನಿಲ್ಲಿಸಬೇಕು ಅಂತೇಳಿ. ಇದು 4 ಬೇಸಿಕ್ಕಾಗಿ ಒಂದು ನಗರದವರು, ಒಂದು ಗ್ರಾಮಾಂತರ ಪ್ರದೇಶ ಇರ್ಬೋದು, ಎಲ್ಲರೂ, ರಾಜ್ಯದ ಜನರು, ಇಡೀ ದೇಶದ ಜನರು ಕೇಳುವಂಥದ್ದು. ಇದು ಪ್ರಮುಖವಾದ ಅಂಶಗಳು. ಆದರೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ನಂತರ ಕೂಡ ಆಗಿಲ್ಲ ಅಂತ ಹೇಳುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಇವತ್ತು ನಾನು ಮಂಗಳೂರಿನ ಶಾಸಕನಾಗಿ ನನಗೆ ನಾನು ಹೇಳಬೇಕು ಅಂತ ಹೇಳಿದರೆ, ಬಹಳಷ್ಟು ದೊಡ್ಡ ಸಮಸ್ಯೆಗಳು ಕಾಣ್ತಾ ಇರುವಂಥದ್ದು ನೀರಿಗೆ ಸಮಸ್ಯೆ ಮತ್ತು ಡ್ರೈನೇಜ್ನ ಸಮಸ್ಯೆ. ಸಾರ್ವಜನಿಕರು ಬಂದು ಮಾತಾಡುವಾಗ, ಇಲ್ಲ ನಾನು ಅವರ ಏರಿಯಾಕ್ಕೆ, ಅವರ ಮನೆಗಳಿಗೆ, ಮನೆಯ ಪರಿಸರಕ್ಕೆ ಭೇಟಿ ಕೊಟ್ಟಾಗ ಅವರು ತೋರಿಸುವಂಥದ್ದು ಡ್ರೈನೇಜ್ನ ಮತ್ತು ನೀರಿನ ಸಮಸ್ಯೆಗಳನ್ನು ತೋರಿಸುವಾಗ ಮನಸ್ಸಿಗೆ ದುಃಖ ಆಗ್ತದೆ. ಇದನ್ನು ಸರಿಪಡಿಸಬೇಕು ಅಂತ ಹೇಳುವಂಥದ್ದು ಚಿಂತನೆ ಇದೆ. ಇದನ್ನು ನನ್ನ ಅವಧಿಗಳಲ್ಲಿ ಇದನ್ನು ಬಹಳಷ್ಟು ಯಶಸ್ವಿಯಾಗಿ ಸರಿಪಡಿಸಬೇಕು ಅಂತ ಹೇಳುವಂಥದ್ದು. ಈ ಹಿಂದೆ ಸ್ವಲ್ಪ ನಮ್ಮ ADB ಫಸ್ಟ್ ಏನು ನಾವು ADB ಫಸ್ಟ್ ಲೋನನ್ನು ಪಡ್ಕೊಂಡು ಏನು ಮಾಡ್ಕೊಂಡಿದ್ದೀವಿ, ಅದರ ವಿಫಲತೆಯನ್ನು ಕೂಡ ಜನರು ಮಾತಾಡ್ತಾ ಇದ್ದಾರೆ. ಜನರು ಮಾತಾಡಿಕೊಂಡದ್ದನ್ನು ಈಗ ಸರಿಪಡಿಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈಗ ADB 2ನೇಗೆ ಮೊನ್ನೆ ಮಹಾನಗರ ಪಾಲಿಕೆಯಲ್ಲಿ ಅದಕ್ಕೆ ಅನುಮೋದನೆ ಸಿಕ್ಕಿದೆ. ಅದರ ನಂತರದ ಈಗ ಎಲ್ಲೆಲ್ಲಿ ಈಗ ಡ್ರೈನೇಜ್ನ ಮಿಸ್ಸಿಂಗ್ ಲಿಂಕಿಂಗ್ ಆಗಿದೆ, ಆ ಮಿಸ್ಸಿಂಗ್ ಲಿಂಕಿಂಗನ್ನು ಈಗ ಲಿಂಕ್ ಮಾಡುವಂಥದ್ದು ಈಗ 2ನೇ ADB 2 ಮುಖಾಂತರ ಆಗ್ತದೆ. ಅದು ಆಗ್ತದೆ. ಅದರ ನಂತರ ಕುಡಿಯುವ ನೀರಿಗೆ ಕೂಡ ಕೇಂದ್ರ ಸರ್ಕಾರ ಕೊಟ್ಟಂಥ ಕುಡಿಯುವ ನೀರಿಗೆ ಅಮೃತ ಯೋಜನೆಯಲ್ಲಿ ಕೂಡ ಕುಡಿಯುವ ನೀರಿಗೆ ಹಣ ಏನು ಅನುದಾನ ಬಂದಿರ್ತದೆ. ಅದನ್ನು ಕೂಡ ಕುಡಿಯುವ ನೀರಿಗಾಗಿ ಅದನ್ನು ಯೋಜನೆಯಾಗಿ ಸಮರ್ಪಕವಾಗಿ ಮತ್ತು ಮೂರನೇದು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಕೂಡ, ಸ್ಮಾರ್ಟ್ ಸಿಟಿಗೆ ನಮಗೆ ಒಂದು ಬಂದಂಥ ಸಣ್ಣ ಭಾಗ್ಯ ಅಂತ ಹೇಳಿದರೆ, ಈಗ ಸ್ಮಾರ್ಟ್ ಸಿಟಿಗೆ ಮೂಲತಃವಾಗಿ UD ಮಿನಿಸ್ಟರೇ ಟಾಪ್ ಮೋಸ್ಟ್ ಪೊಸಿಷನಲ್ಲಿ ಇರ್ತಾರೆ. ಹಾಗಾಗಿ ನಮ್ಮ ಜಿಲ್ಲೆಯವರೇ ಅದೇ ಮಂಗಳೂರಿನ ಹತ್ತಿರ ಪರಿಸರದ ಸಚಿವರು ಇರುವ ಕಾರಣ ಈ ಸ್ಮಾರ್ಟ್ ಸಿಟಿಯಲ್ಲಿ ಕೂಡ ಬಹಳಷ್ಟು ವಿಷಯಗಳನ್ನು ತೆಗೆದುಕೊಂಡು ಬೇಕಾದಂಥ ಮೂಲಭೂತವಾದ ಸೌಕರ್ಯಗಳನ್ನೇ ಹೆಚ್ಚಿಗೆ ಸ್ಪಂದನೆ ಕೊಡಬೇಕು ಅಂತ ಹೇಳುವಂಥದ್ದು. ಈಗಾಗಲೇ ಸ್ಮಾರ್ಟ್ ಸಿಟಿಗೆ ಮೂಲ ಪ್ರಸ್ತಾವನೆಯನ್ನು ಕಳಿಸಾಗಿದೆ. ಆ ಮೂಲ ಪ್ರಸ್ತಾವನೆಯನ್ನು ಕಳಿಸಿದ್ರು ಕೂಡ ಅದನ್ನು ಬದಲು ಮಾಡಲಿಕ್ಕೆ ಇಲ್ಲಿಯ ಏನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿದ್ದಾರೆ ಅವರ ಮುಖಾಂತರ ಹೈ ಪವರ್ ಕಮಿಟಿ ಬ್ಯಾಂಗ್ಳೂರಿನಲ್ಲಿದೆ. ಅಲ್ಲಿ ಕೂಡ ಅದನ್ನು ಬದಲು ಮಾಡುವಂಥ ಆ ಮೂಲ ಪ್ರಸ್ತಾವನೆಯನ್ನು ಸ್ವಲ್ಪ ಬದಲು ಮಾಡುವಂಥ ಅವಕಾಶಗಳು ಇದೆ. ಅದರಲ್ಲಿ ಕೆಲವೆಲ್ಲ ಬದಲು ಮಾಡುವಂಥದ್ದು ಮಾಡಿದರೆ ಕೆಲವೆಲ್ಲ ವಿಷಯಗಳಲ್ಲಿ ಮೂಲಭೂತವಾದಂಥ ಸೌಕರ್ಯಗಳಿಗೆ ಬಹಳಷ್ಟು ಒತ್ತನ್ನು ಕೊಡಬಹುದು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಆದರೆ ಈಗ ADB ಸೆಕೆಂಡಿಗೆ 93.5 ಕೋಟಿ ಈಗಾಗಲೇ ಅನುಮೋದನೆ ಸಿಕ್ಕಿದಂಥದ್ದು. ಅದನ್ನು ಮಾಡಿದರೆ ಬಹುತೇಕ ಮತ್ತು ಈ ಕುಡಿಯುವ ನೀರಿಗಾಗಿ, ಹಾಗಾಗಿ ಬಹುತೇಕ ಕುಡಿಯುವ ನೀರುಗಳು ಸಮಸ್ಯೆ ಬಗೆಹರಿಸ್ತದೆ. ಮತ್ತು ಉಳಿಯುವಂಥದ್ದು ಕಣ್ಣೂರಿನ ವಾರ್ಡ್ಗಳು ಪ್ರದೇಶ ಮತ್ತು ಅಳಪೆ, ಕನ್ನಗುಡ್ಡೆ ಮತ್ತು ಆ ಪರಿಸರ ಸ್ವಲ್ಪ, ಮತ್ತು ಈ ಮಾರ್ಗನ್ ಗೇಟ್ ಮಾರ್ಕೆಟು ಮತ್ತು ಈ ಮಹಾಕಾಳಿ ಪಡಪುವಿನ ಪ್ರದೇಶ, ಅಂದರೆ ಅಲ್ಲಿ ಸ್ವಲ್ಪ ಖಾಸಗಿ ಜಮೀನಿಂದವರು ಸ್ವಲ್ಪ ಜಮೀನನ್ನು ಕೊಡಬೇಕಾಗ್ತದೆ. ಇದು ಸ್ವಲ್ಪ ಭಾಗ ಉಳಿಬಹುದು. ಬೇರೆ ಎಲ್ಲ ಮಿಸ್ಸಿಂಗ್ ಲಿಂಕಿನ ಮುಖಾಂತರ ಎಲ್ಲ ಜೋಡಣೆಗಳನ್ನು ಆಗ್ತದೆ ಅಂತ ಹೇಳುವಂಥದ್ದು ನಾನು ಮೊನ್ನೆ ಅಧಿಕಾರಿಗಳ ಸಭೆಯಲ್ಲಿ ತೆಗೆದುಕೊಂಡಂಥ ವಿವರ, ಮತ್ತು ಯಾರೆಲ್ಲ ಅದಕ್ಕೆ ಅಡ್ವೈಸರ್ ಇದ್ದಾರೆ ಅವರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿಸುವಾಗ ಸಿಕ್ಕಿದಂಥ ವರದಿಗಳು. ಆ ಪ್ರಕಾರ ಅದನ್ನು ಮುಂದುವರಿಸಿದರೆ ಎಲ್ಲ ಸಮಸ್ಯೆಗಳು ಹೆಚ್ಚಿನದು ಬಹುತೇಕವಾಗಿ ಸರಿ ಆಗ್ತದೆ ಅಂತ ಹೇಳುವುದು. ಸರ್ಕಾರ ನಿಮ್ಮದು ಅಂದರೆ ಇಲ್ಲದಿರೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಅನಿಸ್ತಾ ಉಂಟು? ತುಂಬ ಜನರಿಗೆ ನಿರೀಕ್ಷೆ ಜಾಸ್ತಿ ಇದೆ. ಅಂದರೆ ಒಮ್ಮೆಲೆ ಜನರ ನಿರೀಕ್ಷೆ ಬಹಳಷ್ಟು ಇದೆ. ನಾನು ಶಾಸಕನಾಗಿ ಆಯ್ಕೆ ಆಗುತ್ತಿರುವಂಥ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಇತ್ತೇನಂತ ಹೇಳಿದರೆ, ಸರ್ಕಾರ ಯಡಿಯೂರಪ್ಪರೇ ಮುಖ್ಯಮಂತ್ರಿ ಆಗ್ತಾರೆ, ಬಹುತೇಕ ಕೆಲಸಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು.
ಬಹಳಷ್ಟು ವಿಷಯಗಳಲ್ಲಿ ಹೊಸ ನನ್ನ ಮನಸ್ಸಿನ ನನ್ನ ಏನು ನಾನೊಂದು ನನ್ನ ಮಂಗಳೂರು ನನ್ನ ವಚನ ಅಂತ ಹೇಳುವಂಥದ್ದು ನಾನೊಂದು ನನ್ನದೇ ಆದ ಒಂದು ಕಲ್ಪನೆ ಇಟ್ಟುಕೊಂಡಿದ್ದೇನೆ. ಆ ಕಲ್ಪನೆ ಇದರಲ್ಲಿ ಬಹಳಷ್ಟು ವಿಧದ ವಿಶೇಷಗಳಲ್ಲಿ ಅದು ಟ್ರಾಫಿಕ್ ವ್ಯವಸ್ಥೆ ಸುಧಾರಣೆಗಿರ್ಬೋದು, ಇಲ್ಲದ್ರೆ ನಿಮ್ಮ ಟೂರಿಸಮ್ ಇರ್ಬೋದು, ಈ ರೀತಿಯ ಹಲವಾರು ವಿಷಯಗಳನ್ನು ನಾನು ಬೇರೆ ಆದ ವಿಷಯಗಳನ್ನು ನಾನು ನನ್ನದೇ ಆದ ಇದಿತ್ತು. ಆದರೆ ಅದಕ್ಕೆಲ್ಲ ಹೆಚ್ಚಿನ ಒತ್ತು ಕೊಡುವಂಥದ್ದು ಸ್ವಲ್ಪ ಕಷ್ಟಕರ ಅಂತೇಳಿ ಕಾಣ್ಬೋದು. ಆದರೆ ನನ್ನ ಪ್ರಯತ್ನಗಳು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅಂತ ಹೇಳುವಂಥದ್ದು 100% ಸತ್ಯ. ಅದಕ್ಕೆ ಎಲ್ಲರ ರೀತಿಯಲ್ಲಿ ನನಗೆ ವಿಶ್ವಾಸ ಇದೆ. ಸರ್ಕಾರ ಕೂಡ ಇದಕ್ಕೆ ಎಲ್ಲ ರೀತಿಯಲ್ಲಿ ಸ್ಪಂದಿಸ್ಕೊಂಡು ಎಲ್ಲ ಮಾಡಬಹುದು ಅಂತ ಹೇಳುವಂಥ ವಿಶ್ವಾಸ ಕೂಡ ನನಗಿದೆ. ಹಾಗೆ ಒಳಚರಂಡಿ ತುಂಬ ಜನ ಹೇಳ್ತಾರೆ. ಇನ್ನೊಂದು ಕೆರೆ ಬಗ್ಗೆ ಸರ್, ಗುಜ್ಜರ್ ಕೆರೆಗೆ ನೀವು ಕಳೆದ ಬಾರಿ ಭೇಟಿ ಕೊಟ್ಟರೆ ಸುಮಾರು ಮಂಗಳೂರಲ್ಲಿ 11 ಕೆರೆಗಳಿದೆ ಅಂತ ಹೇಳಲಾಗ್ತಾ ಉಂಟು. ಗುಜ್ಜರ್ ಕೆರೆಯನ್ನು ಅಭಿವೃದ್ಧಿ ಮಾಡಿದರೆ ಸಣ್ಣ ಪುಟ್ಟ ಕೆರೆಗಳು ಒಂದು 35ರಿಂದ 38 ಇದೆ ಮಂಗಳೂರು ಮಹಾನಗರ ಪಾಲಿಕೆಯ ಮತ್ತು ಮೈನರ್ ಇರಿಗೇಷನ್ನ ದಾಖಲೆಯಲ್ಲಿರುವಂಥದ್ದು 35-36 ಕೆರೆಗಳಿದೆ. ಅದರಲ್ಲಿ ಈಗಾಗಲೇ ನಾನು ಮೊನ್ನೆ ದಾಖಲೆಗಳನ್ನೆಲ್ಲ ತೆಗೆದು ಅದರಲ್ಲಿ ಗುಜ್ಜರೆ ಕೆರೆಗೆ ಬಗ್ಗೆ ಬಹಳಷ್ಟು ಒಂದು ವಿಷಯ ಏನಿದೆ ಅಂತ ಹೇಳಿದರೆ, ಈಗಾಗಲೇ ಗುಜ್ಜರೆ ಕೆರೆಗೆ ಮೊನ್ನೆ ನಾನು ಮೀಟಿಂಗನ್ನೆಲ್ಲ ಮಾಡಿ ಅಲ್ಲಿ ಆ ಪ್ರದೇಶಕ್ಕೆ ಡ್ರೈನೇಜ್ ವ್ಯವಸ್ಥಿತವಾಗಿ ಇಲ್ಲದ ಕಾರಣ ಆ ಡ್ರೈನೇಜ್ನ ನೀರೆಲ್ಲ ಕೆರೆ ಒಳಗಡೆ ಬರ್ತಿತ್ತು. ಹಾಗಾಗಿ ಕೆರೆ ಬಹಳಷ್ಟು ಕೆರೆಯಲ್ಲಿ ಆ ಡ್ರೈನೇಜ್ನ ನೀರು ಬಂದು ಒಂದು ಕಾಲದಲ್ಲಿ ಗುಜ್ಜರ ಕೆರೆ ದೇವರು ಸ್ನಾನ ಮಾಡುವಂಥ ಕೆರೆ ಇದ್ದದು ಬಹಳಷ್ಟು ಕಲುಷಿತಗೊಂಡು ಬಹಳಷ್ಟು ಸಮಸ್ಯೆಗಳು ಎದುರ್ಕೊಂಡು, ಇದರಿಂದ ಆರೋಗ್ಯದ ಸಮಸ್ಯೆಗಳು ಕೂಡ ಆ ಪರಿಸರದಲ್ಲಿ ಬಹಳಷ್ಟು ಇತ್ತು. ಆದರೆ ಈಗ ಡ್ರೈನೇಜ್ನ ಕೆಲಸಗಳಾಗಿ ಎಲ್ಲ ಗುಜ್ಜರ ಕೆರೆ ಸುತ್ತಕ್ಕೂ ಡ್ರೈನೇಜ್ನ ಹೊಸತಾಗಿ ಜೋಡಣೆಗಳು ಹೊಸದಾಗಿ ಕಾಮಗಾರಿಗಳು ಆಗ್ತಾ ಇದೆ. ಅದು ಕಾಮಗಾರಿಗಳು ಇನ್ನೊಂದು ನವಂಬರ್ ಒಳಗಡೆ ಆಗ್ತದೆ ಅಂತ ಹೇಳುವಂಥದ್ದು. ಅಕ್ಟೋಬರ್ ಹೇಳಿದ್ದಾರೆ, ಆದರೆ ನವಂಬರ್ ಒಳಗಡೆ ಎಲ್ಲ ಕಾಮಗಾರಿಗಳು ಸಂಪೂರ್ಣ ಆಗ್ತದೆ ಅಂತೇಳಿ. ಅದಾದ ನಂತರ ನಮ್ಮ ಗುಜ್ಜರ ಕೆರೆ ಸುತ್ತು ಒಂದು ವಾಕಿಂಗ್ ಟ್ರ್ಯಾಕು ಮತ್ತು ಅದಕ್ಕೆ ಬೇಕಾದಂಥ ಲೈಟಿಂಗ್ಗಳ ವ್ಯವಸ್ಥೆ ಮತ್ತು ಅದಕ್ಕೆ ರೈನ್ ವಾಟರ್ ವಾಪಸ್ ಕೆರೆಗೆ ಹೋಗೋದಾಗೆ ಬೇಕಾದಂಥ ವ್ಯವಸ್ಥೆಗಳು, ಇದನ್ನೆಲ್ಲ ನಾನು ಮೈನರ್ ಇರಿಗೇಷನ್ ಅವರ ಮುಖಾಂತರ ಮಾತಾಡಿಸ್ಕೊಂಡು ಅವರಿಗೆ ಅದರ ಬಗ್ಗೆ ಒಂದು ಎಸ್ಟಿಮೇಷನ್ನೆಲ್ಲ ಮಾಡಲಿಕ್ಕೆ ಹೇಳಿದ್ದೀನಿ. ಎಸ್ಟಿಮೇಷನ್ ಆಗ್ತದೆ, ಅದಕ್ಕೆ ಅವರು ಮೆಜರ್ಮೆಂಟ್ ಎಲ್ಲ ಮಾಡಿಕೊಂಡು ಎಸ್ಟಿಮೇಷನ್ 1 ತಿಂಗಳಲ್ಲಿ 2 ತಿಂಗಳೊಳಗಡೆ ಕಂಪ್ಲೀಟ್ 1 ತಿಂಗಳೊಳಗಡೆ ಎಸ್ಟಿಮೇಷನ್ ಪ್ರಾರಂಭ ಇಲ್ಲ ಎಷ್ಟು ಅಂತಲೂ ಗೊತ್ತಾಗ್ತದೆ. ಅದರ ನಂತರ ನಾನು 2ನೇ ಸುತ್ತಿನ ಅಧಿಕಾರಿಗಳ ಹತ್ರ ಮಾತುಕೊಂಡು ಅದಕ್ಕೆ ಅನುದಾನವನ್ನು ಜೋಡಿಸ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತೇನೆ. ಮತ್ತು 3ನೇದು ಅದಕ್ಕೆ ಒಂದು ಮಾರ್ಕೆಟ್ನಿಂದ ಹಿಡಿದುಕೊಂಡು ಎಂಫಸಿಸ್ ತನಕ ಇರುವಂಥ ಪ್ರಧಾನ ರಸ್ತೆಗೆ ನಾನು PWDಯಿಂದ 1 ಕೋಟಿಯ ರಸ್ತೆಯನ್ನು ಕೂಡ ಈಗಾಗಲೇ ಮೊನ್ನೆ ರೇವಣ್ಣ ಅವರು ನಮ್ಮ ಸಚಿವರು PW ಮಿನಿಸ್ಟರ್ ಅವರು ಎಲ್ಲ ಡೀಟೇಲ್ಸನ್ನು ಕೊಡಲಿಕ್ಕೆ ಹೇಳಿದ್ದಾರೆ, ಯಾವ್ದು ನಮಗೆ ಬೇಕು ಅಂತೇಳಿ. ಅದರಲ್ಲಿ ನಾನು ಆ ರಸ್ತೆಯನ್ನು ಕೂಡ ಹಾಕಿಕೊಟ್ಟಿದ್ದೇನೆ. ಆಗ ಅದನ್ನು ಕೂಡ ಹಾಕಿದರೆ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥಿತವಾಗಿ ಎಲ್ಲ ಕೆಲಸ ಕಾರ್ಯಗಳು ಆಗ್ತದೆ. ಅದರೊಟ್ಟಿಗೆ ಕೆರೆ ಒಳಗಡೆ ಸ್ವಲ್ಪ ಟೂರಿಸಮ್ ಬಗ್ಗೆ ಮತ್ತು ಸ್ವಲ್ಪ ಇದರ ಬಗ್ಗೆ ಏನಾದರೂ ಸ್ವಲ್ಪ ಕೆಲವು ವಿಷಯಗಳು ಮಾಡಬೇಕು. ಅದರ ಕೆರೆಯನ್ನು ಕ್ಲೀನ್ ಮಾಡುವಾಗ ಕೆರೆ ಒಳಗಡೆ ಒಂದು ಗಿಡ ಇದೆ, ಆ ಗಿಡಗಳು ಬಹಳಷ್ಟು ತೆಗೆದರೂ ಕೂಡ ಪುನರುತ್ಪತ್ತಿ ಬೆಳೆಯುವಂಥದ್ದಿದೆ. ಅದಕ್ಕೆ ಬ್ರಹ್ಮಾವರ ಕೃಷಿ ಕೇಂದ್ರ ಮತ್ತು ತ್ರಿವೇಂದ್ರಂನಲ್ಲಿರೋ ಕೃಷಿ ಕೇಂದ್ರದಲ್ಲಿ ಅದಕ್ಕೆ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಅದರ ಬಗ್ಗೆ ವರದಿಗಳು ಈಗಾಗಲೇ ಮೈನರ್ ಇರಿಗೇಷನ್ ಹತ್ರ ಇದೆ. ಅದಕ್ಕೆ ಒಂದು ಜಂತು ಮತ್ತು ಜೀವಾಣು ಥರದ ಒಂದು ಸಣ್ಣ ಒಂದು ಏನು ಇನ್ಸೆಕ್ಟ್ಸ್ ಹಾಗೆ ಏನಿದೆ ಅದನ್ನು ಅದರ ಒಳಗಡೆ ಹಾಕಿದರೆ ಅದು ಪುನರಪ್ಪಿ ಒಮ್ಮೆ ಗಿಡ ತೆಗೆದ ನಂತರ ಅದು ಬೆಳೆಯುವುದಿಲ್ಲ ಅಂತ ಹೇಳುವಂಥದ್ದು ಅವರ ವರದಿಯನ್ನು ರಿಪೋರ್ಟ್ ಮಾಡೋಣ. ಮತ್ತು ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಆದ ನಂತರ ಅದನ್ನು ಅದರಲ್ಲಿ ಹಾಕಿ ಇನ್ನು ನಂತರ ಗಿಡ ಬೆಳೆಯದ ಹಾಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗಿದೆ. ಇಷ್ಟೆಲ್ಲ ಮಾಡುವಾಗ ಸಾಧಾರಣ ಮಟ್ಟಿಗೆ ಜನರಿಗೆ ಒಂದು ವ್ಯವಸ್ಥಿತವಾಗಿ ಗುಜ್ಜರ ಕೆರೆ ನಮಗೆ ಬೇಕಾದ ಹಾಗೆ ನಮ್ಮ ಮನಸ್ಸಿನ ಕಲ್ಪನೆ ಪ್ರಕಾರ ಉಪಯೋಗಿಸಬಹುದು ಅಂತ ಹೇಳುವಂಥ ನನ್ನ ನಂಬಿಕೆ. ಒಂದು ಕೆರೆ ಅಭಿವೃದ್ಧಿ ಆದರೆ ಮತ್ತೆ ಬಹುಶಃ ಕಾವೂರು ಕೆರೆ ಅಂಥದ್ದೆಲ್ಲ ಅಲ್ಲ, ಕಾವೂರು ಕೆರೆ ಮತ್ತು ಬೇರೆ ಕೆರೆ ಇದೆ. ನನ್ನ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಕೆರೆಗಳು 35 ಇದೆ, ನಾನು ಪಟ್ಟಿ ತೆಗೆದಿಟ್ಟಿದ್ದೀನಿ. ಈಗ ನೀರಿನ ಸಮಸ್ಯೆಗಳು ಬಹಳಷ್ಟು ಇರುವಾಗ ಕೆರೆಗಳು ನಮಗೆ ಬಹಳಷ್ಟು ಅವಲಂಬಿತರಾಗಿರಬೇಕು. ನಾವು ಕೆರೆಗಳು ನಮಗೆ ಬಹಳಷ್ಟು ಬೇಕು. ಈಗಾಗಲೇ ಬೈರಾಡಿ ಕೆರೆಗೆ ಬೇರೆ ಎಲ್ಲ ಇತರ ಒಂದು ಸುತ್ತಿನ ಕಾಮಗಾರಿಗಳಾದ ನಂತರ ಇನ್ನು ಮೂಡದ ಏನು ಅನುದಾನ ಇದೆ, ಕೆರೆ ಅಭಿವೃದ್ಧಿ ಶುಲ್ಕವನ್ನು ಮೂಡ ಸಂಗ್ರಹಿಸ್ತದೆ. ಆ ಕೆರೆ ಅಭಿವೃದ್ಧಿಯಲ್ಲಿ ಈಗಾಗಲೇ 2 ಕೋಟಿ ಅಷ್ಟು ಹಣವನ್ನು ಮೂಡದಿಂದ ಬೈರಾಡಿ ಕೆರೆಗೆ ಸ್ಯಾಂಕ್ಷನ್ ಆಗಿದೆ. ಪಡೀಲ್ ಬೈರಾಡಿ ಕೆರೆ, ಆ ಬೈರಾಡಿ ಕೆರೆಗೆ ಕೂಡ ಸಮರ್ಪಕವಾಗಿ ಯುಟಿಲೈಸ್ ಮಾಡಿಕೊಳ್ಳಬಹುದು. ಒಂದು ಕರೆ ಕಾಯ್ತು ಸರ್. ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್, ತಮ್ಮ ಹೆಸರು ಮತ್ತೆ ಯಾವ ಏರಿಯಾದಿಂದ? ದಕ್ಷಿಣದ. ಓಕೆ, AID. ಸರಿ ಹೇಳಿ ಅಮ್ಮ. ಸರಿ, ನೀವು ಹೇಳುವಂಥದ್ದು AID ದಂಡಕೆರೆಯಾಗಿ ಕೆಳಗೆ ಅಲ್ಲ, 1 ಮಿನಿಟು. AID ದಂಡಕೆರೆ ಅಲ್ಲ, ಮಾಬಲ್ ಸುವರ್ಣ ಅವರ ಮನೆಯಾಗಿ
ಕೆಳಗಡೆ ಡಾಮರ್ ರಸ್ತೆಯಲ್ಲಿ ಕೆಳಗಡೆ ಹೋಗಬೇಕು ದಂಡಕೆರೆಗೆ, ಇಲ್ಲ ಅಂದರೆ ನೀವು ಹೇಳುವಂಥದ್ದು ಅಲ್ಲಿ ಗ್ಯಾರೇಜ್ ಮುಖಾಂತರ ಸೀದಾ ಶಕ್ತಿನಗರ ಕನೆಕ್ಟ್ ಆಗುವಂಥ ರಸ್ತೆ. ಈ ಶೆಣೆಯವರ ಮನೆ ಇದೆ. ಯಾರ ಮನೆ? ಶೆಣೆಯವರ ಮಗಳು ಅಂತ ಹೇಳಿದ್ರೆ ಇಬ್ಬರಿಗೆ ಕೂಡ ಮದುವೆ ಆಗಿದೆ ಅಲ್ಲ. ಅವರು ಹೊರಗಡೆ ಜಿನಿಸಿ ಗ್ರೋಸರಿ ಶಾಪ್ನವರು ಇದ್ದಾರೆ ಮೇನ್ ರೋಡಲ್ಲಿ, ರಾಮದಾಸ್ ಶೆಣೆ ಅವರು. ಮಾಬಲ್ ಸುವರ್ಣ ಅವರ ಮನೆ ಎದುರುಗಡೆ ಬಾಗತ್ತು ನಾನು ಹೇಳ್ತಾ ಇದ್ದೀನಿ. ಹೌದು, ಅದು ವಿ ಶೇಪ್ ಇದೆ, ಅಲ್ಲಿ ಗ್ಯಾರೇಜಿನ ಪಕ್ಕ. ಸರಿ, ಒಂದು ಕೆಲಸ ಮಾಡ್ತೇನೆ ನಾನು. ಆ ರಸ್ತೆಯ ಬಗ್ಗೆ ನೀವು ಒಮ್ಮೆ ನನ್ನ ಆಫೀಸಿಗೆ ಬನ್ನಿ, ನಾನು ಅಧಿಕಾರಿಗಳನ್ನು ಕರೆಸ್ಕೊಂಡು ಏನಾಗಿದೆ ಅಂತ ಹೇಳೋದು ಮತ್ತು ಸ್ಥಳೀಯ ಕಾರ್ಪೊರೇಟರ್ ಕೂಡ ಅದರ ಬಗ್ಗೆ ಮಾತಾಡ್ತೇನೆ. ಮತ್ತು ಈಗಾಗಲೇ ಏನಾದರೆ ಇದು ಮಳೆಗಾಲ ಆದ ಕಾರಣ ಕೆಲವು ರಸ್ತೆಗಳ ಕಾಮಗಾರಿ ಆಗ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಅದನ್ನು ಹೇಗೆ ಮಾಡಿಸ್ಬೋದು ಅಂತ ಹೇಳೋ ದೃಷ್ಟಿಯಲ್ಲಿ ನಾನು ವಿಶೇಷವಾದ ಪ್ರಯತ್ನವನ್ನು ತಗೊಳ್ತೇನೆ. ಅಧಿಕಾರಿಗಳಿಂದ ಕೂಡ ಮಾತಾಡ್ತೇನೆ. ನೀವು ಸೋಮವಾರ ಬೆಳಿಗ್ಗೆ, ಇಲ್ಲಾಂದರೆ ನಾಳೆ ಆಗ್ತದೆ, ನಾಳೆ ಬೆಳಿಗ್ಗೆ 8-8:30 ಗಂಟೆಗೆ ನನ್ನ ಆಫೀಸಿಗೆ ಬರ್ಬೋದು. ಇಲ್ಲ ಅಂದರೆ ನಿಮಗೆ ನಾಳೆ ಆಗೋದಿಲ್ಲ ತಕ್ಷಣ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೋಮವಾರ ಬೆಳಿಗ್ಗೆ 8-8:30 ಗಂಟೆಗೆ ನನ್ನ ಕಚೇರಿಗೆ ಬನ್ನಿ. ನನ್ನ ಕಚೇರಿ PVS ಕಲಾಕುಂಜದ ಹತ್ರ. ಇದು ನನ್ನ ಖಾಸಗಿ ಕಚೇರಿ, ನನಗೆ ಸರ್ಕಾರಿ ಕಚೇರಿ ಇನ್ನು ಮಹಾನಗರ ಪಾಲಿಕೆ ಒಳಗಡೆ ಆಗಬೇಕಷ್ಟೇ. ಆದರೆ ಖಾಸಗಿ ಕಚೇರಿ PVS ಕಲಾಕುಂಜದ ಹತ್ರ, ಎಕ್ಸ್ಪರ್ಟ್ ಕಾಲೇಜಿನ ಹತ್ರ ಅಟಲ್ ಸೇವಾ ಕೇಂದ್ರ ಅಂತ ನನ್ನ ಖಾಸಗಿ ಕಚೇರಿ ಇದೆ. ಈಗ ನಾನು ಸಾರ್ವಜನಿಕರಿಗೆ ಅಲ್ಲೇ ಲಭ್ಯ ಇರ್ತೇನೆ. ಸೋಮವಾರ ಬೆಳಿಗ್ಗೆ 8-8:30 ಬೆಳಿಗ್ಗೆ 10:30 ಗಂಟೆ ತನಕ ಅಲ್ಲಿರ್ತೇನೆ. ನೀವು ಬನ್ನಿ, ಅದಕ್ಕೆ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಅದಕ್ಕೆ ನಂತರ ದಿನಗಳಲ್ಲಿ ಏನು ಮಾಡಿಸ್ಬೋದು ನಾನು ಮಾಡಿಸ್ಕೊಡ್ತೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಒಳ ರಸ್ತೆಗಳಿಗೆ ತುಂಬ ಕೆಲಸ ಆಗಬೇಕು ಅಂತ ಅನಿಸ್ತಾ ಉಂಟು. ಹೆಚ್ಚಿನ ಕಡೆಯಲ್ಲಿ ಒಳ ರಸ್ತೆಗಳಿಗೆ ತುಂಬ ಕೆಲಸ ಆಗಬೇಕು. ನಾನು ಒಳ ರಸ್ತೆಗಳಿಗೆ ಕೆಲಸ ಆಗಬೇಕು ಅಂತ ಹೇಳುವಂಥದ್ದು, ಕೆಲವು ಕಡೆಗಳಲ್ಲಿ ನಮ್ಮ ಮಂಗಳೂರಿನ ಸಿಟಿ ಮತ್ತು ಮಂಗಳೂರು ಸಿಟಿಯಲ್ಲಿ ನನ್ನ ಕ್ಷೇತ್ರದ ಸ್ವಲ್ಪ ಗ್ರಾಮಾಂತರ ಆಗಿರುವಂಥದ್ದು ಪ್ರದೇಶಗಳು, ಅದು ಎತ್ತರ ತಗ್ಗು ಪ್ರದೇಶ ಇರುವ ಕಾರಣ ಮಳೆ ನೀರು ಬರುವಂಥ ಸಂದರ್ಭದಲ್ಲಿ ಬಹುತೇಕ ಹೆಚ್ಚಿನ ರಸ್ತೆಗಳು ಬೇಗ ಹಾಳಾಗುವಂಥದ್ದು. ಆ ಹಾಳಾಗುವಂಥದ್ದು ಪ್ರತಿ ವರ್ಷ ಮಳೆಗಾಲದಲ್ಲಿ ಅದಕ್ಕೆ ಭಾಳಷ್ಟು ರಿಪೇರಿ ಮಾಡುವಂಥದ್ದು ಮತ್ತು ಇಲ್ಲ ಹೊಸ ರಸ್ತೆಗಳಾಗುವಂಥದ್ದು ಇದರ ರೀತಿಯಲ್ಲಿ ಆಗಬೇಕಾಗ್ತದೆ. ಆದರೆ ಹೆಚ್ಚಿನ ರಸ್ತೆಗಳಿಗೆ ನಾನೀಗ ಇಡೀ ಕ್ಷೇತ್ರ ಗೆದ್ದ ನಂತರ ಇಡೀ ಕ್ಷೇತ್ರಗಳಲ್ಲಿ ಎಲ್ಲ ಕಡೆಗಳಲ್ಲಿ ಹೆಚ್ಚಿನ ಕಡೆಯಲ್ಲಿ ಎಲ್ಲ ಕಡೆಗಳಲ್ಲಿ ಹೋಗಿ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ದೃಷ್ಟಿಯಲ್ಲಿ ಅವರು ಕರೀತಾ ಇದ್ದಾರೆ. ನಾನು ಹೋಗ್ತಾ ಇದ್ದೀನಿ, ನಾನೆಲ್ಲ ಒಂದೊಂದೇ ಆಗಿ ನೋಟ್ ಮಾಡ್ತಾ ಇದ್ದೀನಿ. ಆದರೆ ನಾನೊಂದು ಈ ಸಲ ಒಟ್ಟು ವಿರೋಧ ಪಕ್ಷದ ವ್ಯವಸ್ಥೆಯಲ್ಲಿರುವಂಥ ಶಾಸಕನಾದ ಕಾರಣ ಅದಕ್ಕೆ ಕೂಡ ಪ್ರಿಫರೆನ್ಸಸ್ ಕೊಟ್ಟು, ಅಂದರೆ ಆದ್ಯತೆಯ ಮೇರೆಗೆ ಯಾವ ಕೆಲಸ ಆಗಬೇಕು ಅಂತ ರೀತಿಯಲ್ಲಿ ಒಂದೊಂದನ್ನು ಬಗೆಹರಿಸುವಂಥ ದೃಷ್ಟಿಯಲ್ಲಿ 1 by 1 ಮಾಡುವಂಥದ್ದು, ಒಂದೇ ಸಲ ಎಲ್ಲ ಆಗಿದ್ರೆ 1 by 1 ಮಾಡುವಂಥದ್ದು. ಮತ್ತೊಬ್ಬರು ವೀಕ್ಷಕರು ಕಾಯ್ತಾ ಇದ್ದಾರೆ. ನಮಸ್ಕಾರ. ಹಲೋ. ಓಕೆ ಅಮ್ಮ, ಇಲ್ಲಿ ಹೆಸರು ಮತ್ತು ಎಲ್ಲಿಂದ, ಯಾವ ಏರಿಯಾದಿಂದ ಕರೆ ಮಾಡ್ತಾ ಇದ್ದೀರಿ? ದಕ್ಷಿಣ. ಹಾಂ, ಹೇಳಿ ಅಮ್ಮ. ಹಾಂ, ಜಯನಗರ ಗೊತ್ತಾಯ್ತು, ಹೇಳಿ. ಗೊತ್ತಾಯ್ತಮ್ಮ, ಹೇಳಿ. ಇಲ್ಲಿ ನಮ್ಮದು ಜಯನಗರ ರೋಡ್ ಸರಿ ಇಲ್ಲ ಸರ್. ಜಯನಗರ ನಿಮ್ಮದು ಈಗ ರೋಡ್ ಸರಿ ಇಲ್ಲ. ನೀವು ಮಹಾನಗರ ಪಾಲಿಕೆ ಸದಸ್ಯತ್ರ ಮಾತಾಡಿದ್ದೀರಾ? ನಮ್ಮದು ಕಾರ್ಪೊರೇಟರ್, ಕೇಶವ ಕಾರ್ಪೊರೇಟರ್. ಹೌದು, ಕೇಶವ್ ಕಾರ್ಪೊರೇಟರ್ ಗೊತ್ತಿದೆ, ನಮ್ಮ ಮಿತ್ರರವರು. ಅವ್ರ ಹತ್ರ ಮಾತಾಡಿದ್ದೀರಮ್ಮ? ಅವರ ಹತ್ರ ಎಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದ್ದೇವೆ ಸರ್, ಆದರೆ ಏನೋ ಪ್ರಯೋಜನ ಇಲ್ಲ. ಹೌದಮ್ಮ, ಸರಿ ನೋಡುವ. ನಾನೀಗ ತಕ್ಷಣ ಏನಾಗ್ತದೆ ಅಂತೇಳಿ ನಾನು ಒಂದು ಅಧಿಕಾರಿಗಳ ಹತ್ರ ನಮ್ಮದು ಇದು ಸ್ವಲ್ಪ ಕಾಂಕ್ರೀಟ್ ಎಲ್ಲ ಮಾಡಿದೆ, ಅದು ಸಹ ಈಗ ಅಷ್ಟು ಕ್ಲೀನ್ ಆಗಲಿಲ್ಲ ಸರ್. ಮತ್ತೆ ನಮ್ಗೆ ಅಂದ್ರೆ ಸೈಡ್ ಎಲ್ಲ ತೋಡೆಲ್ಲ ಕೊಟ್ಟಿದಾರಲ್ಲ, ಅದು ಎಲ್ಲ ನನಗೆ ಅಷ್ಟು ಕ್ಲಿಯರ್ ಆಗಿದೆ. ನಾವು ಆ ದಿವಸ ನಿಮ್ಮ ಸೂರ್ಯನಾರಾಯಣ ದೇವಸ್ಥಾನ, ನಾನು 1 ಮಿನಿಟ್, ನಿಮ್ಮ ಸೂರ್ಯನಾರಾಯಣ ದೇವಸ್ಥಾನದ ಹತ್ರ ಎಲ್ಲಿ ಆಗುತ್ತೆ ಮನೆ ಹೇಳಿ ನನಗೆ? ನಮ್ಮದು ಕಾರ್ಪೊರೇಟರ್ ಮನೆ ಹತ್ರವೇ, ಜಯನಗರ ಮರಳಿ. ಹಾಂ, ಸರಿ. ಯಾವ ಭಾಗದಲ್ಲಿ ಆಗ್ತದೆ? ದೇವಸ್ಥಾನದಿಂದ ಮುಂದೆ ಬಂದು ಅಡುಮರವಳಿ ಗೊತ್ತಾಯ್ತು. ಹೌದು, ಬಂದಿದ್ದೇನೆ ನಾನಲ್ಲಿ. ಸರಿ ಸರಿ ಸರಿ, ಗೊತ್ತಾಯ್ತು. ಸರಿ, ನಾನೀಗ ಒಂದು ಅದರ ಬಗ್ಗೆ ನಾನೀಗ ನೋಟ್ ಡೌನ್ ಮಾಡ್ತೇನೆ. ನಾನು ನೋಟ್ ಡೌನ್ ಮಾಡ್ತೇನೆ. ಅದರ ನಂತರ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳ್ತೇನೆ ಏನಾಗಿದೆ ಏನಂತೇಳಿ ಕೇಳ್ತೇನೆ. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಏನು ಮಾಡ್ಬೋದು ನನ್ನ ಕಡೆಯಿಂದ ಅಂತ ಹೇಳುವಂಥದ್ದು ನಾನು ಪ್ರಯತ್ನ ಮಾಡ್ತೇನಮ್ಮ. ರಸ್ತೆಗಳು ಓಕೆ, ಧನ್ಯವಾದ. ಸ್ಮಾರ್ಟ್ ಸಿಟಿ ಅನುಷ್ಠಾನಕ್ಕೆ ಬಂದರೆ ತುಂಬ ಕೆಲಸ ಸುಲಭ ಆಗತ್ತೆ ಅಂತ ಅನಿಸ್ತಾ ಉಂಟು ಸರ್. ನೋಡಿ, ಸ್ಮಾರ್ಟ್ ಸಿಟಿ ಅಂತ ಹೇಳುವಂಥದ್ದು, ನಾನು ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಸ್ಮಾರ್ಟ್ ಸಿಟಿ ಒಂದು ಕೇಂದ್ರ ಸರ್ಕಾರದ ಒಂದು ಕನಸಿನ ಕೂಸು, ಕೇಂದ್ರ ಸರ್ಕಾರದ ಒಂದು ಯೋಜನೆ. ಅದನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡುವಂಥದ್ದು ರಾಜ್ಯ ಸರ್ಕಾರ.
ಆದರೆ ಅನುಷ್ಠಾನದಲ್ಲಿ ಮೊನ್ನೆ ನಾನು ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಾಗ ಬೆಂಗಳೂರಿನಲ್ಲಿ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಸ್ಮಾರ್ಟ್ ಸಿಟಿ ಕರ್ನಾಟಕದ 6 ನಗರಗಳಲ್ಲಿ ಬಹಳಷ್ಟು ವಿಫಲತೆಯನ್ನು ಕಂಡಿದೆ, ರಾಜ್ಯ ಸರ್ಕಾರ ಇದರಲ್ಲಿ ವಿಫಲತೆ ಕಂಡಿದೆ ಅಂತ ಹೇಳೋದು ನಾನು ಗಮನಿಸಿದ್ದು. ಎಸ್, ಮತ್ತೊಂದು ಕರೆ ಕಾಯ್ತು ಸರ್. ಹಲೋ, ನಮಸ್ಕಾರ. ಓಕೆ, ತಮ್ಮ ಹೆಸರು ಮತ್ತು ಯಾವ ಏರಿಯಾದಿಂದ? ದಕ್ಷಿಣದ್ದು. ಹಾಂ, ಓಕೆ, ಸರಿ, ಮಾತಾಡಿ, ಶಾಸಕರಿದ್ದಾರೆ. ನಮಸ್ಕಾರ ಸರ್, ಹೇಳಿ ಹೇಳಿ ಸರ್. ನೀವು ಮಂಗಳ ಫ್ರೆಂಡ್ಸ್ ಕಡೆಯಿಂದ ಮಾತಾಡ್ತಿದ್ದೀರಾ? ಅಲ್ಲ, ಮಂಗಳ ಫ್ರೆಂಡ್ಸ್ ಕಡೆಯಿಂದ ಮಾತಾಡ್ತಿದ್ದೀರಾ? ಸರಿ ಸರಿ ಸರಿ. ಎಲ್ಲಿ ಆಗ್ತದೆ ಸರ್ ಮನೆ? ಯಾವ ದೇವಸ್ಥಾನ? ಹಾಂ, ಹೌದೌದು, ಹೇಳಿ 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 ಸರ್. ಹಾಂ ಹಾಂ ಸರಿ ಸರಿ. ಯಾವ ರೋಡಿಂದ ಯಾವ ರೋಡಿಗೆ ಕನೆಕ್ಟ್ ಆಗ್ತದೆ ಹೇಳಿ? ಸರಿ 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 ಸರಿ. ಈಗ ಕಾಂಕ್ರೀಟ್ ಆಗ್ತದೆ ಅಂತ ಕಾರ್ಪೊರೇಟರ್ ಹೇಳಿದಾರಾ? ತುಂಬ ಸಮಯ ಆಯಿತು, ಆದರೆ ಇನ್ನೂ ಸಹ ಆಗಲಿಲ್ಲ ಅಂತ ಹೇಳೋದು. ನಾನು ಒಮ್ಮೆ ಅಧಿಕಾರಿಗಳ ಹತ್ರ ಮತ್ತು ಕಾರ್ಪೊರೇಟರ್ ಸಹ ಇಬ್ಬರ ಹತ್ರ ಸಹ ಮಾತಾಡ್ತೇನೆ, ಏನಾಗಿದೆ ಅಂತ ನೋಡುವ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಅದನ್ನು ಕೈ ಜೋಡಿಸ್ಬೋದು ಅಂತ ನೋಡುವ ಸರ್. ಆಯಿತಾ? ಓಕೆ, ಧನ್ಯವಾದಗಳು ಕರೆ ಮಾಡಿದ್ರಿ ಸರ್. ತುಂಬ ಜನರಿಗೆ ತಮ್ಮ ರಸ್ತೆ ಕಾಂಕ್ರೀಟೀಕರಣ ಆಗಬೇಕು ಅಂತ ಒಂದು ಆಸೆ, ಕನಸು, ಗುರಿ ಬಹಳಷ್ಟು. ಈಗ ಈ ಸಲ ಸ್ಮಾರ್ಟ್ ಸಿಟಿಯಲ್ಲಿ ಕೂಡ ನಾನು ರಸ್ತೆಗಳನ್ನ ಕಾಂಕ್ರೀಟ್ ಮಾಡೋ ಮುಂಚೆ ನನ್ನದೊಂದು ವಿಶೇಷವಾದ, ನಾನು ಸ್ಮಾರ್ಟ್ ಸಿಟಿ, ಆ್ಯಕ್ಚುಲಿ ಸ್ಮಾರ್ಟ್ ಸಿಟಿಯ ಕಮಿಟಿ ಅಂತ ಹೇಳೋದು ಒಂದು ಕಂಪನಿ, ಅದು ಕಂಪನಿಯಲ್ಲಿ ನಗರಾಭಿವೃದ್ಧಿ ಸಚಿವರು ಮತ್ತು DC ಅವರು, ಕಮಿಷನರ್ ಅಂತ ಹೇಳಿದ್ರೆ ಅಲ್ಲಿ ಆ್ಯಕ್ಚುಲಿ ಸ್ಮಾರ್ಟ್ ಸಿಟಿಗೆ ಇನ್ನೂ ಕೂಡ ಒಂದು MD ಅಂತ ಹೇಳುವಂಥದ್ದು ಅಪಾಯಿಂಟ್ಮೆಂಟ್ ಆಗಿಲ್ಲ. ಎಸ್, ಒಂದು ಕರೆ ಕಾಯ್ತು ಸರ್. ಹಲೋ, ನಮಸ್ತೆ, ತಮ್ಮ ಹೆಸರು ಮತ್ತು ಯಾವ ಏರಿಯಾದಿಂದ? ದಕ್ಷಿಣದ್ದು. ಪಂಪ್ವೆಲ್. ಹೇಳಿ ಪ್ರಭಾಕರ್ ಅವರೇ, ಮಾತಾಡಿ, ಶಾಸಕರಿದ್ದಾರೆ. ನಮಸ್ಕಾರ. ಯಾವುದು? ಮಾಡ್ತೀನಿ ಸರ್. ಭೂಮಿ ಶಾಖೆಯಲ್ಲಿ ಸರಿ ಸರ್, ಸರಿ 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 ಸರಿ. ಸರಿ 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 ಸರಿ. ನನಗೆ ಕೆಲವೆಲ್ಲ ವಿಷಯಗಳ ಬಗ್ಗೆ ನನಗೆ ನೇರವಾಗಿ ಕರೆ ಬರ್ತಾ ಉಂಟು, ಅಲ್ಲಿದು ತಾಲೂಕು ಆಫೀಸಿನ ಬಗ್ಗೆ ಕೆಲವೆಲ್ಲ ವಿಷಯಗಳಲ್ಲಿ. ಆದರೆ ನಾನು ಕೆಲವೆಲ್ಲ ವಿಷಯದಲ್ಲಿ ಅಲ್ಲಿ RI ಆಗಿರ್ಬೋದು, ಇಲ್ಲ ತಹಶೀಲ್ದಾರ್ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ನೇರವಾಗಿ ಮಾತಾಡಿಸ್ಕೊಂಡು ಅದನ್ನು ಸರಿಪಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಆದರೆ ಇದನ್ನು ನಾನೊಮ್ಮೆ ಈಗ ಬರ್ತೇನೆ, ನಾನು ವಿಸಿಟಿಗೆ ಬರ್ತೇನೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನೀವು ಅದೇ ಕಾಂಕ್ರೀಟೀಕರಣದ ಬಗ್ಗೆ ಹೇಳ್ತಾ ಇದ್ದೀರಿ. ನಾನೀಗ ಮೊನ್ನೆ ನಮ್ಮ ಸಚಿವರು ಮತ್ತು ನಾವೆಲ್ಲ ಮೀಟಿಂಗ್ ಮಾಡುವಾಗ ನಾನು ಒಂದು ಮಾತನ್ನು ಹೇಳಿದೆ, ಹೆಚ್ಚಿನ ಕಡೆಯಲ್ಲಿ ಕಾಂಕ್ರೀಟ್ ರಸ್ತೆ ಆಗುವಾಗ ಅದರ ಅಡಿಯಲ್ಲಿ UGD ಲೈನ್ಗಳು, BSNL, ಕೆಲವು ಕಡೆ BSNL ಲೈನ್ಗಳು, ಕೆಲವು ಕಡೆ ನೀರಿನ ಲೈನ್ಗಳು ಇದೆ. ಅದನ್ನು ಸ್ವಲ್ಪ ನಾವು ಇನ್ನು ಮುಂದಿನ ದಿನಗಳಲ್ಲಾದರೂ ಅದನ್ನು ಸ್ವಲ್ಪ ಪಕ್ಕದಲ್ಲಿ ಹಾಕಿಕೊಂಡೇ ನಾವು ರಸ್ತೆಯನ್ನು ಮಾಡಿದರೆ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಸ್ವಲ್ಪ ಸಮಯ ಹೋಗ್ಬೋದು. ಆದರೆ ಆ ರೀತಿ ಮಾಡಿದೆ. ಇಲ್ಲಾಂದರೆ ನಾವೀಗ ನೋಡ್ಬೋದು, ಮಂಗಳೂರಿನ ಉದ್ದಕ್ಕೂ ಅಲ್ಲಲ್ಲಿ ಕಾಂಕ್ರೀಟ್ ರೋಡ್ಗಳನ್ನು ಕಾಂಕ್ರೀಟ್ ಮಾಡಿದ ನಂತರ ಓಡಿಯುವಂಥದ್ದು. ಒಂದು ಪೈಪು ಅಡಿಯಲ್ಲಿ ಒಡೆದು ಹೋದರೆ ಕಾಂಕ್ರೀಟ್ ರೋಡನ್ನು ಓಡಿಬೇಕು. ಆದರೆ ಎಷ್ಟು ಕಾಂಕ್ರೀಟ್ ರೋಡ್ ಮತ್ತು ರಸ್ತೆ ಮಾಡಲಿಕ್ಕೆ ಎಷ್ಟು ಖರ್ಚಿದೆ, ಎಷ್ಟು ನಮಗೆ ಬೇಕು, ಅದೇ ರೀತಿಯಲ್ಲಿ ನಾವು ಇಷ್ಟರ ತನಕ ಕಾಂಕ್ರೀಟ್ ರೋಡ್ ಅಗ್ದು ನಾವು ಮಾಡಿದಂಥ ರಿಪೇರಿಗೆ ಮಾಡಿದಂಥ ಖರ್ಚನ್ನು ನಾವು ನೋಡಿದರೆ ಸುಮ್ಮನೆ ಈ ರೀತಿಯ ಖರ್ಚು ವೆಚ್ಚಗಳು ಬರುವಂಥದ್ದನ್ನು ಇನ್ನು ಮುಂದಿನ ದಿನಗಳಲ್ಲಾದರೂ ತಡಿಬೋದು. ಈಗ ಆದದ್ದು ಆಗಿ ಹೋಗಿದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ, ಈ ಹಿಂದಿನಿಂದ ಆಗಿದೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸಲಿಕ್ಕೆ ನಾವು ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಅದೇ ರೀತಿಯ ಪ್ಲಾನಿಂಗ್ಗಳನ್ನು ಆಗಬೇಕು. ಕೆಲವೆಲ್ಲ ಬೇಕಾದ ಬದಲಾವಣೆಗಳು ನಾವು ಇಂಟ್ರೆಸ್ಟನ್ನು ತಗೊಳ್ಬೇಕು ಅಂತ ಹೇಳುವಂಥದ್ದು ನಾನು ಹೇಳಿದ್ದೇನೆ. ಅದರ ಒಟ್ಟಿಗೆ ಸ್ಮಾರ್ಟ್ ಸಿಟಿ ನಾವು ಬಹಳಷ್ಟು ಹಿಂದೆ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು 100ಕ್ಕೆ 100 ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಸ್ಮಾರ್ಟ್ ಸಿಟಿ ಸರ್ಕಾರ ಈ ಹಿಂದೆ ಕೂಡ ಬಹಳಷ್ಟು ಒತ್ತನ್ನು ಕೊಡಬೇಕಿತ್ತು, ಒತ್ತನ್ನು ಕೊಟ್ಟಿಲ್ಲ. ಮತ್ತು ಸ್ಮಾರ್ಟ್ ಸಿಟಿ ಒಂದು ಕಂಪನಿ ಆದಾಗ ನಾವು ಹೇಳಬಹುದು. ಆದರೆ ಅಲ್ಲಿ ಸ್ಮಾರ್ಟ್ ಸಿಟಿ ಕಂಪನಿಯಲ್ಲಿ ಇವತ್ತಿನ ತನಕ ಯಾವುದೇ ಶಾಸಕರುಗಳಿಗೆ ಯಾವುದೇ ಡೈರೆಕ್ಟರ್ ಆಗಿ ಮಾಡಿಲ್ಲ, ಇಲ್ಲ ಯಾವುದೇ ಸಂಸದರಿಗೆ ಕೂಡ ಒಂದು ಡೈರೆಕ್ಟರ್ ಆಗಿ ಇಲ್ಲ. ಮತ್ತು ಅಧಿಕಾರಿಗಳು ಮತ್ತು ಈಗ ನಾನು ಹೇಳುವಂಥದ್ದು, ಇಲ್ಲಿ ಮಹಾನಗರ ಪಾಲಿಕೆಯ
ಮೇಯರ್ ಮತ್ತು ಆಡಳಿತ ಪಕ್ಷದಿಂದ ಒಂದು ಇಬ್ಬರನ್ನ ಮತ್ತು ವಿರೋಧ ಪಕ್ಷದಿಂದ ಒಬ್ಬರನ್ನ, ಅದೇ ರೀತಿ DC ಅವರು ಕಮಿಷನರು, ಮತ್ತು ಕಮಿಷನರ್ ಅಂತ ಹೇಳಿದ್ರೆ ಇಲ್ಲಿ MD ಇಲ್ಲದ ಕಾರಣ ಕಮಿಷನರ್ ವಿಲ್ ಬಿ MD ಆಫ್ ಕಂಪನಿ. ಸೊ ಆ ರೀತಿಯಲ್ಲಿ, ಆದರೆ ಅದಕ್ಕೆ ಕೆಲವು ಕಡೆಗಳಲ್ಲಿ ಏನಾಗಿದೆ ಈಗ ನೋಡಿ, ಸ್ಮಾರ್ಟ್ ಸಿಟಿಯ ಕೆಲಸಗಳು ಈಗ ಇದು ಕೆಲಸ ಆಗ್ತಾ ಉಂಟು. ಏನು, ನಮ್ಮ ಕ್ಲಾಕ್ ಟವರಕ್ಕೆ ಸ್ಮಾರ್ಟ್ ಸಿಟಿ ಅನುದಾನವನ್ನು ಉಪಯೋಗಿಸುವಂಥದ್ದು, ಇಲ್ಲ ಅಲ್ಲಿ ಕೇಂದ್ರ ಮೈದಾನದ ಹತ್ರ ಒಂದು ವಿಶೇಷವಾಗಿ ಏನೋ ಒಂದು ಕೆಲಸ ಕಾಮಗಾರಿಗಳು ಮಾಡುವಂಥದ್ದು ಕಾಣ್ತಾ ಇದೆ. ಆದರೆ ಅದು ಎಲ್ಲಿ ಕೂಡ ಸ್ಮಾರ್ಟ್ ಸಿಟಿ ಮಾಡ್ತಾ ಉಂಟಾ, ಇಲ್ಲ ಪಾಲಿಕೆ ಮಾಡ್ತಾ ಉಂಟಾ, ಯಾರು ಮಾಡ್ತಾ ಅಂತ ಜನರಿಗೆ ಮಾಹಿತಿ ಸಿಗುವಂಥದ್ದು ಏಕೆ? ಅದಕ್ಕೆ ಸಮರ್ಪಕವಾದ ಒಂದು ಗೈಡ್ಲೈನ್ಸನ್ನು ಏನು ಮಾಡಿದ್ದೀವಿ, ಆ ಮಾಡಿದ್ದನ್ನು ಮತ್ತೆ ವಾಪಸ್ ಅದನ್ನು ಫೈನಲ್ ಅದರಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಬದಲಾವಣೆ ಮಾಡಿಕೊಳ್ಬೇಕು. ಬದಲಾವಣೆ ಮಾಡಿಕೊಂಡು ಜನರಿಗೆ ಇದು ಸ್ಮಾರ್ಟ್ ಸಿಟಿ ಅನುದಾನದಿಂದ ಆಗ್ತಾ ಇರುವಂಥದ್ದು, ಇದಕ್ಕೆ ಈ ರೀತಿಯಲ್ಲಿ ಇದೆ ಅಂತ ಹೇಳೋದು ತೋರಿಸ್ಕೊಡ್ಬೇಕಾಗ್ತದೆ. ಇಲ್ಲ ಅಂಥೇಳಿ ಆದರೆ ಜನರಿಗೆ ಗೊತ್ತಾಗೋದಿಲ್ಲ. ಮಹಾನಗರ ಪಾಲಿಕೆ ಕಮಿಷನರು ಹಿ ವಿಲ್ ಬಿ ದ MD, ಈಸ್ MD. ಸೊ ಇವರು ಅವರಲ್ಲಿ ಹೋಗ್ತಾರೆ, ಅದು ನೋಡ್ತಾರೆ, ಕೆಲಸ ನೋಡ್ತಾರೆ. ಜನರನ್ನು ನೋಡಿದ್ರೆ ಮಹಾನಗರ ಪಾಲಿಕೆ ಕಮಿಷನರ್ ಬಂದಿದ್ದಾರೆ ಅಂತೇಳಿ. ಆದರೆ MD ಒಂದು IAS ಇಲ್ಲ KS ಈ ರೀತಿಯ ಒಂದು IAS ಆಗಬೇಕು ಅಂತ ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ಆದರೆ ಅಂಥ ರೀತಿಯ ಒಂದು IAS ಅಧಿಕಾರಿಗಳನ್ನು ಒಂದು ಅದರಲ್ಲಿ MD ಮತ್ತು ಆ MD ಇದ್ದವರು ಕನಿಷ್ಠ ಈ ಸ್ಮಾರ್ಟ್ ಸಿಟಿಯ ಯೋಜನೆ ಕಂಪ್ಲೀಟ್ ಆಗೋ ತನಕ, ಎಂಡ್ ಆಗೋ ತನಕ ಅವರನ್ನು ದಯವಿಟ್ಟು ಇಲ್ಲಿ ಬದಲಾಯಿಸಬಾರ್ದು. ಯಾಕಂತ ಹೇಳಿದ್ರೆ ಅವರೊಂದು ಆ ವ್ಯಕ್ತಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಅವರಿಗೆ ಒಂದು ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕಮಿಷನರೇ MD ಆಗಿ ಕೆಲಸ ಮಾಡ್ತಿರುವಾಗ ಭಾಳಷ್ಟು ಕೆಲಸಗಳಲ್ಲಿ ಕಮಿಷನರು ಭಾಳಷ್ಟು ಓಡಾಟ ಮಾಡ್ತಾ ಇದ್ದಾರೆ. ಆದರೂ ಏನಾಗ್ತದೆ ಅಂತ ಹೇಳಿದ್ರೆ ಸ್ಮಾರ್ಟ್ ಸಿಟಿ ಮೀಟಿಂಗ್ ಬೆಂಗಳೂರು ಇಲ್ಲ ಮೊನ್ನೆ ಲಕ್ನೋ ಹೋದ್ರು, ಇಲ್ಲಿ ಆಗುವಾಗ ಪಾಲಿಕೆ ಆಡಳಿತ ಕುಸಿಯುವಂಥದ್ದು ಅವಕಾಶ ಇದಿದೆ, ಚಾನ್ಸಸ್ ಇದೆ. ಪಾಲಿಕೆಗೆ ಜಾಸ್ತಿ ಕಾನ್ಸಂಟ್ರೇಷನ್ ಇದ್ದರೆ ಸ್ಮಾರ್ಟ್ ಸಿಟಿ ಮುಂದಕ್ಕೆ ಹೋಗುವಂಥದ್ದು ಸಾಧ್ಯತೆ ಕಡಿಮೆ, ನಿಧಾನಗತಿ ಆಗ್ತದೆ. ಇದನ್ನೆಲ್ಲ ಗಮನಿಸುವಾಗ ಒಂದು ಪೂರ್ಣವಾದಿಯಾಗ ಒಂದು MDಯನ್ನು ಹಾಕಬೇಕು ಅಂತ ಹೇಳೋದು ಇದೆ. ಅದರ ಒಟ್ಟಿಗೆ ಬಹಳಷ್ಟು ಇದೆ. ಒಂದು ಸಾರ್ವಜನಿಕ ಕಡೆಯಿಂದ ಫೈನಾನ್ಸ್ ಬಗ್ಗೆ ಗೊತ್ತಿದ್ದಂಥ ಒಂದು ವ್ಯಕ್ತಿಯನ್ನು ಡೈರೆಕ್ಟರ್ ಮಾಡಬೇಕು ಅಂತಿದೆ. ಅದರ ಬಗ್ಗೆ ಇವತ್ತಿನ ತನಕ ಯಾವುದೇ ಮಾಹಿತಿಗಳಿಲ್ಲ. ಜನರು ಬಂದು ನಮ್ಮ ಹತ್ರ ಕೇಳುವಾಗ ನಮಗೆ ಹೇಳುವಂಥದ್ದು ನಮಗೆ ಗೊತ್ತಿಲ್ಲ ಏನಾಗ್ತದೆ ಅಂತ ಹೇಳುವಂಥದ್ದು ಪರಿಸ್ಥಿತಿ ಇದೆ. ಯಾಕೆ ಅಂತ ಹೇಳಿದ್ರೆ ನಾನೊಂದು ಜನಪ್ರತಿನಿಧಿಯಾಗಿ ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳುವಂಥದ್ದು ಮಾಡಿದರಲ್ಲಿ ಅದರಲ್ಲಿ ಶಾಸಕರಿಗೆ ಅವಕಾಶ ಇಲ್ಲ. ಹಾಗಿರುವಾಗ ನಾವು ಅಧಿಕಾರಿಗಳ ಹತ್ರ ಸ್ಮಾರ್ಟ್ ಸಿಟಿ ಏನಾಗಿದೆ ಅಂತೇಳಿ ಅವರಿಗೆ ಏನು ಮೇಲೆಗಾಗಿ ನಮಗೆ ಹೇಳ್ತಾರೆ. ಹೆಚ್ಚು ನಮಗೆ ಹೇಳುವಷ್ಟು ಅವರಿಗೆ ಸಹ ಪುರುಸುತ್ತಿರುವಂಥದ್ದು ಇರೋದಂಥ ಪರಿಸ್ಥಿತಿ ಇದೆ. ಆಗ ನಾವು ಅಡ್ವೈಸರಿ ಆಗಿದ್ದೇವೆ. ನಾವು ಕೊಟ್ಟಂಥ ಅಡ್ವೈಸ್ ಇವರು ಬೋರ್ಡ್ ಆಫ್ ಡೈರೆಕ್ಟರ್ ಅಕ್ಸೆಪ್ಟ್ ಮಾಡ್ಬೋದು, ಮಾಡದೇ ಇರ್ಬೋದು. ಆದರೆ ನಾವು ಕೊಟ್ಟಂಥ ಅಡ್ವೈಸ್ಗಳು ಏನು ಆಲ್ರೆಡಿ ಮೂಲ ಪ್ರಸ್ತಾವನೆ ಆಗಿ ಯಾವುದೆಲ್ಲ ಕಾಮಗಾರಿ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಆಗಿದೆ. ಕರೆಕ್ಟ್. ಹಾಗಿರುವಾಗ ನಾವೇನಾದರೂ ಅಡ್ವೈಸ್ಗಳು ಸಣ್ಣ ಪುಟ್ಟ ಕೊಟ್ಟದ್ದು ಅದು ಕೂಡ ಮಾಡಲಿಕ್ಕೆ ಅವರಿಗೆ ಅವಕಾಶ ಏನಂತ ಹೇಳಿದ್ರೆ ಅವರು ಇದನ್ನು ಬದಲು ಮಾಡಬೇಕು ಅಂತೇಳಿ ಅದು ಕೂಡ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವ್ ಮಾಡಿಕೊಂಡು ಇಲ್ಲಿಂದ ರಾಜ್ಯಕ್ಕೆ ಕಳಿಸಿ ಅಲ್ಲಿ ಹೈ ಪವರ್ ಕಮಿಟಿಯವರು ಅಪ್ರೂವ್ ಮಾಡಿಕೊಂಡು ಅವರು ಮಾಡಬೇಕಾದ ಪರಿಸ್ಥಿತಿ ಇದೆ. ಹಾಗಿರುವಾಗ ನಾವು ಸ್ಮಾರ್ಟ್ ಸಿಟಿಯಲ್ಲಿ ನಮಗೆ ಶಾಸಕರ ರೋಲನ್ನು ಬಹಳಷ್ಟು ರೀತಿಯಲ್ಲಿ ಜಾಸ್ತಿ ಮಾಡಬೇಕಿತ್ತು, ಆದರೆ ಅಲ್ಲಿ ಇಲ್ಲ. ಅದು ಸಾರ್ವಜನಿಕರು ನಮ್ಮ ಹತ್ರ ಕೇಳುವಾಗ ಕೂಡ ಏನಾಗ್ತಾ ಇದೆ ಅಂತ ಹೇಳೋದು ಗೊತ್ತಾಗದಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಮತ್ತು ಇದಕ್ಕೆ ಬಹಳಷ್ಟು ಒತ್ತು ಕೊಡಬೇಕು. ಈಗ ಮಾರ್ಕೆಟ್ ಇದೆ, ಈಗ ಸೆಂಟ್ರಲ್ ಮಾರ್ಕೆಟ್ ಅದನ್ನು ಹೊಸದಾಗಿ ಕಟ್ಟುವಂಥದ್ದು ಸ್ಮಾರ್ಟ್ ಸಿಟಿಲಿ ಇದೆ. ಆದರೆ ಆ ಮಾರ್ಕೆಟ್ಗೆ ಸಂಬಂಧಪಟ್ಟವರು ಮತ್ತು ಸಾರ್ವಜನಿಕರು ಮತ್ತು ಮಾರ್ಕೆಟನ್ನು ಇಷ್ಟು ವರ್ಷ ನಡೆಸ್ಕೊಂಡು ಬಂದವರು ಅವರನ್ನು ಮತ್ತು ಎಲ್ಲ ಒಟ್ಟು ಸೇರಿಸ್ಕೊಂಡು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಇದಕ್ಕೆಲ್ಲ ಬಹಳಷ್ಟು ಒತ್ತನ್ನು ಕೊಡಬೇಕು ಮತ್ತು ಟೆಕ್ನಿಕಲ್ ಕಡೆಯಿಂದ ಒಬ್ಬರನ್ನು ಡೈರೆಕ್ಟರಾಗಿ ಮಾಡಬೇಕು ಅಂತೇಳಿ ಯಾರನ್ನು ಮಾಡಿದ್ದೀರಿ ಅಂತೇಳಿ ಮಾಡಿದ್ದಾರೆ ಅಂತೇಳಿ ಇವತ್ತು ತನಕ ಗೊತ್ತಿಲ್ಲ. ಅಂದರೆ ಸ್ಪಷ್ಟವಾಗಿ ಅದಕ್ಕೆ ವೇಗ ಕೊಟ್ಟಿಲ್ಲ ಅಂತ ಹೇಳೋದು ಕಾಣ್ತಾ ಇದೆ. ಇನ್ನಷ್ಟು ನಾವು ಶಾಸಕರ ಬಳಿ ಮಾಹಿತಿಯನ್ನು ಅಥವಾ ನಿಮ್ಮ ಅಭಿವೃದ್ಧಿಯ ಬಗ್ಗೆ ಇರುವಂಥ ಕನಸುಗಳ ಬಗ್ಗೆ ಹಂಚಿಕೊಳ್ತೇವೆ ಮತ್ತು ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ ಜನಧ್ವನಿಯಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈಲಿ ಡೇ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮಂಗಳೂರು ನಗರ ದಕ್ಷಿಣದ ಶಾಸಕರಾಗಿರುವಂಥ ವೇದವ್ಯಾಸ ಕಾಮತ್ ಇದ್ದಾರೆ. ಮುಂದಿನ ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ನಮಸ್ಕಾರ. ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸುನಿಲ್ ಕುಮಾರ್ ಅವರು ಮಾತಾಡಿ. ಹೇಳಿ.
ನಮಸ್ಕಾರ ಬರಲೇ. ಫುಟ್ಪಾತ್ ಪೂರ ಮಲ್ಪೋಡು ನನ್ನ ದುಂಬುಗ ಆಪುಂಡು. ಫುಟ್ಪಾತ್ ಪೂರ ಮಲ್ಪೋಡು ದುಂಬುಗ ನನ್ನ ಆಪುಂಡು. ಓ ಒಂದೇ ಸಲ ಆದು ಪೋಪುಜ. ಕೆಲವು ಕಡೆಟ್ ರೋಡ್ ಆನಾಗ ಫುಟ್ಪಾತ್ಗೆ ಕೆಲವು ಜಾಗ ಜನಕ್ಕಲು ಸಾರ್ವಜನಿಕರನ್ನ ಜಾಗ ಬುಡೋಡಾಯಿನ ಪ್ರಸಂಗ ಉಪ್ಪು ಅವು ಇರು ಒಲ್ಪ ಅಂದ ಕರೆಕ್ಟ್ ಅದು ಪಂಡೆರಡ ಹಿಂಗೆ ಕೇರೆ ಬಂದು ಕೆಲವು ಕಡೆ ಅಂಜಿನ ಪರಿಸ್ಥಿತಿ ಉಪ್ಪು ಕೆಲವು ಕಡೆ ರೋಡ್ಗಂದು ದೀದುಪ್ಪು ಇರಕಲು ಮಹಾನಗರ ಪಾಲಿಕೆ ಹಿಡಿದು ಬಕ್ಕಾಯಿಕ್ ಬೋಡಾಯಿನ ಫುಟ್ಪಾತ್ಗೆ ವ್ಯವಸ್ಥೆ ಮಲ್ಪಡಂದಾನಾಗ ಅಲ್ಪ ಫಂಡ್ಸ್ ಒಂಚೂರು ಶಾರ್ಟೇಜ್ ಬರು ಈ ರೀತಿ ನನ್ನ ವ್ಯವಸ್ಥೆಲಿ ಉಪ್ಪು ಅಂಡ ಒಂಜೆ ಆವಡಾತೆ ಕೆಲವು ಕಡೆ ಫುಟ್ಪಾತ್ ಆತನ ಕೆಲವು ಕಡೆ ನನ್ನ ಆವಡು. ಓಕೆ ಹಂಚತ್ತಣ್ಣ ಸರಕಾರದ ಬರ್ಪುನ ಅನುದಾನ ಈತೀತ್ ಒಯ್ಕ್ ಅಂದು ಬೇತ ಅದು ಬರ್ಪುಣ ಒಂದು ಪೂರ ಫುಟ್ಪಾತ್ಗೆ ಪಣದ ಪೂರ ದೀಪುನಂಚಿನ ಪರಿಸ್ಥಿತಿ ಅಂಚ ಇಜ್ಜಿ ಐಕ್ ಪೂರ ವ್ಯವಸ್ಥೆ ಉಂಡು ಕೆಲವು ನೆಕ್ ಇದು SC STಗೆ ಬೋಡಾಯಿನ ಅಂಚಿನ ಬೇತೆ ಉಂಡು ಈತ ಬೇತೆ ಅನುದಾನలుండు ಅಲ್ಪಸಂಖ್ಯಾತರ ಬೋಡಾಯಿನ ಬೇತೆ ಉಂಡು ಬೇತೆ ರಸ್ತೆಗೆ ಬೋಡಾಯಿನ ಬೇತೆ ವ್ಯವಸ್ಥೆ ಉಂಡು ಆ ಪ್ರಕಾರನೇ ಪೋಪುಂಡವು. ಓಕೆ ಸ್ವಲ್ಪ ನಾವು ತೂಪ. ಓಕೆ ಮತ್ತೊಂದು ಕರೆ ಕಾಯ್ತಾ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ನಮಸ್ಕಾರ. ಹಲೋ ನಮಸ್ತೆ, ತಮ್ಮ ಹೆಸರು ಮತ್ತೆ ಯಾವ ಏರಿಯಾದಿಂದ? ಮಂಗಳೂರು ದಕ್ಷಿಣ. ಹಾಂ ಹೇಳಿ ಗಣೇಶ್ ಪೂಜಾರಿ. ಹಾಂ ಸರಿ ಓಕೆ. ನಮ್ಮ ದಕ್ಷಿಣ ಬಗ್ಗೆ ಏನಾದರೂ ಹೇಳಲಿಕ್ಕೆ ಉಂಟಾ? ಹಾಂ ಹೇಳಿ. ಯಾವುದು? ವೆನ್ಲಾಕ್. ಹೇಳಿ ಹಾಂ ಹೇಳಿ ಹೇಳಿ. ಏನಿದೆ? ಹೌದು ಹೇಳಿ ಸರ್. ಸರ್ ನಮಗೆ ಇದು ಹೇಳಿದೆ, ಯಾಕಂತ ಹೇಳಿದ್ರೆ ವಿಕಲಚೇತನವಾಗಿ ನಾವು ಗುರುತಿಸಿ ಮಾಡಲಿಕ್ಕೆ ಬಂದ್ರೆ ಅಲ್ಲಿ ಸರಿಯಾಗಿ ಸ್ಪಂದನ ಮಾಡ್ತಾ ಇಲ್ಲ. ಸರಿ ಸರ್ ಕೇಳ್ತಾ ಇದೆ. ಹೌದು ಕೇಳ್ತಾ ಇದೆ ಸರ್, ಹೇಳಿ. ಓಕೆ, ನಮ್ಗೆ ಯಾಕಂತ ಹೇಳಿದ್ರೆ ಮಂಗಳೂರು ಇಲ್ಲಿ ನಾವು ಬಂಟ್ವಾಳ ತಾಲೂಕಿದೆ. ಯಾಕಂತಂದ್ರೆ ಮಾನಸಿಕದವರು ಬಂಟ್ವಾಳಕ್ಕೆ ಬರ್ತಾ ಇದ್ವಿ ಹಿಂದೆ. ನಾನು ಆಟೋ ಚಾಲಕರ ಮಾಲಕರ ಸಂಘದ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಮಾಣಿ ವಲಯದ ಪ್ರಧಾನ ಕಾರ್ಯದರ್ಶಿ. ಸರಿ ಹೇಳಿ ಸರ್. ಅಂತ ನಿಮ್ಮ ಹೆಸರು? ಲಾಸ್ಟ್ ಟೈಮ್ ನೀವು ನನಗೆ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ದೀರಿ, ನೆನಪಿದೆಯಾ? ಹೌದು ಸರ್, ನಾನು ಸಿಕ್ಕಿದೆ. ಹಾಂ ಕರೆಕ್ಟ್, ವೇದಿಕೆಯಲ್ಲಿ ಇದ್ರಿ ನನ್ನೊಟ್ಟಿಗೆ. ಹೌದು ಸರಿ ಹೇಳಿ. ಸರಿ ಓಕೆ. ವೆನ್ಲಾಕ್ ಬಗ್ಗೆ ಸ್ವಲ್ಪ ಅದೇ ನೀವು ಹೇಳಿ. ವೆನ್ಲಾಕ್ ಬಗ್ಗೆ ಕೇಳ್ತಾ ಇದ್ರಿ, ಅವರ ಕ್ಷೇತ್ರದಲ್ಲಿ ಬರ್ತದೆ ಅದು, ಹೇಳಿ. ಹೌದು. ಯಾಕಂತ ಹೇಳಿದ್ರೆ ನಮ್ಗೆ ಅಲ್ಲಿ ಯಾಕಂದ್ರೆ ಗುರುತು ಚೀಟಿ ಮಾಡ್ಬೇಕಂತೇಳಿ ಅವರು ಮಾಡುದಿಲ್ಲ ಈಗ ಮಂಗಳೂರಲ್ಲಿ. ಸರಿ ಸರ್, ಈಗ ಅವ್ರು ಯಾಕಂತ ಹೇಳಿದ್ರೆ ಈ ಮಾನಸಿಕ ಅಥವಾ ಬೇರೆ ಏನಾದ್ರು ಬಂದ್ರೆ ಅವರು ತಿರುಗಿ ರಿಟರ್ನ್ ಆಗ್ತದೆ. ಯಾಕಂದ್ರೆ ತೆಂಗಿನ ಮರದಿದ್ರೆ ಮಾನಸಿಕಕ್ಕೆ ಇದು ವಿಕಲಚೇತನಕ್ಕೆ ಬರುವುದಿಲ್ಲ ಅಂತ. ಯಾಕಂದ್ರೆ ದುಡಿಯಕ್ಕೆ ಆಗದಂತವ್ರು ಸ್ವಂತ ಎಲ್ಲಾದ್ರು ಮುಡ್ಕೊಂಡ್ರೆ ವಿಕಲ ಮುಡ್ಕೊಂಡ್ರೆ ವಿಕಲಚೇತನಕ್ಕೆ ಬರ್ತಾರೆ ಇಲ್ವಾ ಅಂತ ನಾನು ಸರ್. ಈಗ ಒಂದು ಕೆಲಸ ಮಾಡಿ, ನಿಮ್ಮದು ಆ ರೀತಿಯ ಸಮಸ್ಯೆಗಳು ಇದೆಯಾ ನಿಮ್ಮ ಹತ್ರ? ಇದೆ ಸರ್, ನಮ್ಮ ಹತ್ರ ಆಲ್ರೆಡಿ ಈಗ 3 ಇದೆ. ನಮ್ಮ ನೆಟ್ಲಮೂರು ಗ್ರಾಮದಲ್ಲಿ 3 ಇದೆ. ಸರಿ, ನೀವು ಒಂದು ಕೆಲಸ ಮಾಡಿ, ಸರಿ ನೀವು ಈಗ ಒಮ್ಮೆ ನನಗೆ ಸಂಪರ್ಕ ಮಾಡಿ, ನಾನು ತಕ್ಷಣ ಅದಕ್ಕೆ ಅಲ್ಲಿಯ DMO ಮತ್ತು ಅಲ್ಲಿ ಸಂಬಂಧಪಟ್ಟಂಥ ಯಾರು ಅಧಿಕಾರಿಗಳಿದ್ದರೆ ಅವ್ರ ಹತ್ರ ನಾನು ಮಾತಾಡ್ತೇನೆ. ಅದನ್ನು ನಿಮ್ಮದು ಆ್ಯಕ್ಚುಲಿ ಅಂದರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಗಳು ಬೇಕು. ಈಗ ಈ ಬೇರೆ ಕರೆ ಬರ್ತಾ ಇರುವಾಗ ಅದಕ್ಕೆ ನಿಮಗೆ ಈಗ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ನೀವು ಮಂಗಳೂರಿಗೆ ಬಂದಾಗ ಬೇಕಾದರೆ ನನ್ನ ಆಫೀಸಿಗೆ ಒಂದು ಭೇಟಿ ಆದರೆ ನಾಳೆ ಇಲ್ಲ ಸೋಮವಾರ ಬೆಳಿಗ್ಗೆ ಬರ್ತೀರ ಅಂತ ಬಂದರೆ ನಾನು ಅದರ ಸಂಬಂಧಪಟ್ಟವರಿಗೆ ಮಾತಾಡ್ತೀನಿ. ಸೋಮವಾರ ಬೆಳಿಗ್ಗೆ ಒಂದು 8:30 ಗಂಟೆಗೆ ನನ್ನ ಆಫೀಸಿಗೆ ಬನ್ನಿ. ನಾನು DMO ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಕ್ಷಣ ಮಾತಾಡ್ತೇನೆ. ನಿಮ್ಮ ಹತ್ರ ಅದರ ಸಂಬಂಧಪಟ್ಟಂಥ ದಾಖಲೆಗಳು ಏನಿದ್ರೆ ಅದನ್ನು ತಗೊಂಡು ಬನ್ನಿ. ನನ್ನ ಆಫೀಸು ನಾನು ಅಟಲ್ ಸೇವಾ ಕೇಂದ್ರ ಅಂಥೇಳಿ ನಮ್ಮ PUS ಕಲಾಕುಂಜದ ಹತ್ರ ಮತ್ತು ಎಕ್ಸ್ಪರ್ಟ್ ಕಾಲೇಜ್ನ ಪಕ್ಕ ಮಧ್ಯದಲ್ಲಿ ಆಗ್ತದೆ. PUS ಕಲಾಕುಂಜ ಅಂತ ಹೇಳುವಂಥದ್ದು ನಿಮ್ಗೆ ಗೊತ್ತಿರ್ಬೋದು, ಬೆಸೆಂಟ್ ಕಾಲೇಜಿಂದ ಕೆಳಗಡೆ ಬಂದಾಗ ಇರ್ತದೆ. ಅಲ್ಲಿಗೆ ಬನ್ನಿ ನೀವು, ನಾನು ನಿಮಗೆ ನಿಮ್ಮ ದಾಖಲೆಗಳು ತಗೊಂಡು ಬನ್ನಿ, ನಾನು ಕೂಡಲೇ ಮಾತಾಡ್ತೀನಿ. ಎಸ್, ಧನ್ಯವಾದ. ಇನ್ನು ಮತ್ತೊಂದು ಕರೆ ಕಾಯ್ತಾ ಇದೆ. ನಮಸ್ಕಾರ. ಹಲೋ ಹಲೋ ನಮಸ್ಕಾರ, ತಮ್ಮ ಹೆಸರು ಮತ್ತು ಯಾವ ಏರಿಯಾದಿಂದ? ದಕ್ಷಿಣದ್ದು. ಮಂಗಳದೇವಿ ವಾರ್ಡ್, ಅಮರಾಳು ರೋಡ್, ಗೊತ್ತಾಯ್ತು, ಹೇಳಿ. ಸರಿ ಏನು ಸರ್? ಟಾಯ್ಲೆಟ್ ವ್ಯವಸ್ಥೆ ಇಲ್ಲ. ಹಾಂ
ಸರ್ ಅದು ನಿಮ್ಮ ಮನೆ ಜಾಗ ಅಲ್ಲ, ಆ 2 ಮನೆಗಳಿಗೆ ಟಾಯ್ಲೆಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಓ, ಭಾಳ ದೊಡ್ಡ ಸಮಸ್ಯೆ. ಆದರೆ ಅವರಿಗೆ ಅದಕ್ಕೆ ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ನೀವು ಮೊಬೈಲಲ್ಲಿ ಮಾಡ್ತಾ ಇದ್ದೀರಾ? ಹತ್ತಿರ ಟಿ ವಿ ಇದೆ, ಏನು ಇಟ್ಟಿದ್ದೀರಿ? ಓಕೆ, ನಿಮ್ಮ ಅರ್ಥ ಆಯ್ತು ವಿಷಯ. ಶೌಚಾಲಯ ಇಲ್ಲ ಅಂತ. ಓಕೆ ಸರ್, ಶೌಚಾಲಯ ಇಲ್ಲ ಅಂತ ಹೇಳುವಂಥದ್ದು ನೀವೊಂದು ಕೆಲಸ ಮಾಡಿದ್ದೀರಿ. ನೀವೀಗ ನೀವು ಕೇಳಿದಂಥ ಪ್ರಶ್ನೆಗೆ ನಾನು ಉತ್ತರ ಹೇಳ್ತಾ ಇದ್ದೀನಿ. ಶೌಚಾಲಯ ಇಲ್ಲ ಅಂತ ಹೇಳುವಂಥದ್ದು ಅದು ಅವರ ಜಾಗ, ಯಾವ ಜಾಗದಲ್ಲಿ ಅವರಿದ್ದಾರೆ, ಅವರಂದರೆ ಸರ್ಕಾರಿ ಜಾಗದಲ್ಲಿ ಇದ್ದೀರಾ, ಇಲ್ಲ ಸ್ವಂತ ಜಾಗದಲ್ಲಿದ್ದೀರಾ ಅವರು, ಇಲ್ಲ ಅವರು ಆ ಜಾಗದ ಡಾಕ್ಯುಮೆಂಟ್ ಇದೆಯಾ, ಏನು ಅಂತ ಹೇಳುವಂಥದ್ದು ಫಸ್ಟಿಗೆ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅಂಥದ್ದು ಏನಿದ್ರೂ ಕೂಡ ಅದನ್ನು ಅವರು ಸಂಬಂಧಪಟ್ಟವರು ನನಗೆ ಅದಕ್ಕೆ ಅವರು ಯಾರಿದ್ದಾರೆ ಅವರನ್ನು, ಇಲ್ಲ ಸ್ಥಳೀಯ ಕಾರ್ಪೊರೇಟರ್ ಇರ್ಬೋದು, ಪ್ರೇಮಾನಂದ್ ಶೆಟ್ಟಿ ಅವರಿದ್ದಾರೆ, ಇಲ್ಲ ಅಂತೇಳಿ ಆದರೆ ನೀವು ಅವರಿಗೆ ಆ ಮನೆಯ ಸಂಬಂಧಪಟ್ಟವ್ರು ಯಾರು ಅವರೇ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಪ್ರಾಯದವರಿದ್ದರೂ ಬರಬೇಕಾಗಿತ್ತಲ್ಲ. ಯಾರಾದರೂ ಕೂಡ ನನ್ನ ಹತ್ರ ಬಂದರೆ ಅವರ ಹತ್ರ ಇದ್ದಂಥ ದಾಖಲೆಗಳನ್ನು ಹಿಡ್ಕೊಂಡು ಬಂದರೆ ತಕ್ಷಣ ಟಾಯ್ಲೆಟ್ ಕಟ್ಟಿಸುವಂಥ ವ್ಯವಸ್ಥೆಗಳು. ಯಾಕಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತದ ಬಗ್ಗೆ ಬಹಳಷ್ಟು ಕನಸನ್ನು ಹೊಂದಿದ್ದಾರೆ. ಆ ಕನಸಿನ ಬಗ್ಗೆ ಈಗಾಗಲೇ ಬಹಳಷ್ಟು ಕಾರ್ಯಪ್ರವೃತ್ತರಾಗಿದ್ದಾರೆ. ಎಲ್ಲ ಕಡೆಗಳಲ್ಲಿ ಸ್ವಚ್ಛ ಭಾರತದ ಬಗ್ಗೆ ಬಹಳಷ್ಟು ಸ್ವಚ್ಛತೆ ಬಗ್ಗೆ ಕಲ್ಪನೆ ಇದೆ. ಹಾಗಿರುವಾಗ ಮಂಗಳೂರು ನಗರದಲ್ಲಿ ಈ ರೀತಿಯ ಟಾಯ್ಲೆಟ್ ಇಲ್ಲದೆ ಮನೆಗಳಿದೆ ಅಂತ ಹೇಳಿದ್ರೆ ನನಗೂ ಕೂಡ ಬಹಳಷ್ಟು ಇದಾಗ್ತಾಯಿದೆ. ಅದಕ್ಕಾಗಿ ನೀವು ನನ್ನ ಆಫೀಸಿಗೆ ಬನ್ನಿ, ನಾನು ತಕ್ಷಣ ಅದಕ್ಕೆ ಮಾಡಿಸ್ಕೊಡುವಂಥ ವ್ಯವಸ್ಥೆಗಳು ಮಹಾನಗರ ಪಾಲಿಕೆಯಲ್ಲಿ ಕೂಡ ಇದೆ. ಅದಕ್ಕೆ ಟಾಯ್ಲೆಟ್ ಕಟ್ಟಲಿಕ್ಕೆ ಅವರಿಗೆ ವಿಶೇಷವಾಗಿ ಇದಿದೆ, ಒಂದು ಟಾಯ್ಲೆಟ್ ಕಟ್ಟಿಸ್ಕೊಡ್ಬೋದು. ಈ ರೀತಿ ಎಲ್ಲ ವ್ಯವಸ್ಥೆಗಳಿದೆ. ನೀವು ಯಾರಾದರೂ ಒಬ್ಬರು ಅದರ ಸಂಬಂಧಪಟ್ಟವರು ದಯವಿಟ್ಟು ನೀವೊಂದು ಸೇವೆ ಮಾಡಿ. ನಿಮ್ಮ ಮನೆ ಹತ್ತಿರದವರಾದರೆ ನೀವೊಂದು ಸಾರ್ವಜನಿಕ ಸೇವೆ ಅಂತ ಎಣಿಸ್ಕೊಂಡು ಅವರನ್ನು ಸಂಬಂಧಪಟ್ಟ ಯಾರಾದರೂ ಒಬ್ಬರನ್ನು ಕರ್ಕೊಂಡು ಬನ್ನಿ, ನಾನು ತಕ್ಷಣ ಅವರಿಗೆ ಏನು ಬೇಕಷ್ಟು ಮಾಡಿಸ್ಕೊಡ್ತೀನಿ. ಓಕೆ, ಧನ್ಯವಾದ. ಮತ್ತೊಂದು ಕರೆ ಕಾಯ್ತಾ ಇದೆ. ಹಲೋ, ನಮಸ್ತೆ. ಹೇಳಿ ತಮ್ಮ ಹೆಸರು ಮತ್ತೆ ಎಲ್ಲಿಂದ? ಎಲ್ಲಿ ಹೇಳಿ ಅಮ್ಮ, ಹೇಳಿ. ಹೌದಾ? ನೀವು ಯಾರ ಹತ್ರ ಮಾತಾಡಿದ್ದೀರಿ ಇದ್ರ ಮುಂಚೆ? ಅಲ್ಲ, ಈ BJP ಕಾಂಗ್ರೆಸ್ ದಳ ಅಂತಿಲ್ಲ, ನಾನು ಎಲ್ಲರಿಗೆ ಶಾಸಕನು. ಹೌದಾ? ಸರಿ 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 ಅಮ್ಮ, ನಾನು ಮಾತಾಡ್ತೀನಿ ಆಯಿತಾ. ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಲ್ಲ ಅದು, ನಮ್ಮ ಸಚಿವರ ಕ್ಷೇತ್ರದ್ದು. ಆದರೂ ಕೂಡ ಸಂಬಂಧಪಟ್ಟಂಥವ್ರ ಹತ್ರ ಮಾತಾಡುವಮ್ಮ. ಓಕೆ, ಧನ್ಯವಾದ ಕರೆ ಮಾಡಿದಾಗ. ಸರ್, ಇನ್ನೊಂದೀಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 200 ಕೋಟಿ 202 ಸಲ ನಮ್ಮ ಪಾಲಿಕೆ ಕೊಟ್ಟದ್ದು. ಅದು ಈಗ ಬರದೇ ಇರೋದ್ರಿಂದ, ಅಂದರೆ ಈಗಿನ CM ಅಥವಾ ಕೊಡದಿದ್ದ ಕಾರಣ ಅದು ಪ್ರಾಬ್ಲಮ್ ಆಗ್ತಾ ಉಂಟು. ಅಭಿವೃದ್ಧಿಗೆ ನಿಮ್ಗೆ ಒಂದಿಷ್ಟು ಭಾಳಷ್ಟು ಅಭಿವೃದ್ಧಿಗೆ. ಅದರಿಂದ ನೋಡಿ, ಕರ್ನಾಟಕ ಸ್ವತಂತ್ರದ ನಂತರ ಪ್ರಪ್ರಥಮ ಬಾರಿ ಕರ್ನಾಟಕಕ್ಕೆ 100 ಕೋಟಿ ಅಂತ ಹೇಳುವಂಥದ್ದು ಕೊಟ್ಟದ್ದು. ಈಗ ನಾನು ಹೇಳ್ತಾ ಇರುವಂಥದ್ದು ಮಣ್ಣಗುಡ್ಡೆಯಿಂದ ಬಾಲಾಜಿ ಟಾಕೀಸ್ ತನಕ ಆಗ್ತಾ ಇರುವಂಥದ್ದು ರಸ್ತೆ ಇವತ್ತು 11 ಕೋಟಿಯಲ್ಲಿ ಆದಂಥದ್ದು. ಯಡಿಯೂರಪ್ಪರ 2ನೇ ಮುಖ್ಯಮಂತ್ರಿ ಅವರು 2ನೇ 100 ಕೋಟಿ ಅನುದಾನದಿಂದ ಆದಂಥದ್ದು. ಮತ್ತು ತುಂಬ ಜನರು ನಾವು ಮಾಡಿದ್ದು ಅಂತೇಳಿ ಫ್ಲೆಕ್ಸ್ಗಳು ಹಾಕಿದ್ದಾರೆ. ಆದರೆ ನೀವು ನೋಡಿದ್ರಲ್ಲಿ ಗೊತ್ತಾಗ್ಬೋದು 11. ಆ ರೀತಿಯ ತುಂಬ ಯೋಜನೆಗಳನ್ನ ತರಲಿಕ್ಕೆ ಯಡಿಯೂರಪ್ಪರ ಕಾಲದಲ್ಲಿ ಯೋಗೀಶ್ ಭಟ್ರು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ, ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ ಮಂಗಳೂರಿಗೆ ತರುವಂಥದ್ದು. ಅದರಲ್ಲಿ ಕೃಷ್ಣಪಾಲಮರು ಎಲ್ಲರೂ ಸೇರಿಸ್ಕೊಂಡು ಮಾಡಿದ್ದಾರೆ. ಆದರೆ ಈಗ ಅದಕ್ಕೆ ಒತ್ತು ಕೊಡುವಂಥದ್ದು ಆಗಬೇಕು. ಆದರೆ ನಮಗೆ ಒಂದು ನಗರಾಭಿವೃದ್ಧಿ ಸಚಿವರು ಗಟ್ಟಿಯಾಗಿ ಇರುವಂಥ ಕಾರಣ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಪೂರಕವಾಗಿ ಮುನ್ನಡಮಿ ನಾನು ಮಂಗಳೂರಿಗೆ ಒಂದು ನಗರಾಭಿವೃದ್ಧಿ ಸಚಿವರು ಮಹಾನಗರ ಪಾಲಿಕೆ ಅವರ ವ್ಯಾಪ್ತಿಗೆ ಬರುವಂಥದ್ದು. ಅವರ ಹತ್ರ ವಿಶೇಷವಾಗಿ ನಾವು ಇದಕ್ಕೆಲ್ಲ ಸಂಬಂಧಪಟ್ಟಾಗಿ ಮುಂದಿನ ದಿನಗಳಲ್ಲಿ ಮನವಿ ಮಾಡಲಿಕ್ಕಿದೆ. ಓಕೆ ಸರ್, ಒಂದು ಕರೆ ಕಾಯ್ತು ಸರ್. ಹಲೋ, ನಮಸ್ತೆ. ನಮ್ಮ ಹೆಸರು ಮತ್ತೆ? ಸರಿ ಅಮ್ಮ. ಎಲ್ಲಿ? ಬೋಂದೇಲ್ ಪಚನಾಡಿ ಹೋಗೋ ರೋಡ್ ಅಲ್ಲಮ್ಮ? ಸರಿ, ನನಗೆ ನಾನು ನೋಡುವ ಮಹಾನಗರ ಪಾಲಿಕೆ ಅಧಿಕಾರಿಗಳ ಹತ್ರ ಮತ್ತು ಶಾಸಕರ ಹತ್ರ ಹೇಳ್ತೀನಿ. ನನಗೆ ಬರೋದಿಲ್ಲ ಅದು ಉತ್ತರದ ಶಾಸಕರು ಭರತ್ ಶೆಟ್ಟಿ ಅವರಿಗೆ ಬರ್ತದೆ. ಅವರ ಗಮನವನ್ನು ನಾನು ಅವರಿಗೆ ಸಹ ಹೇಳ್ತೀನಿ. ಅದರ ನಂತರ ಅಧಿಕಾರಿಗಳಿಗೆ ಕೂಡ ಹೇಳ್ತೀನಿ. ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ನನ್ನ ಕ್ಷೇತ್ರದ ವ್ಯಾಪ್ತಿ ಮಂಗಳೂರಿನ ನಗರ ಆದ ಕಾರಣ. ಆದರೆ ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಾನು ಅದಕ್ಕೆ ಕೂಡಲೇ ಶಾಸಕರಿಗೆ ಕೂಡ ಮತ್ತು ಅವರ ಅಧಿಕಾರಿಗಳಿಗೆ ಕೂಡ ನಾನು ಅದರ ಬಗ್ಗೆ ನಾನು ಮಾತಾಡ್ತೀನಮ್ಮ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಂದು ಮಾರ್ಕೆಟ್ಗಳ ಅಭಿವೃದ್ಧಿ ಆಗಬೇಕು ಅಂತೇಳಿ ಸೆಂಟ್ರಲ್ ಮಾರ್ಕೆಟನ್ನು ಅಭಿವೃದ್ಧಿ ಮಾಡುವ ಸ್ಮಾರ್ಟ್ ಸಿಟಿಗೆ ಅನುದಾನ ಬೇಕಾ ಅಥವಾ? ಸ್ಮಾರ್ಟ್ ಸಿಟಿಯ ಅಡಿಯಲ್ಲಿ ಸೆಂಟ್ರಲ್ ಮಾರ್ಕೆಟ್ ಬಹಳಷ್ಟು
ಅಭಿವೃದ್ಧಿ ಆಗಬೇಕು, ಅದರಲ್ಲಿ ಒಂದು ಸೈಡ್ನಲ್ಲಿ ಮಾರ್ಕೆಟ್ನಲ್ಲಿ ಮೀನಿನ ಮಾರ್ಕೆಟು ಮತ್ತು ಬೇರೆ ಬೇರೆ ಆಗಬೇಕು ಅಂತ ಹೇಳೋದು ಪ್ಲ್ಯಾನಿಂಗ್ ಎಲ್ಲ ಮಾಡಿದ್ದಾರೆ. ಆ ಪ್ರಕಾರ ಅವರನ್ನು ಸಾರ್ವಜನಿಕರನ್ನು ಮತ್ತು ಅಲ್ಲಿ ಮಾರ್ಕೆಟ್ನ ಅಂಗಡಿದಾರರನ್ನು ಮತ್ತು ಎಲ್ಲರನ್ನ ಸೇರಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ, ಅದು ಕೂಡ PPP ಮಾಡೆಲ್ನಲ್ಲಿ ಮಾಡ್ತಾರೆ ಅಂತ ಹೇಳುವಂಥದ್ದು ಅಲ್ಲಿ. ಮತ್ತು ಇನ್ನೊಂದು ಮಲ್ಟಿ ಸ್ಟೋರೇಜ್ ಪಾರ್ಕಿಂಗ್ ನಮ್ಮದು ಈಗ ಈ ಹಿಂದಿನ ಬಸ್ ಸ್ಟ್ಯಾಂಡ್ ಹಂಪನಕಟ್ಟೆಯಲ್ಲಿ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಹಾಕಿ ಅಲ್ಲಿ ಒಂದು ಪಾರ್ಕಿಂಗು ಮತ್ತು ಇತರ ಶಾಪ್ಸ್ಗಳನ್ನು ರೆಂಟ್ ಕೊಟ್ಟು ಮಹಾನಗರ ಪಾಲಿಕೆಗೆ ಮತ್ತು ಇನ್ನಿತರ ಏನು ಬಾಡಿಗೆಗಳನ್ನು ತೆಗೆದುಕೊಳ್ಳುವಂಥ ದೃಷ್ಟಿಯಲ್ಲಿ ಆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು PPP ಮಾಡೆಲ್ ಆಗಿದೆ ಅಂತ ಹೇಳೋದು ಕಳೆದ ಮೀಟಿಂಗ್ನಲ್ಲಿ ಆಗಿತ್ತು. ಆದರೆ ಅದಕ್ಕೆ ಪೂರ್ಣವಾಗಿ ಯಾವುದೇ ರೀತಿಯಲ್ಲಿ ಇದೇ ರೀತಿಯ ಯೋಜನೆ ಅಂತ ಹೇಳುವಂಥದ್ದು ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿಗಳಿಲ್ಲ ಅಂತ ಹೇಳಿದ್ರೆ ಅದರದ್ದು ನಂತರದ ನೆಕ್ಸ್ಟ್ ಮೀಟಿಂಗ್ಗಳಾಗಲಿಲ್ಲ. ಆದರೆ ಈ ರೀತಿಯಗಳೆಲ್ಲ ಆಗಲಿಕ್ಕೆ ಉಂಟು. ಆದರೆ ಮಂಗಳೂರಿನಲ್ಲಿ ಈಗ ದಿನಕ್ಕೆ ಜನಸಂಖ್ಯೆ ಈ ರೀತಿಯಲ್ಲಿ 2 ವೀಲರ್ಸು 4 ವೀಲರ್ಸ್ ದಿನನಿತ್ಯ ನನ್ನ ಲೆಕ್ಕದಲ್ಲಿ ಒಂದು ದಿವಸಕ್ಕೆ ಒಂದು 50ರಿಂದ 75 2 ವೀಲರ್ಗಳು, ಒಂದು 10ರಿಂದ 25 30 4 ವೀಲರ್ಗಳು ಮತ್ತು ಬೇರೆ ಇತರ ವಾಹನಗಳು ಮತ್ತು ಹೊರ ರಾಜ್ಯದಿಂದ ಕೇರಳದಿಂದ ಬರುವಂಥ ವಾಹನಗಳು, ಈ ರೀತಿಯ ವಾಹನಗಳು ಬರ್ತಾ ಇರುವಾಗ ಮಂಗಳೂರಿಗೆ ಸಮರ್ಪಕವಾಗಿ ಪಾರ್ಕಿಂಗ್ನ ವ್ಯವಸ್ಥೆಗಳು ಆಗಲೇಬೇಕಾಗಿದೆ. ಆವಾಗ ಒಂದು ಕರೆ ಸ್ವೀಕರಿಸಿ ಬರ್ತೇನೆ ಸರ್. ಹಲೋ, ನಮಸ್ಕಾರ. ತಮ್ಮ ಹೆಸರು ಮತ್ತು ಯಾವ ಏರಿಯಾದಿಂದ? ಶಕ್ತಿನಗರ. ಹೇಳಿ 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 ಹೇಳಿ. ಎಲ್ಲಿ ಎಲ್ಲಿ ಪದವು ಸರಿ, ಎಲ್ಲಿ ಆಗ್ತದೆ ಹೇಳಿ ನೀವು? ಪದವ ಪಶ್ಚಿಮದಲ್ಲಿ ಸರಿ ಹೇಳಿ, ಪದವ ಪಶ್ಚಿಮದಲ್ಲಿ ಎಲ್ಲಿ ಆಗ್ತದೆ? ಶಕ್ತಿನಗರ ಗೊತ್ತಾಯ್ತು. ಸಂಜಯ್ ನಗರ. ಸಂಜಯ್ ನಗರ. ನೀವು ಹೇಳುವಂಥದ್ದು ಯಾವ ನಾಗರಕ್ತೇಶ್ವರಿ ದೇವಸ್ಥಾನವಾ? ಅಲ್ಲ, ಸಂಜಯ್ ನಗರ ಅಂತ ಹೇಳಿದ್ರೆ ನೀವು ನಾಗರಕ್ತೇಶ್ವರಿ ಕ್ಷೇತ್ರ ಕೆಳಗಡೆ ಬರುವಂಥದ್ದು ಡೌನಲ್ಲಿ. ಹಲೋ, ನೀವು ಚೌಟರ ಮನೆಯದ್ದು ಮೇಲೆ ಭಾಗ ಶಕ್ತಿನಗರಕ್ಕೆ ಕನೆಕ್ಟಿವಿಟಿ ಆಗುವಂಥದ್ದು ಹೇಳುವಂಥದ್ದು. ಹಲೋ, ಓಕೆ. ಸರಿ, TV ವಾಲ್ಯೂಮ್ ಕಾಯ್ದು ನೀವು ಮಾತಾಡಬೇಡಿ. ಸರಿ, ನಾನು ಅದರ ಬಗ್ಗೆ ಸಂಬಂಧಪಟ್ಟಂತೆ ಏನಾಗಿದೆ ಅಂತ ಹೇಳೋದು ನೋಡ್ತೇನೆ ಮತ್ತು ಅದಕ್ಕೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೇಳ್ತೇನೆ. ಈಗಾಗಲೇ ರಸ್ತೆಗೆ ಪ್ಯಾಚ್ ವರ್ಕ್ ಮಾಡುವಂಥದ್ದು ನಾನು ಈಗಾಗಲೇ ಈಗ ಇನ್ನೂ ಅಷ್ಟಮಿ ಏನು ಕೃಷ್ಣಾಷ್ಟಮಿ ಬರ್ತಾಯಿದೆ, ಚೌತಿ ಬರ್ತಾಯಿದೆ. ಇದಕ್ಕೆ ನಾನು ಮಹಾನಗರ ಪಾಲಿಕೆ ಕಮಿಷನರಿಗೆ ಈಗಾಗಲೇ ನಾನು ಹೇಳಿಯಾಗಿದೆ. ತಕ್ಷಣ ರಸ್ತೆಗಳನ್ನೆಲ್ಲ ಎಲ್ಲೆಲ್ಲಿ ಹೊಂಡ ಇದೆ ಅದನ್ನು ರಿಪೇರಿ ಮಾಡಬೇಕು. ಯಾಕಂತ ಹೇಳಿದ್ರೆ ಹಬ್ಬ ಹರಿದಿನ ದಿನಗಳು ಜನರಿಗೆ ತೊಂದರೆ ಆಗಬಾರ್ದು. ಜನರು ಮೊನ್ನೆ ಒಂದು ನನ್ನ ಎದುರುಗಡೆ ಒಂದು ಮಹಿಳೆ ಹೊಂಡದಲ್ಲಿ 2 ವೀಲರ್ ಬಿದ್ದು ಅವರು ನೆಲದಲ್ಲಿ ಬೀಳುವಂಥದ್ದು ನಾನು ಗಮನಿಸಿದ್ದೇನೆ. ಹಾಗಿರುವಾಗ ಇದಕ್ಕೆಲ್ಲ ತಕ್ಷಣ ಈ ಅಷ್ಟಮಿ ಮತ್ತು ಚೌತಿ ಬರುವಂಥ ಸಂದರ್ಭದಲ್ಲಿ ನೀವು ಗಮನ ಕೊಡಬೇಕು ಅಂತ ಹೇಳಿ ತಕ್ಷಣ ಈಗ ಕೆಲವು ಕೆಳಗಳಲ್ಲಿ ಕಾರ್ಯಗಳು ಪ್ರಾರಂಭ ಆಗಿದೆ, ಇನ್ನು ಕೆಲವುಗಳಲ್ಲಿ ಇನ್ನು ಆಗ್ತದೆ. ಮಂಗಳೂರು ಎಲ್ಲ ಹೊಂಡಗಳನ್ನು ಈಗ ಫಸ್ಟಿಗೆ ಮುಚ್ಚಬೇಕು. ಅದರ ನಂತರ ಮುಂದಿನ ದಿನಗಳಲ್ಲಿ ರಸ್ತೆಗಳ ಏನು ಅಭಿವೃದ್ಧಿ ದೃಷ್ಟಿಯಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ಮನೆಗಳ ನಿಂತ ನಂತರ ಮಾಡುವಂಥದ್ದು 1 by 1 ಮಾಡುವಂಥದ್ದು ಮಾಡಿ. ಮತ್ತೊಂದು ಕರೆ ಕಾಯ್ತಾ ಉಂಟು. ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತು ಎಲ್ಲಿಂದ? ಹೇಳಿ ಹೇಳಿ. ಹೇಳಿ. ನೀವು ಜಲ್ಲಿಗುಡ್ಡೆ ಎಲ್ಲಿ? ಫೈಜಲ್ ನಗರ ಎಲ್ಲಿ? ಹಾಂ, ಹೌದು, ದೇವಜಿರಾವ್ ಜಾಧವ್ ಮೊನ್ನೆ ತೀರೋದ್ರು ಪಾಪ. ಎಂತ 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 ಆಗ್ಬೇಕು ಹೇಳಿ ಈಗ? ಅಂದರೆ ರಸ್ತೆಗೆ ಹೊಂಡ ಬಿದ್ದಿದ್ದ ಅಲ್ಲ, ಏನಾಗಬೇಕು? ಎಲ್ಲಿ? ಅಲ್ಲಿ ವಿಶ್ವನಾಥ್ ಶೆಟ್ಟರ ಮನೆಯ ರೋಡಾ? ನಾಗಬನ ಒಂದಿದೆ ಅಲ್ಲಿ. ಯಾವುದ್ರದ್ದು? ಹಾಂ, ಸರಿ 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 ಹೌದು. ಸರಿ ಸರಿ, ನೀವೊಂದು ಕೆಲಸ ಮಾಡಿ, ನೀವೊಂದು ನನಗೊಂದು ಕರೆ ಮಾಡಿ ನನಗೆ ಸಂಪರ್ಕಿಸಿದ್ರೂ ತೊಂದರೆ ಇಲ್ಲ ಅಂಥೇಳಿ ಆದರೆ ನನಗೆ ಒಮ್ಮೆ ನೀವು ಅಂದರೆ ಕರೆ ಮಾಡಿ ನಾನು ನಿಮಗೆ ನಂಬರ್ ಕೊಡ್ತೀನಿ.
ಯಾಕೆಂತ ಹೇಳಿದ್ರೆ ನೀವು ಅಂಗವಿಕಲ ಅಂತ ಹೇಳ್ತೀರಿ, ನೀವು ನಿಮ್ಮನ್ನು ನನ್ನ ಹತ್ತಿರ ಆ ಕಾರ್ಯದಲ್ಲಿ ಏನಾಗಿದೆ ಅಂತೇಳಿ ಕರೆಸುವಂಥದ್ದು ನಾನು ಸರಿಯಲ್ಲ, ನಾನು ಕರೆಸುವುದಿಲ್ಲ. ನಾನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಿಮಗೆ ನಾನು ಫೋನ್ ಮಾಡಿಸಿ ನಾನು ಇದು ಮಾಡ್ತೀನಿ. ನಿಮ್ಮ ನಂಬರನ್ನು ಒಂದು ನನಗೆ ಕೊಡಿ, ನಿಮ್ಮ ನಂಬರನ್ನು ಕೊಡಿ. ನಂಬರ್ ಹೇಳಿ. 9743 20 1477. ಹೆಸರಿಗೆ ಹೆಸರು ಚಂದ್ರಹಾಸ್. ಈ ನಿಮ್ಮದು 9743201477. ಅಲ್ಲಿ ಈಗ ರಸ್ತೆ ಇದೆ, ಹೊಂಡ ಬಿದ್ದಿದೆಯಲ್ಲ? ಅಲ್ಲಲ್ಲ, ಹಾಗಲ್ಲ, ರಸ್ತೆ ಇಲ್ವಾ? ಆ ಹೊಸ ರಸ್ತೆ ಹೊಂಡ ಬಿದ್ದಿದೆ. ಸರಿ, ಇದಕ್ಕೆ ಹೊಂಡ ಬಿದ್ದದನ್ನು ರಿಪೇರಿ ಮಾಡಬೇಕು. ನಾನು ಬರ್ಕೊಂಡಿದ್ದೀನಿ. ನೀವು ಅಂಗವಿಕಲರಾದ ಕಾರಣ ನೀವು ಬರುವಂಥ ಅವಶ್ಯಕತೆ ಇಲ್ಲ. ನಾನು ತಕ್ಷಣ ಈಗ ನಾಳೆ ಇದಕ್ಕೆ ಸಂಬಂಧಪಟ್ಟಂಥ ಇಂಜಿನಿಯರ್ಗಳಿಗೆ ಹೇಳಿ ಅದನ್ನು ಅವರಲ್ಲಿ ಸ್ಪಾಟಿನಲ್ಲಿ ಹೋಗಿ ನೋಡಿಸುವಂಥದ್ದು ಮತ್ತು ಅದನ್ನು ಸರಿಪಡಿಸುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡಿಸ್ತೀನಿ. ಸರಿ, ಧನ್ಯವಾದ. ಓಕೆ, ಧನ್ಯವಾದ. ಜನಧ್ವನಿಯಲ್ಲಿ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳಿ. ವಿರಾಮದ ಬಳಿಕ ನಿಮ್ಮ ಮತ್ತಷ್ಟು ಕರೆಗಳಿಗೆ ಶಾಸಕರು ಉತ್ತರ ಕೊಡ್ತಾರೆ. ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ 2 ಸ್ಟಾರ್ ಸಂತೋಷ್ ರೇಸ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರದಲ್ಲಿ ಇವತ್ತು ನಮ್ಮೊಂದಿಗೆ ಮಂಗಳೂರು ನಗರ ದಕ್ಷಿಣ ಶಾಸಕರಾಗಿರುವಂಥ ಶ್ರೀ ವೇದವ್ಯಾಸ ಕಾಮತ್ ಇದ್ದಾರೆ. ಮುಂದಿನ ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ನಮಸ್ಕಾರ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಹೇಳಿ ಸರ್. ಹಾಂ, ಎಲ್ಲಿಂದ? ಯಾವ ಏರಿಯಾ ಅಂತ? ಹಾಂ, ದೇವರಾಜು. ಹೇಳಿ ಹೇಳಿ. ಹಾಂ, ಹೇಳಿ. ಹಾಂ, ಯಾವುದರಲ್ಲಿ? ಮಹಾನಗರ ಪಾಲಿಕೆ ಸ್ಟ್ರೀಟ್ ಲೈಟಾ? ಹಾಂ, ನಿಮಗೆ ಈಗ ಇಂಜಿನಿಯರ್ ಕೂಡ ದೇವರಾಜ ಅಲ್ಲ? ಸರಿ. ಹಾಂ 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 ಓನ್ ರಿಸ್ಕ್ ಅಲ್ಲಿ. ಹಾಂ, ಸರಿ. ನೀವು ಕಾಂಟ್ರಾಕ್ಟ್ ಬೇಸ್ಡ್ ಅಲ್ಲ? ಹೌದು. ನೋಡಿ, ನಮ್ಗೆ ಏನು ಅಲ್ಲಿ ಫೆಸಿಲಿಟಿ ಅಂದ್ರೆ ಹೇಗೆ ಗೊತ್ತುಂಟಾ, ಒಂದು ನಿಮ್ಮ ಅದರಲ್ಲಿ ಸಂಬಳ ಎಲ್ಲ ಇತ್ತು, ಒಂದು 12,500 ಸಂಬಳ ಕೊಡ್ತಾರೆ. ಅದರಲ್ಲಿ ಕೊರೋನಾ ಫಂಡ್ ESI ಕಟ್ಟಾಗಿ ಒಂದು 11,000 ಕೊಡ್ತಾರೆ. ಸರಿ 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 ಸರ್, ಹೇಳಿ. ಏನಾದ್ರು ಒಂದು ಫೆಸಿಲಿಟಿ ಕೊಡ್ಬೇಕೆ, ಏನಾದ್ರು ಒಂದು ಗ್ಲೌಸ್, ಅದು ಇದು ಯೂನಿಫಾರ್ಮ್ ಏನಾದ್ರು. ಸರಿ ಸರಿ ಸರಿ. ಅಲ್ಲ, ನಾನು ಹೇಳುವಂಥದ್ದು, ನೀವು ಮಹಾನಗರ ಪಾಲಿಕೆಯ ಲೆಕ್ಕದಲ್ಲಿ ಮಹಾನಗರ ಪಾಲಿಕೆಯ ಸ್ಟಾಫ್ ಅಂತ ಹೇಳುವಂಥದ್ದು ಅವರ ರೆಕಾರ್ಡ್ನಲ್ಲಿ ಇಲ್ಲದಿರ್ಬೋದು. ನಿಮಗೆ ಕಾಂಟ್ರಾಕ್ಟ್ ತಗೊಂಡವರು ಯಾರು? ಹಾಂ, ನಜೀರ್. ಸರಿ, ಅವರ ಕಡೆಯಿಂದ ನಿಮಗೆ ಇದಕ್ಕೆ ಬೇಕಾದಂಥ ಫೆಸಿಲಿಟಿಗಳು ಸಿಗ್ತಾ ಇಲ್ವಾ? ಹೌದು, ಗೊತ್ತು ಗೊತ್ತು ಗೊತ್ತು, 6 ಝೋನ್ ಇದೆ. ಹೇಳಿ. ಸರಿ, ನನಗೆ ಒಂದು ಕೆಲಸ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಅಂತ ಹೇಳಿದ್ರೆ, ನೀವು ಮಹಾನಗರ ಪಾಲಿಕೆಯ ಕೆಲಸದಲ್ಲಿ ನೀವು ಇಲ್ಲದ ಇರುವ ಕಾರಣ ಅಂತ ಹೇಳಿದ್ರೆ, ನಿಮ್ಮ ರೆಕಾರ್ಡ್ನಲ್ಲಿ ಆನ್ ರೆಕಾರ್ಡ್ ಯುವರ್ ನಾಟ್, ನೀವು ಮಹಾನಗರ ಪಾಲಿಕೆ ಎಂಪ್ಲಾಯಿ ಅಲ್ಲ. ಹಾಗಿರುವಾಗ ನೀವು ಕಾಂಟ್ರಾಕ್ಟ್ ಬಿಸ್ನೆಸ್ಸಲ್ಲಿ ಇರುವ ಕಾರಣ ಕಾಂಟ್ರಾಕ್ಟ್ದಾರರು ನಿಮಗೆ ಇದಕ್ಕೆ ಬೇಕಾದಂಥ ಫೆಸಿಲಿಟಿಗಳನ್ನು, ನಿಮ್ಮ ಸೇಫ್ಟಿಗಳನ್ನು, ನಿಮಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕಾದಂಥ ಜವಾಬ್ದಾರಿ ಅವನಿಗಿದೆ. ಹಾಗಿರುವಾಗ ಸಂಬಂಧಪಟ್ಟಂಥ ನಾನು ಇಂಜಿನಿಯರ್ಗೆ ಹೇಳ್ತೀನಿ, ಕಾಂಟ್ರಾಕ್ಟ್ದಾರರು ನಿಮಗೆ ಅದನ್ನೆಲ್ಲ ಯಶಸ್ವಿಯಾಗಿ ಕೊಡೋದಷ್ಟೇ. ನಾನು ಈಗಾಗಲೇ ಅವರಿಗೆ ಇದು ನಾಳೆ ಅವರಿಗೆ ನಾನು ಸಂಪರ್ಕ ಮಾಡಿ ಅದನ್ನೆಲ್ಲ ಕೊಡಿಸುವಾಗ ಹೇಳ್ತೀನಿ. ಯಾಕಂತ ಹೇಳಿದ್ರೆ, ಮಹಾನಗರ ಪಾಲಿಕೆ ನಿಮಗೆ ಯಾವುದನ್ನು ಕೊಡುವ ಹಾಗೆ ಅವರ ರೆಕಾರ್ಡ್ನಲ್ಲಿ ನೀವು ಇಲ್ಲದ ಕಾರಣ ಬರುವುದಿಲ್ಲ.
ನಾನು ಕಾಂಟ್ರಾಕ್ಟ್ರಿಗೆ ಇದನ್ನೆಲ್ಲ ಇನ್ಸಿಸ್ಟ್ ಮಾಡಿ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗಬೇಕು ಅದನ್ನೆಲ್ಲ ವಿಸ್ತರಿಸೋದಷ್ಟೇ ನಾನು ಕಾಂಟ್ರಾಕ್ಟ್ರಿಗೆ ಇವರ ಇಂಜಿನಿಯರಿಗೆ ಹೇಳ್ತೀನಿ, ಇಂಜಿನಿಯರ್ ಕಾಂಟ್ರಾಕ್ಟ್ರಿಗೆ ಮಾತಾಡ್ತಾರೆ. ಓಕೆ, ಧನ್ಯವಾದ. ಮುಂದಿನ ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ನಮಸ್ಕಾರ. ಹಲೋ ಹಲೋ ನಮಸ್ಕಾರ, ಹೇಳಿ. ಹಾಂ, ಅಯ್ಯಪ್ಪ ಗುಡಿ ಆಯ್ತು ಸರ್, ಅದು ಮಾಡಲಿಲ್ಲ ಸರ್. ಮತ್ತೆ ಅಲ್ಲಿ ನೀರು ಬಂದ್ರೆ ಅಯ್ಯಪ್ಪ ಗುಡಿ ಗೂಳೂರು ಜಂಕ್ಷನ್ ನಲ್ಲಿ ನೀರು ನಮ್ಮ ಕಡೆ. ಸರಿ 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 ಸರಿ, ಅದು ನೀವು ಹೇಳುವಂಥದ್ದು ನ್ಯಾಷನಲ್ ಹೈವೇಗೆ ಬರ್ತದಾ? ಹೌದು, ನ್ಯಾಷನಲ್ ಹೈವೇ ಬರ್ತದೆ ಸರ್. ಅದು ಮತ್ತೆ ರಿಕ್ಷಾ ಪಾರ್ಕ್ ಅಲ್ಲಿ ಬ್ರಿಡ್ಜ್ ಹತ್ರ ತುಂಬಾ ಸಮಸ್ಯೆ ಉಂಟು ಸರ್. ಸರಿ ಸರಿ ಸರಿ, ಬ್ರಿಡ್ಜ್ ಎಲ್ಲ ಬಸ್ ಎಲ್ಲ ಬಂದ್ರೆ ತುಂಬಾ ಇದು ಆಗ್ತದೆ ಸರ್. ಅದು ಮತ್ತೆ ಈ ಕಡೆ ನೀರು ಬ್ಲಾಕ್ ಆಗಿ ಓಕೆ ಓಕೆ ಸರಿ, ಸರಿ ನಾನು ಮಾತಾಡ್ತೇನೆ. ನ್ಯಾಷನಲ್ ಹೈವೇ ಇಂಜಿನಿಯರ್ ಹತ್ರ ಮಾತಾಡ್ತೇನೆ. ಅದಕ್ಕೆ ಕೂಡಲೇ ತಕ್ಷಣ ಹೊಂಡನ್ನೆಲ್ಲ ಮತ್ತು ಏನೆಲ್ಲ ಇದು ರಿಪೇರಿ ಮಾಡಬೇಕು ಅವರಿಗೆ ನಾನು ಮಾಡಿಸಿಕೊಡುವಂಥ ದೃಷ್ಟಿಯಲ್ಲಿ ನಾನೀಗ ಹೇಳ್ತೇನೆ. ಅವರು ನಾನು ನ್ಯಾಷನಲ್ ಹೈವೇ ಇಂಜಿನಿಯರಿಗೆ ಮಾತಾಡ್ತೀನಿ. ಎಸ್, ಮತ್ತೊಂದು ಧನ್ಯವಾದ. ಮತ್ತೊಂದು ಕರೆ ಕಾಯ್ತಾ ಇದೆ. ಹಲೋ ಹಲೋ ನಮಸ್ತೆ, ಹೇಳಿ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾರೆ? ಹೇಳಿ ಹೇಳಿ ಸರ್, ಹಾ, ನನ್ನ ಹೆಸರು ವಾಸ್ತವ ಅಂತ, ಹೇಳಿ. ಬಜಾರ್ನಿಂದ ಮಾತಾಡುದು, ಬಜಾರ್ ಬೆಟ್ಟಿಲ್ಲ. ಹಾಂ, ಪೆಡ್ಜಿಲ ಬಜಾಲ್, ಹೇಳಿ. ಯಾಕಂದ್ರೆ ನಾವು ರಿಕ್ಷಾ ಚಾಲಕರು. ಸರಿ, ಹೇಳಿ ಸರ್. ಅಲ್ಲಿ ಗೋರಿಬಿಟ್ರೆ ಕ್ರಾಸ್ ರೋಡ್ ಅಲ್ಲಿ ಹೈವೇಯಲ್ಲಿ ಗೋರಿಬಿಟ್ರೆ ಕ್ರಾಸ್ ರೋಡ್ ಉಂಟಲ್ಲ, ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಸರಿ, ಅಲ್ಲಿ ಏನು ಹೋಗ್ಲಿಕ್ಕಾಗಿದೆ ಅಂದ್ರೆ ರಸ್ತೆಯಲ್ಲಿ ಹೊಂಡ ಹೇಳ್ತಾ ಇದ್ದೀರಾ ನೀವು? ಆ ಕಡೆ ಕ್ರಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ಹೊಂಡ ಹೇಳ್ತಾ ಇದ್ದೀರಾ? ಹೌದು ಸರ್. ಅಲ್ಲ, ಹೊಂಡ ರಸ್ತೆಯಲ್ಲಿ ಹೊಂಡ ಬಿದ್ದಿದೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು. ಸರಿ 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 ರಸ್ತೆ ಹೈವೇಗಿಂತ ನಾವು ಗೋರಿಬಿಟ್ರೆ ಕ್ರಾಸ್ ಆಗ್ತೇವಲ್ಲ, ಸರಿ. ಅಲ್ಲಿ ವೆಹಿಕಲ್ ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಈಗ ಟೂ ವೀಲರ್ ಎಲ್ಲ ಸೇರಿ ರೋಡ್ ಆಗ್ತಾ ಇತ್ತೆ. ನೀವು ಹೇಳುವಂಥದ್ದು ಕ್ಲಿಯರ್ ಕೇಳ್ತಾ ಇಲ್ಲ. ಒಂದು ವ್ಯವಸ್ಥೆ ಮಾಡಬೇಕು ಸರ್. ಓಕೆ, ರಸ್ತೆ ಹೊಂಡನ ಆಗಿದ್ರೆ ಹೊಂಡ ಬಿದ್ದಿದೆ ಅಂತ ಹೇಳುದಾ? ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಧನ್ಯವಾದ. ಅದಕ್ಕೆ ನಾನು ರಸ್ತೆಯ ಹೊಂಡ ಗೋರಿಗುಡ್ಡ ಕ್ರಾಸ್ನಲ್ಲಿ ನಾನು ಅದನ್ನು ಕೂಡ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ನಾನು ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳಿಗೆ ನಾನು ಮಾತಾಡ್ತೀನಿ. ಎಸ್, ಮತ್ತೊಂದು ಕರೆ ಕಾಯ್ತಾ ಇದೆ. ಹಲೋ 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 ಓಕೆ, ಅದು ತುಂಬ ದಯವಿಟ್ಟು ನೀವು ನೆಟ್ವರ್ಕ್ ಇದ್ದ ಕಡೆಯಲ್ಲಿ ಬಂದು ಅಥವಾ ಲ್ಯಾಂಡ್ಲೈನಲ್ಲಿ ಮಾಡಿ ಇನ್ನಷ್ಟು ಹೆಚ್ಚು ಸ್ಪಷ್ಟವಾಗಿ ನಮಗೆ ಕೇಳಲಿಕ್ಕೆ ಶಾಸಕರಿಗೆ ಸುಲಭ ಆಗುತ್ತೆ ಅಂತ ಅನ್ನಿಸ್ತಾ ಉಂಟು. ಸರ್, ಪಾರ್ಕ್ಗಳ ಅಭಿವೃದ್ಧಿಯ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ ಏನಾದರೂ ಪ್ಲ್ಯಾನ್ ಇದೆಯಾ? ಮಂಗಳೂರಿನಲ್ಲಿ ಈಗ ಬಹಳಷ್ಟು ಪಾರ್ಕ್ಗಳ ಕೊರತೆ ಇದೆ. ಈಗ ಕಳೆದ ಸಲ ನಾವು ಮೂಡದ ಮೀಟಿಂಗ್ನಲ್ಲಿ ಕೂತಾಗ ಕೂಡ ಜಿಲ್ಲಾಧಿಕಾರಿಗಳು ಮತ್ತು ನಾವೆಲ್ಲರೂ ಕೂತ್ಕೊಂಡು ಮಾತಾಡುವಾಗ ಮಂಗಳೂರಿನ ಬಹಳಷ್ಟು ಕಡೆಗಳಲ್ಲಿ ಪಾರ್ಕ್ನ ಅವಶ್ಯಕತೆ ಇದೆ ಅಂತ ಹೇಳುವಂಥದ್ದು. ಯಾಕಂದರೆ ಸೀನಿಯರ್ ಸಿಟಿಜನ್ ಇರ್ಬೋದು ಮತ್ತು ನಾವೆಲ್ಲರೂ ಇರ್ಬೋದು, ಅವರು ಸಾಯಂಕಾಲ ಹೊತ್ತು ಬೆಳಗಿನ ಹೊತ್ತು ಸ್ವಲ್ಪ ವಾಕಿಂಗ್ ಮಾಡಬೇಕು, ಇಲ್ಲ ಅವರಿಗೆ ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರು ಫ್ಲ್ಯಾಟು ಮತ್ತು ಇನ್ನಿತರ ನಗರ ಪ್ರದೇಶದಲ್ಲಿ ಇರುವಾಗ ಅವರಿಗೆ ಸ್ವಲ್ಪ ವ್ಯವಸ್ಥಿತವಾಗಿ ಆಗಬೇಕು ಅಂತ ಹೇಳುವಂಥದ್ದು. ಈಗ ಮಣ್ಣಗುಡ್ಡೆ ವಾರ್ಡಿನಲ್ಲಿ ಗಾಂಧಿನಗರ ಪಾರ್ಕ್ ಒಂದಿದೆ, ಭಾಳಷ್ಟು ಯಶಸ್ವಿಯಾಗಿ ನಡೀತದೆ. ಅದೇ ರೀತಿಯಲ್ಲಿ ಕೆಲವಾರು ಕಡೆಗಳಲ್ಲಿ ಇದೆ, ಕೆಲವಾರು ಕಡೆಗಳಲ್ಲಿ ನನಗೆ ಯಾವುದೆಲ್ಲ ಪಾರ್ಕ್ ಇದೆ, ಎಷ್ಟು ಇದೆ ಮತ್ತು ಅದರ ಪರಿಸ್ಥಿತಿ ಏನಿದೆ, ಸ್ಟೇಟಸ್ ಏನಿದೆ ಅಂತ ಹೇಳುವಂಥದ್ದು ದಾಖಲೆಗಳನ್ನು ಪಡ್ಕೊಂಡಿದ್ದೀನಿ. ಅದಕ್ಕೆ ಕೆಲವೆಲ್ಲ ವಿಷಯಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾನು ವ್ಯವಸ್ಥಿತವಾಗಿ. ಮತ್ತೊಂದು ಕರೆ ಕಾಯ್ತಾ ಉಂಟು. ಹಲೋ ನಮಸ್ಕಾರ, ಹೇಳಿ ಮೇಡಮ್. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರಮ್ಮ, ಹೇಳಿ. ಕುದ್ರೋಳಿಯಿಂದ. ಎಸ್, ಹಾಂ, ಹೇಳಿ ಅಮ್ಮ. ಮುಕ್ತನಾಯ್ತು ಮಾತಾಡ್ತೀನಿ ಸರಿ, ಹೇಳಿ ಅಮ್ಮ. ಸರ್. ನಾನು ಒಂದು ಮನೆಯಲ್ಲಿ ಇದ್ದೇನೆ ಸರ್, 2-3 ವರ್ಷದಿಂದ ಇದ್ದೇನೆ. ಎಲ್ಲಿ ಕುದ್ರೋಳಿಯಲ್ಲಿ? ಕುದ್ರೋಳಿಯಲ್ಲಿ ಎಲ್ಲಿ? ಕಾಂಪೌಂಡ್ ಅಲ್ಲಿ ಮನೆ ಹತ್ರ ಸರ್. ಭಾರತ್ ಬಿಡಿ ಕಾಂಪೌಂಡಾ? ಹೌದು ಸರ್. ಹಾಂ, ಮೊನ್ನೆ ನಾನು ಬಂದಿದ್ದೆ ಅಲ್ಲಿ ಆ ಬ್ರಿಡ್ಜಿನ ಹತ್ರ ಒಳಗಡೆ. ಕೆಲಸ ಮಾಡಿಕೊಡ್ತಾರೆ, ಮರ ಕಟ್ಕೊಂಡು ಕೊಡ್ತಾರೆ. ಭಾರತ್ ಬಿಡಿ ಕಾಂಪೌಂಡ್ ಅಲ್ಲ, ಬ್ರಿಡ್ಜಿನ ಹತ್ರ ಒಳಗಡೆ. ಬ್ರಿಡ್ಜ್ ಹೌದು ಸರ್. ಹಾಂ, ಅಲ್ಲ ಸರ್, ನಾನು ಹೆಣ್ಮಕ್ಕಳಾಗಿ ಒಂದು ರಿಕ್ವೆಸ್ಟ್ ಸರ್. ಹಾಂ, ಹೇಳಿ ಹೇಳಿ ಹೇಳಿ. ಟಾಯ್ಲೆಟ್ ಹೊರಗೆ ಸರ್, ನಮಗೆ ಮಾಡಿ ಸ್ನಾನ ಮಾಡ್ತೀವಿ ನಾವು. ಅಲ್ಲ, ನಿಮಗೆ ಏನು ಅಲ್ಲ, ಒಂದು ಮಿನಿಟು. ನೀವು ಹೇಳಿಸ್ತಾ ಇರುವಂಥದ್ದು ನನಗೆ ಕೇಳಿಸ್ತಾ ಇಲ್ಲ, ಹೇಳ್ತಾ ಇರುವಂಥದ್ದು ಕೇಳಿಸ್ತಾ ಇಲ್ಲ ನನಗೆ ಸರಿಯಾಗಿ. ನೀವು ಸಮರ್ಪಕವಾಗಿ ನಿಮಗೆ ಏನು ಆಗಬೇಕು ಅಂತ ಹೇಳ್ತಾ ಇದ್ದೀರಿ ನೀವು? ಟಾಯ್ಲೆಟ್. ಸರಿ. ನಿಮ್ಮದು ಅಲ್ಲ, ಅದೇ ಈಗ ಏನಾಗಿದೆ ಅಂತ ಹೇಳಿದ್ರೆ ನೀವೊಂದು ಸಂಬಂಧಪಟ್ಟಾಗೆ ಅದು ನಿಮ್ಮ
ಭಾರತ್ ಬಿಡಿಯವರ ಸಂಬಂಧಪಟ್ಟ ಹಾಗೆ ಇದರ ಹಿಂದೆ ನಿಮಗೆ ಭಾರತ್ ಬಿಡಿಯ ಮಾಲಕರ ಹತ್ರ ಅಲ್ಲಿಯ ಜಾಗದ ಜನ ಇದ್ದಂಥ ಮನೆಗಳ ಪೈಕಿ ನನ್ನ ಹತ್ರ ಮೊನ್ನೆ ಇತ್ತೀಚೆಗೆ ಯಾರು ಬಂದಿದ್ದರು ಅವರಿಗೆ ನಾನೇನು ಅವರ ಪ್ರಮುಖರ ಹತ್ರ ಮಾತಾಡಿದ್ದೆ. ಆದರೆ ತೊಂದರೆ ಇಲ್ಲ, ಈಗ ನೀವೊಂದು ಕೆಲಸ ಮಾಡಿ, ನಿಮ್ಮ ಹತ್ರ ನಿಮ್ಮ ಮನೆಯಲ್ಲಿ ಯಾರು ಗಂಡಸರಿದ್ದಾರಾ? ಯಾರು? ಅಣ್ಣ. ಸರಿ ಅಮ್ಮ, ನನ್ನ ಆಫೀಸಿಗೆ ಅವರು ಸೋಮವಾರ ಬೆಳಿಗ್ಗೆ 8:30 ಗಂಟೆಗೆ ಕಳಿಸಿ, ನಾನು ಏನನ್ನು ಮಾಡ್ಬೋದು ಅಂತ ಹೇಳುವಂಥದ್ದು ನನ್ನ ಅಧಿಕಾರಿಗಳ ಹತ್ರ ಫೋನ್ನ ಮುಖಾಂತರ. ಅಲ್ಲ ಅಮ್ಮ, ನಾನು ಹೇಳ್ತೇನೆ ಕೇಳಿ, ನಿಮ್ಮ ಸಮಸ್ಯೆಗಳನ್ನ ಎಲ್ಲ ಹಿಡ್ಕೊಂಡು ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ ನಾಡಿದ್ದು 8:30 ಗಂಟೆಗೆ ನನ್ನ ಕಚೇರಿಗೆ ನಿಮ್ಮ ಅಣ್ಣನನ್ನು ಕಳಿಸಿ, ನಾನು ನಿಮ್ಮ ಅಣ್ಣನ ಎದುರುಗಡೆ ಸಂಬಂಧಪಟ್ಟಂಥ, ಈಗ ಅದು ಭಾರತ್ ಬಿಡಿ ಮಾಲಕರ ಹತ್ರ ಇರ್ಬೋದು, ಇಲ್ಲ ಬೇರೆ ಇನ್ನೇರ ಹತ್ರ ಸಂಬಂಧಪಟ್ಟಂಥ ಯಾರ ಅಧಿಕಾರಿಗಳ ಹತ್ರ ಇರ್ಬೋದು, ಏನು ನಿಮಗೆ ಪೂರಕವಾದ ವಾತಾವರಣವನ್ನು ನಾನು ಮಾಡಿಸ್ಕೊಡ್ಬೇಕು, ನಾನು ಮಾಡಿಸ್ಕೊಡೋ ದೃಷ್ಟಿಯಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಅವ್ರಿಗೆ ಬರಲಿಕ್ಕೆ ಹೇಳಿ ಅಮ್ಮ. ಸರಿ, ನಾನು ಮಾತಾಡ್ತೀನಿ, ಅವ್ರಿಗೆ ಕಳಿಸ್ಕೊಡಿ ಅಮ್ಮ. ಧನ್ಯವಾದ. ಓಕೆ, ಕರೆ ಮಾಡೋದಕ್ಕೆ. ಓಕೆ ಸರ್, ಸ್ಮಾರ್ಟ್ ಸಿಟಿ ಬಗ್ಗೆ ಆಯಿತು. ಈಗ ಟೂರಿಸಂ, ಅಂತಿಮವಾಗಿ ಟೂರಿಸಂಗೆ ಇಷ್ಟರ ಮಟ್ಟಿಗೆ ಒತ್ತು ಕೊಡಲಿಕ್ಕೆ ಸಾಧ್ಯ? ಮಂಗಳ ಕಾರ್ನಿಶ್ ಯೋಜನೆಯ ಬಗ್ಗೆ ಹಿಂದಿನ ಯೋಗೇಶ್ ಭಟ್ರು ಅಂದರೆ ಶಾಸಕರಾಗಿದ್ದಾಗ ಪ್ಲ್ಯಾನ್ ಆಗಿತ್ತು, ಭವಿಷ್ಯದಲ್ಲಿ ಆ ಬಗ್ಗೆ ಏನಾದರೂ ನಿಮ್ಮ ಯೋಚನೆಗಳಿದೆಯಾ? ಅದಕ್ಕೆ ಈಗ ಹೆಸರನ್ನು ಬದಲಾಯಿಸುವಂಥದ್ದು ಆಗಿದೆ. ಏನಂತ ಹೇಳಿದ್ರೆ ಮಂಗಳ ಕಾರ್ನಿಶ್ಗೆ ಬೇರೆ ಹೆಸರನ್ನು ಆಗಿದೆ. ಇದಕ್ಕೆ ಕೆಲವೆಲ್ಲ ಟೂರಿಸಮ್ನ ಬಗ್ಗೆ ಬಹಳಷ್ಟು ಕೆಲಸ ಕಾರ್ಯಗಳು ಆಗಬೇಕು ಅಂತೇಳುವಂಥದ್ದು ಇದೆ. ಇದಕ್ಕೆ ಟೂರಿಸಮ್ನ ವಿಶೇಷವಾಗಿ ನನ್ನ ಮನಸ್ಸಿನಲ್ಲಿ ಪ್ರಥಮವಾಗಿತ್ತು, ಈ ಯೋಜನೆಗೆ ಸರಿಯಾಗಿ 5 ಕಿಲೋಮೀಟರ್ ರಸ್ತೆಯನ್ನು, ಅಂದರೆ ಸುಮಾರು 2500 ಎಕರೆಯನ್ನು ಭೂಮಿಯನ್ನು ನರೇಂದ್ರ ಮೋದಿಯವರ ಕನಸಿನಂತೆ ಸ್ಮಾರ್ಟ್ ಆಗಿಸುವ ಸಂಕಲ್ಪ ಮಾಡಬೇಕು ಅಂತೇಳೋದು ನನ್ನ ಯೋಜನೆ ಇತ್ತು. ಆದರೆ ಅದಕ್ಕೆ ಎಷ್ಟು ಮಟ್ಟಿಗೆ ಸಹಕಾರ ಸಿಗ್ತದೆ ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಅದನ್ನು ಮಾಡಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿ, ನನ್ನ ಕನಸಿನಲ್ಲಿ ನನ್ನಂತ ಇದೆ. ಅದೇ ರೀತಿಯಲ್ಲಿ ಹೆಚ್ಚಿನ ಕಡೆಗಳಿದೆ. ನಮ್ಮದು ಪ್ರವಾಸೋದ್ಯಮದ ಬಗ್ಗೆ ಕೆಲವೆಲ್ಲ ವಿಷಯಗಳು ನಾನೇ ನನ್ನಷ್ಟಕ್ಕೆ ಒಂದು ಕೇಂದ್ರ ಮತ್ತು ರಾಜ್ಯಗಳ ಸಹಯೋಗದೊಂದಿಗೆ ಒಂದು ಅಕ್ವೇರಿಯಮನ್ನು ನಿರ್ಮಿಸಬೇಕು, ಅದಕ್ಕೆ ರೂಪುರೇಷೆಯನ್ನು ಹಾಕಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿ ಇದೆ. ಅದೇ ಪಿಲಿಕುಳದ ಭಾಗದಲ್ಲಿರುವ 200 ಎಕರೆಯಷ್ಟು ಕಾಡನ್ನು ನೈಟ್ ಸಫಾರಿಗಾಗಿ ಅನುಕೂಲವಂತ ಮಾಡ್ಬೋದು ಅಂತ ಹೇಳೋದು ಆಲೋಚನೆ ಮಾಡ್ಬೋದು. ನನಗೆ ಗೊತ್ತಿಲ್ಲ, ನಾನು ನನ್ನಷ್ಟಕ್ಕೆ ನಾನು ಕೂತ್ಕೊಂಡಿರುವಾಗ ಕೆಲವೆಲ್ಲ ಯೋಜನೆಗಳನ್ನು ಮಾಡ್ಬೋದೇ ಅಂತ ಹೇಳುವಂಥದ್ದು ನನ್ನ ಮನಸ್ಸಿಗೆ ಪ್ರಶ್ನೆಯನ್ನು ಹಾಕ್ಕೊಳ್ತೇನೆ. ಆ ಪ್ರಶ್ನೆಯನ್ನು ಹಾಕ್ಕೊಂಡ ಪ್ರಕಾರ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಕೆಲವೆಲ್ಲ ಯಶಸ್ವಿಯಾಗಿ ಮಾಡಲಿಕ್ಕೆ ಆಗ್ತದೆ, ಕೆಲವೆಲ್ಲ ಆಗದೇ ಇರ್ಬೋದು. ಆದರೆ ನಾನು ಕೆಲವು ಯೋಜನೆಗಳನ್ನು ನಾನು ಮಾಡಬಹುದು ಅಂತ ಹೇಳುವಂಥದ್ದು ನಾನು ಯೋಜನೆಗಳನ್ನು ಹಾಕಿಟ್ಟಿದ್ದು ನಾನು ನಿಮಗೆ ಹೇಳ್ತೇನೆ. ಇದಕ್ಕೆ ರೂಪಿಸಲು ಯೋಜನೆ ತಯಾರಿಸಿ ಸರ್ಕಾರದ ಅನುದಾನಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು. ಏನು? ನೈಟ್ ಸಫಾರಿಗೆ. ಅತ್ಯಾಧುನಿಕವಾಗಿ ಈಜುಕೊಳ, ಸ್ಟೇಡಿಯಂ, ಪಾರ್ಕ್ಗಳ ನಿರ್ಮಾಣಕ್ಕೆ ಹಿಂದಿನ ಅವಧಿಗಳಲ್ಲಿ ರೂಪಿಸಿದ್ದ ಯೋಜನೆಗಳನ್ನು ಮತ್ತೆ ಚಾಲ್ತಿಗೆ ತರಲಾಗುವಂಥದ್ದು. ಜಿಲ್ಲೆಯಲ್ಲಿ ಖ್ಯಾತ ಶಿವ ದೇವಾಲಯ, ಖ್ಯಾತ ದೇವಿ ಮಂದಿರಗಳು, ಸೂರ್ಯ ಮಂದಿರ, ನಾಗಮಂದಿರಗಳು ವರ್ತುಲ ರಚಿಸಿ ಮಂಗಳೂರು ಕೇಂದ್ರವಾಗಿ ಯಂತ್ರಿಕೊಳ್ಳೋದು ಅಂತ ಹೇಳಿದರೆ ಇದೊಂದು ಟೆಂಪಲ್ ಟೂರಿಸಮ್ ಆಗಬೇಕು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ವಿಶೇಷವಾಗಿ ನಾವು ಮಾಡಬೇಕು. ಟೆಂಪಲ್ ಟೂರಿಸಮ್ ಮಾತ್ರ ಮಾಡಿದರೆ ಆಗ್ತದೆ, ಖಾಲಿ ಟೆಂಪಲ್ ಟೂರಿಸಮ್. ಈಗ ಟೂರಿಸಮ್ನ ಬಗ್ಗೆ ಕೇರಳ ಮತ್ತು ಗೋವಾ ನಮ್ಮಿಂದ ತುಂಬ ಮುಂದೆ ಹೋಗಿ ಆಗಿದೆ. ನಾವು ಇನ್ನೂ ನಮ್ಮ ಮಂಗಳೂರು ಮತ್ತು ಈ ಕರಾವಳಿಯನ್ನು ನಾವು ಟೂರಿಸಮ್ನ ಬಗ್ಗೆ ನಾವು ಒತ್ತು ಕೊಟ್ಟರು ಕೂಡ ಅವರು ನಮ್ಮಿಂದ ಇನ್ನೂ ಮುಂದೆ ಹೋಗ್ತಾರೆ. ಇದಕ್ಕೆ ಕೆಲವೆಲ್ಲ ವಿಷಯಗಳಲ್ಲಿ ನಾವೀಗ ಮೆಡಿಕಲ್ ಟೂರಿಸಮ್ ಅಂತ ಹೇಳಿದ್ರೆ ಮೆಡಿಕಲ್ ಹಬ್ ಆಗಿ ಮಾಡುವಂಥದ್ದು ಏನಾದರೂ ಅಂಥ ರೀತಿಯಲ್ಲಿ ಏನಾದರೂ ವಿಶೇಷವಾಗಿ ಒಂದು ವಾರ್ಷಿಕ ಒಂದು ಒಟ್ಟು ಅದನ್ನು ಒತ್ತು ಕೊಟ್ಟು ಮೆಡಿಕಲ್ ಟೂರಿಸಮ್ ಮಾಡಿದರೆ ಆಫ್ರಿಕಾ ಮತ್ತು ಈ ಮಿಡ್ಲ್ ಈಸ್ಟ್ ದೇಶಗಳನ್ನು ಒಳಗೊಂಡಂಥ ಭಾಳಷ್ಟು ಮೆಡಿಕಲ್ ಟೂರಿಸಮನ್ನು ಯಾಕಂದರೆ ನಮ್ಮ ಹತ್ರ ಬೇಕಾದಂಥ ಬಹಳಷ್ಟು ಸುಸಜ್ಜಿತ ಆಸ್ಪತ್ರೆಗಳು, ಬಹಳಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳು ನಮ್ಮ ಮಂಗಳೂರಿನಲ್ಲಿ. ರೈಲ್ವೆ ಮತ್ತು ರೈಲ್ವೆ ಇದೆ, ಏರ್ಪೋರ್ಟ್ ಇದೆ, ಪೋರ್ಟ್ ಇದೆ, ನೀವು ಎಲ್ಲ ವ್ಯವಸ್ಥೆಗಳಿದೆ. ಅದಕ್ಕಾಗಿ ಮೆಡಿಕಲ್ ಟೂರಿಸಮ್ನ ಬಗ್ಗೆ ನಾವು ವಿಶೇಷವಾಗಿ ಒತ್ತನ್ನು ಕೊಟ್ಟರೆ ವಾರ್ಷಿಕವಾಗಿ ಸಾವಿರಾರು ಕೋಟಿಯಷ್ಟು ನಮ್ಮ ವ್ಯವಸ್ಥೆಗಳಿಗೆ ಮಾಡುವಂಥದ್ದು ಮಾಡ್ಬೋದು. ಅದರ ಬಗ್ಗೆ ನಾನು ಪ್ರಮುಖರೊಬ್ಬರು ಅದರ ಬಗ್ಗೆ ಬಹಳಷ್ಟು ಅವರು ರೂಪರೇಖೆಯನ್ನು ಹಾಕಿದವರು ಒಬ್ಬರು ಸಂಜಯ್ ಭಟ್ ಅಂತೇಳಿ, ಅವರೊಟ್ಟಿಗೆ ನಾನು ಈಗಾಗಲೇ ಮಾತುಕತೆಯನ್ನು ಮಾಡಿಸ್ಕೊಂಡು ನನಗೆ ಅವರು ಮಾಡಿದಂಥ ಏನು ಯೋಜನೆಗಳಿದೆ ಅಂತೇಳುವಂಥ ಬಗ್ಗೆ ನಾನು ಅವ್ರ ಹತ್ರ ನಾನು ಡಿಸ್ಕಷನ್ ಮಾಡಿದ್ದೇನೆ. ಅದರ ಒಟ್ಟಿಗೆ ಉಳ್ಳಾಲದ ಮಸೀದಿ ಮತ್ತು ನಗರದ ಪ್ರಮುಖ ಚರ್ಚುಗಳ ಪ್ರವಾಸಿಗರ ಆಕರ್ಷಣೆಯಾಗಿ ತಾಣವಾಗಿಸಲು ಬೇಕಾದ ಕ್ರಮಗಳನ್ನು ಏನು ತೆಗೆದುಕೊಳ್ಬೇಕು ಅದನ್ನು ಕೂಡ ತೆಗೆಸುವಂಥದ್ದು ಮಾಡಿಸ್ಕೊಳ್ಳುವಂಥ ಮಾಡ್ಬೋದು. ಮಂಗಳೂರಿನಿಂದ ಗೋವಾಕ್ಕೆ ಹಡಗು ಮಾಡಿದರೆ ಬೈ ರೋಡ್ ಹೋಗ್ತಾರೆ, ಟ್ರೈನ್ ಹೋಗ್ತಾರೆ. ಆದರೆ ಯಾಕಂತ ಹೇಳಿದ್ರೆ ಅವರೊಂದು ಈ ಸಿಂಗಾಪುರ್ ಮತ್ತು ಮಲೇಷ್ಯಾಕ್ಕೆ 2 ದಿವಸದಲ್ಲಿ
ಹಡಗಿನಲ್ಲಿ ಹೋಗಿ ಬರುವಂಥದ್ದು ಇದೆ. ಓಕೆ, ಅಲ್ಲಿ ಹಡಗಿನಿಂದ ಕೆಳಗಡೆ ಇಳಿಲಿಕ್ಕಿಲ್ಲ, ಆದರೆ ಹಡಗಿನಲ್ಲಿ ಡಿಫ್ರೆಂಟ್ ಅನುಭವ 2-2.5 ದಿವಸ ಅಲ್ಲಿ ಹೋಗಿ ರಿಟರ್ನ್ ಬರುವಂಥದ್ದು. ಅದೇ ರೀತಿಯಲ್ಲಿ ಗೋವಾಕ್ಕೆ ಆ ರೀತಿಯಲ್ಲಿ ಮಾಡುವಂಥದ್ದು ಮಾಡಬಹುದೇ ಅಂತೇಳುವಂಥದ್ದು. ಮತ್ತು ಇರುವ ಒಂದು ನಮ್ಮ ಮಂಗಳೂರಿನ ಸಂಬಂಧಪಟ್ಟ 4 ಕುದುರೆಗಳಿದೆ. ಕುದುರೆಗಳಲ್ಲಿ ಒಂದು ಪಕ್ಷಿ ಪಾರ್ಕನ್ನು ಮಾಡಬಹುದೇ, ಇಲ್ಲ ಪೆಂಗ್ವಿನ್ ಪಾರ್ಕನ್ನು ಮಾಡಬಹುದೇ, ಡಿಸ್ನಿ ಲ್ಯಾಂಡನ್ನು ಮಾಡಬಹುದೇ ಗೊತ್ತಿಲ್ಲ ನನಗೆ. ಬಟ್ ಅದರಲ್ಲಿ ಒಂದು ಚಿಂತನೆಯನ್ನು ಮಾಡಬಹುದು. ಯಾಕಂತ ಹೇಳಿದ್ರೆ ನಾವು ಸ್ವಲ್ಪ ಆಕರ್ಷಣೆಯನ್ನು ಈ ರೀತಿಯಲ್ಲಿ ಮಾಡದಿದ್ದರೆ ನಮಗೆ ಮಂಗಳೂರಿನ ಪ್ರವಾಸೋದ್ಯಮಕ್ಕೆ ಯಾವುದೇ ರೀತಿ ಒತ್ತನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ರೀತಿಯಲ್ಲಿ ಮತ್ತು ಅದರಲ್ಲಿ ಈ ಥರ ಫುಡ್ ಪಾರ್ಕನ್ನು ಮಾಡುವಂಥದ್ದು ಇದನ್ನೆಲ್ಲ ಮಾಡಿಸ್ಕೊಂಡು ನಾನು ನಿಮಗೆ ಇಂಡೋನೇಷ್ಯಾದ ಒಂದು ಬಾಲಿಯಲ್ಲಿ ಆ ಬಾಲಿಯ ದ್ವೀಪದಿಂದ ಇನ್ನೊಂದು ದ್ವೀಪಕ್ಕೆ ಅವರು ಸಣ್ಣ ಬೋಟ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಬೋಟ್ನ ಐಲ್ಯಾಂಡ್ನ ಮಧ್ಯದಲ್ಲಿ ಅಲ್ಲಿ ಒಂದು ಎಲ್ಲ ಪ್ರಾಣಿಗಳದ್ದು ಒಂದು ಸಣ್ಣದೊಂದು ಐಲ್ಯಾಂಡ್ನ ಮಧ್ಯದಲ್ಲಿ ಇದು ಮಾಡಿದ್ದಾರೆ. ಮತ್ತು ಅಲ್ಲಿ ಒಂದು ಫುಡ್ ಪಾರ್ಕ್ ಮಾಡಿದ್ದಾರೆ. ಎಲ್ಲ ರೀತಿಯದು ಅದು ನೀವು ಬೋಟಿನಲ್ಲಿ ಹೋಗುವಾಗ ದಾರಿಯದ್ದಕ್ಕೂ ಅದಕ್ಕೆ ಮೀನಿಗೆ ಆಹಾರವನ್ನು ಹಾಕುವಂಥದ್ದು. ಮತ್ತು ಭಾಳಷ್ಟು ಸುಂದರ ಇದೆ, ಸಣ್ಣ ಐಲ್ಯಾಂಡನ್ನು ಭಾಳಷ್ಟು ಸುಂದರವಾಗಿ ಮಾಡಿದ್ದಾರೆ. ಅದೇ ರೀತಿಯ ಕುದುರೆಯನ್ನು ನಾವು ಮಾರ್ಪಡ್ಬೋದು ಅಂತ ಹೇಳುವಂಥದ್ದು ನನ್ನ ಮನಸ್ಸನ್ನು ನಾನು ಬಾಲಿಗೆ ಹೋದಾಗ ನಾನು ನೋಡಿದ್ದನ್ನು ನಾನು ನೋಟ್ ಮಾಡಿದೆ. ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಗಾಲ್ಫ್ ಕೋರ್ಸ್ನ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಏನು ಮಾಡಬೇಕು, ಪಿಲಿಕುಳದಲ್ಲಿ ಒಂದು ಆಗಿದೆ ಒಂದಷ್ಟು. ಮತ್ತು ಪಿಲಿಕುಳವನ್ನು ಕೂಡ ಬೀಚ್ ಟೂರಿಸಂ ಬಗ್ಗೆ ಏನಾದರೂ ಕೇಬಲ್ ಕಾರ್ ಅಳವಡಿಕೆ ಈ ರೀತಿಯಲ್ಲಿ ಏನಾದರೂ ಮಾಡಿದರೆ, ಚಿಂತನೆಯನ್ನು ಮಾಡಿದರೆ ನಮಗೆ ಏನಾದರೂ ಒಂದು ಸಹಾಯಕಾರಿ ಆಗ್ಬೋದು ಅಂತ ಹೇಳೋದು. ಮತ್ತು ಸಮುದ್ರ ತೀರದಲ್ಲಿ ಇದು ಬಹಳಷ್ಟು ಇದು. ಆದರೆ ನನ್ನ ಮನಸ್ಸಿನಲ್ಲಿ ನಾನೊಂದು ಹೀಗೆ ಅಂದರೆ ಅದು ಆಗ್ತದೆ ಹೌದು. ಬಟ್ ಯಾವಾಗಲೂ ನಾವು ಒಂದು ಮಾಡಬೇಕು ಆದಂಥ ಕಲ್ಪನೆ ಏನಿದೆ, ಚಿಂತನೆ ಇದೆ, ಚಿಂತನೆ ಮತ್ತು ಕಲ್ಪನೆಯನ್ನು ಬಹಳಷ್ಟು ಯಶಸ್ವಿಯಾಗಿ ದೊಡ್ಡ ರೀತಿಯಲ್ಲಿ ನಾವು ಹಿಡ್ಕೊಳ್ಬೇಕು. ಅದರಲ್ಲಿ ಮಾಡುವಂಥ ಪ್ರಯತ್ನಗಳು ಮಾಡಬೇಕು. ಮತ್ತು ದೇವರ ಮತ್ತು ಎಲ್ಲರ ಸಹಕಾರಗಳು ಸಿಗ್ತದೆ. ಅದು ನೋಡಿ, ಈಗ ಸಮುದ್ರ ತೀರದಲ್ಲಿ ಒಂದು ಟ್ರಾಮ್ ಅಳವಡಿಸಲಿಕ್ಕೆ ಆಗ್ತದಾ ಅಂತ ಹೇಳುವಂಥದ್ದು ನನ್ನ ಮನಸ್ಸಿನಲ್ಲಿ ಅಂಥದ್ದು ಚಿಂತನೆ ಇದೆ. ಅದು ಅದರ ರೀತಿಯಲ್ಲಿ ಟೂರಿಸಂ ಬಗ್ಗೆ ಬಹಳಷ್ಟು ವಿಶೇಷವಾಗಿ ತಜ್ಞರೊಂದಿಗೆಲ್ಲ ಮಾತಾಡಿಸ್ಕೊಂಡು ಅದರ ಅನುಭವಗಳನ್ನು ಮಾಡಬೇಕಾದಂಥ ಪ್ರಯತ್ನಗಳು ಮಾಡಬೇಕಾದದ್ದು ಬರ್ಬೋದು. ಮತ್ತು ಮಂಗಳೂರನ್ನು ಎಕ್ಸ್ಪೋರ್ಟ್ ಟೂರಿಸಂ ಝೋನ್ ಆಗಿ ಕೂಡ ಮಂಗಳೂರನ್ನ ಅಭಿವೃದ್ಧಿ ಮಾಡ್ಬೋದು. ಕದ್ರಿಯಲ್ಲಿ ಬೊನ್ಸಾಯ್ ಪಾರ್ಕ್ ನಿರ್ಮಾಣ ಮಾಡುವಂಥದ್ದು ಕೂಡ ಮಾಡ್ಬೋದು. ರಾಕ್ ಗಾರ್ಡನ್ಗೆ ಈ ವ್ಯವಸ್ಥೆಗಳನ್ನು ಏನಾಗಬೇಕು ಅದನ್ನು ಕೂಡ ನೋಡ್ಬೋದು. ಅಲ್ಲ, ಅವಕಾಶಗಳಿದೆ. ಆದರೆ ಅದನ್ನೆಲ್ಲ ಕೆಲವೆಲ್ಲ ಕಡೆಯಲ್ಲಿ ಶಬ್ದ ಲೇಸರ್ ಶೋ, ಅದರಲ್ಲಿ ಕೂಡ ಏನು ನದಿ ಮತ್ತು ಸಾಗರ ತೀರದ ನಡುವೆ ರಾಣಿ ಹಬ್ಬಕ್ಕ ಅವರ ಶೌರ್ಯ ಕಥೆ. ಯಾಕಂತ ಹೇಳಿದ್ರೆ ಮೂಡುಬಿದ್ರಿಂದ ಹುಟ್ಟಿ ಉಳ್ಳಾಲವನ್ನು ಉಳಿಸಿದಂಥ ಮಹಾನ್ ರಾಣಿ ಅವರು ಬಹಳಷ್ಟು 6 ಸಲ ಪೋರ್ಚುಗೀಸರು ನೆಂಡತ್ತಿ ಬಂದಾಗ ಕೂಡ ಅವರನ್ನು ಎದುರಿಸ್ಕೊಂಡು ಅವರನ್ನು ಸೋಲಿಸಿದಂಥ ಒಂದು ಧೀರ ರಾಣಿ ಅವರು. ಹಾಗಿರುವಾಗ ಅದು ಕೂಡ 1555, 57, 67, 57ರಲ್ಲಿ 2 ಬಾರಿ, 67, 68 ಮತ್ತು 69ರಲ್ಲೂ ಏನೋ ಅವರ ಗಂಡ ಆಗಿದ್ದವರೇ ಪೋರ್ಚುಗೀಸರಿಗೆ ಸಪೋರ್ಟ್ ಮಾಡಿ ಇವರು ಸೋತಂಥದ್ದು. ಅಂದರೆ ಅಂಥ ಒಂದು ವೀರರಾಣಿ ಮುಂದಿನ ಪೀಳಿಗೆಗಳಿಗೆ ಗೊತ್ತಾಗಬೇಕು. ಅವರದೊಂದು ಶೌರ್ಯಕಥದ ಬಗ್ಗೆ ಒಂದು ಬೆಳಕು ಮತ್ತು ಶಬ್ದ ಲೇಸರ್ಸಲ್ಲಿ ತೋರಿಸುವಂಥದ್ದು ಮಾಡಬಹುದೇ ಸರ್? ಇನ್ನೊಂದು ಟೌನ್ ಹಾಲಿಗೆ ಕುದ್ಮುಲ್ ರಂಗರಾವ್ ಅವರ ಹೆಸರಿಡಬೇಕಂತ ಒಂದು ಚಿಂತನೆ ಆಗ್ತಾ ಇತ್ತು. ಆ ಬಗ್ಗೆ ನಿಮ್ಮ ಅನಿಸಿಕೆ ಯಾವ ರೀತಿ? ನೋಡಿ, ಮಹಾನಗರ ಪಾಲಿಕೆಯಲ್ಲಿ 2-3 ವರ್ಷದ ಹಿಂದೆ ಟೌನ್ ಹಾಲಿಗೆ ಕುದ್ಮುಲ್ ರಂಗರಾವ್ ಅವರ ಹೆಸರು ಇಡಬೇಕು ಅಂತ ಹೇಳುವಂಥದ್ದು ಅವರ ಏನು ಕಮಿಟಿಯ ಎಲ್ಲ ಕೌನ್ಸಿಲ್ನಲ್ಲಿ ಪಾಸಾಗಿದೆ. ಕೌನ್ಸಿಲ್ನಲ್ಲಿ ಪಾಸಾದ ನಂತರ ಕೂಡ ಅದನ್ನು ಇಟ್ಟಿಲ್ಲ ಅಂತ ಹೇಳುವಂಥದ್ದು ಬಹಳಷ್ಟು ದುಃಖಕರ. ಯಾಕಂದರೆ ಕುದ್ಮುಲ್ ರಂಗರಾವ್ ಅವರೊಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವ್ಯಕ್ತಿ. ಅವರು ಕಾಸರಗೋಡಿನ ಕುದ್ಮುಲ್ ಅಂತ ಹೇಳುವಂಥ ಹಳ್ಳಿಯಲ್ಲಿ ಹುಟ್ಟಿ ಈ ಮಂಗಳೂರಿನ ಭಾಗದಲ್ಲಿ ಬಂದು ಈ ಕರಾವಳಿಯಲ್ಲಿ ಒಂದು DCM ಅಂತ ಹೇಳುವಂಥ ಸಂಸ್ಥೆಯನ್ನು ಪ್ರಾರಂಭಿಸಿ ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಕ್ಕಳಿಗೆಲ್ಲ ಬಹಳಷ್ಟು ಅದರಲ್ಲಿ ಕಲಿಯುವಂಥ ಅವಕಾಶ ಮಾಡಿಕೊಟ್ಟವರು ಮುಖ್ಯ ವಾಹಿನಿಗೆ ತರಬೇಕು ಅಂತ ಹೇಳೋದು ನಾವು ನೋಡ್ಬೋದು. ಇವತ್ತು ಬಹಳಷ್ಟು ದುಃಖ ಕಾಣ್ತದೆ ನಮಗೆ. ಅವರೊಂದು ಹೇಳಿದ ಮಾತಿದೆ, ತನ್ನ ಮಿತ್ರ ಯಾರಿದ್ದಾರೆ ಎಲ್ಲ ತಾನು ಕಲಿತಂಥ ಶಾಲೆಯಲ್ಲಿ ಇದ್ದಂಥ ಒಂದು ವಿದ್ಯಾರ್ಥಿ ಅವನು ಸರ್ಕಾರಿ ನೌಕರಿಯನ್ನು ಪಡೆದು ಅದರ ನಂತರ ಸರ್ಕಾರಿ ನೌಕರಿಯನ್ನು ಪಡೆದಾದ ನಂತರ ಅವನು ಒಂದು ಕಾರಿನಲ್ಲಿ ಓಡಾಡುವಾಗ ಕಾರಿನ ಧೂಳು ತನ್ನ ಹಣೆಗೆ ತಾಗಿದರೆ ತನ್ನ ಜೀವನ ಸಾರ್ಥಕತೆ ಪಡೀತದೆ ಅಂತೇಳಿ ಅವರು ಹೇಳಿದ್ದಾರೆ. ಅಂದರೆ ನೋಡಿ, ಆ್ಯಕ್ಚುಲಿ ನಾನು ಮತ್ತು ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಬಹಳಷ್ಟು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮುಖ್ಯವಾದೊಂದು ಈ ದೇಶದ ಪ್ರಧಾನ ವ್ಯವಸ್ಥೆಗಳಲ್ಲಿ ಬರಬೇಕು ಅಂತ ಹೇಳೋದು ನಮ್ಮದು ಇದಿದೆ. ಹಾಗಿರುವಾಗ ಅವರಿಗೆ ಬಹಳಷ್ಟು ಕೊಡುಗೆ ಕೊಟ್ಟಂಥವರು ಟೌನ್ ಹಾಲ್ ಅಂದರೆ ಏನಿದೆ, ಯಾರಿಗೂ ದುಃಖ ಪಡುವಂಥದ್ದಿಲ್ಲ. ನಾನು ಹೇಳೋದು ಟೌನ್ ಹಾಲ್ ಅಂತೇಳಿ ಆ ಹೆಸರು ಬದಲು ಮಾಡಿಸೋಕ್ಕೆ ಕೌನ್ಸಿಲ್ನ ಮಹಾನಗರ ಪಾಲಿಕೆಯಲ್ಲಿ ಅನುಮೋದನೆ ಸಿಕ್ಕಿಯಾಗಿದೆ. ಸಿಕ್ಕಿಯಾಗಿ 2 ವರ್ಷ 3 ವರ್ಷ ಹೋದರೂ ಕೂಡ ಮಹಾನಗರ ಪಾಲಿಕೆಯಲ್ಲಿ ಟೌನ್ ಹಾಲ್ ಹೆಸರು ಬದಲಿಸುವುದಿಲ್ಲ ಅಂತ ಹೇಳುವಂಥದ್ದು ಯಾಕಾಗಿ ಬದಲಿಸೋದಿಲ್ಲ? ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ.
ದಿವ್ಯ ನಿರ್ಲಕ್ಷ್ಯ ನಿಮಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ. ನೀವು ಇನ್ನಿತರ ವಿಷಯಗಳಲ್ಲಿ ನಿಮಗೆ ನಿರ್ಲಕ್ಷ್ಯ ಮಾಡಬೇಕಾದ್ರೆ ಒಂದು ದಿವಸದಲ್ಲಿ ನೀವು ಅರ್ಧ ದಿವಸದಲ್ಲಿ ನೀವು ಹೋಗಿ ಮುಲ್ಕಿ ಸುಂದರಂ ಶೆಟ್ಟಿಯವರ ರಸ್ತೆಯನ್ನು ನೀಡಬಾರ್ದು ಅಂತ ಹೇಳುವಂಥದ್ದು ನೀವು ಸ್ಟೇ ತಂದಿದ್ದೀರಿ. ಹೌದು. ಈಗ ಮಹಾನಗರ ಪಾಲಿಕೆ ಕೂಡ ನಿಮ್ಮದೇ ಕಾಂಗ್ರೆಸ್ ಪಕ್ಷದ ಆಡಳಿತದ ರಾಜ್ಯ ಸರ್ಕಾರ ಕೂಡ ಇದೆ. ಅಂದರೆ ಎಲ್ಲ ವ್ಯವಸ್ಥೆ ನಿಮಗೆ ಬೇಕಾದಾಗಿರುವಾಗ ಎಲ್ಲ ಕೂಡಗಳಲ್ಲಿ ನೀವು ಮಾಡ್ಬೋದಂಥದ್ದು ನೀವು ಒಪ್ಪಿಕೊಂಡು ಕೌನ್ಸಿಲ್ನಲ್ಲಿ ಪಾಸಾದ ನಂತರ ಕೂಡ ನೀವು 3 ವರ್ಷಗಳ ತನಕ ಎಳಿತೀರಿ ಅಂತೇಳಿ ಆದರೆ ಬೇರೆ ಇತರ ಯಾವುದಾದ್ರೂ ಒಂದು ವಿಷಯಗಳು ಕೌನ್ಸಿಲ್ನಲ್ಲಿ ಪಾಸಾದಂಥ 3 ವರ್ಷ ಹೇಳಿದದ್ದು ಯಾವುದಾದ್ರೂ ಒಂದು ವಿಷಯ ಇದೆಯೇ? ಅದು ನಿರ್ಲಕ್ಷ್ಯತನ. ಕುದ್ಮಲ್ ರಂಗರಾವ್ ಅವರದ್ದು ಅವರು ಮಾಡಿದಂಥ ಕೊಡುಗೆಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅಂತೇಳಿ ನನ್ನ ಭಾವನೆ. ನಾನು ರಾಜಕೀಯಕ್ಕೆ ನಾನು ಚುನಾವಣೆಗೆ ನಿಂತಾಗ ನಾನು ಕುದ್ಮಲ್ ರಂಗರಾವ್ ಅವರ ಸ್ಮಾರಕಕ್ಕೆ ಹೋಗಿ ನಾನು ನಮಸ್ಕರಿಸಿ ಆಶೀರ್ವಾದ ಪಡ್ಕೊಂಡು ನನ್ನ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಯಾಕಂತೇಳಿದ್ರೆ ಅವರು ಮಾಡಿದಂಥ ನೀವು ಹೇಳಿದರೆ ಕುದ್ಮಲ್ ರಂಗರಾವ್ ಅವರು ಮಾಡಿದಂಥ ಕೊಡುಗೆಗೆ ರವೀಂದ್ರನಾಥ್ ಠಾಗೂರ್ DCM ಸಂಸ್ಥೆಗೆ ಭೇಟಿ ಕೊಟ್ಟಿದ್ದಾರೆ. ರವೀಂದ್ರನಾಥ್ ಠಾಗೂರ್ ಅವರು ಭೇಟಿ ಕೊಟ್ಟದ್ದು ಮಾತ್ರ ಅಲ್ಲದೆ ಅಮೇರಿಕದ 2-3 ದೊಡ್ಡ ದೊಡ್ಡ ವಿಜ್ಞಾನಿಗಳು ಅವರಿಗೆ ನೀವು ಮಾಡಿದಂಥ ಅವರ ಕೆಲಸವನ್ನು ಅವರಿಗೆ ಶ್ಲಾಘಿಸಿದ್ದಾರೆ. ಅಂದರೆ ಇಷ್ಟೆಲ್ಲ ಕೆಲಸಗಳನ್ನು ಅವರು ಮಾಡಿದಂಥ ಒಂದು ಆ ಸಂದರ್ಭದಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಇಷ್ಟೆಲ್ಲ ಮಾಡಿದ್ದಾರೆ. ಜಾಗವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ದಲಿತರಿಗೆ ಮೀಸಲಿಟ್ಟು ಅವರನ್ನು ಕೊಟ್ಟಿದ್ದಾರೆ. ಅಂತ ಆ ಹೆಸರನ್ನು ನೀವು ಯಾಕೆ ರೀತಿಯಲ್ಲಿ ಹೀಗೆ ಮಾಡ್ತೀರಿ ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಭಾಳಷ್ಟು ಯಶಸ್ವಿಯಾಗಿ ನಿನ್ನೆ ಪ್ರತಿಭಟನೆ ಮಾಡಿದ್ದೇವೆ. ಮಹಾನಗರ ಪಾಲಿಕೆ ಎದುರುಗಡೆ ಪ್ರತಿಭಟನೆ ಮಾಡಿದ್ದೀವಿ. ನಾವು ಹೇಳಿದ್ದೀವಿ ನೀವು ಹೆಸರಿಟ್ಟು ಕೌನ್ಸಿಲ್ನಲ್ಲಿ ಪಾಸಾದ ನಂತರದ ಇಷ್ಟು ದಿವಸ ಆಗಿದೆ ನೀವು ಯಾಕೆ ಮಾಡ್ತಾ ಇಲ್ಲ ಅಂದರೆ ನಾವು ಭಾರತೀಯ ಜನತಾ ಪಾರ್ಟಿ ವಿ ಆರ್ ಇನ್ ಅಪೋಸಿಷನ್ ರೂಲ್ ಫ್ರಮ್ ಮಹಾನಗರ ಪಾಲಿಕೆಯಲ್ಲಿ. ನಾವು ಅಪೋಸಿಷನ್ ನಾವೇನು ಇಡಿ ಅಂತ ಕೇಳ್ಬೋದು, ರಿಕ್ವೆಸ್ಟ್ ಮಾಡ್ಬೋದು, ಮಾಡಲಿಲ್ಲ ಅಂದರೆ ಹೋರಾಟ ಮಾಡಬೇಕು. ಬೇರೆ ಏನು ದಾರಿ ಇಲ್ಲ ನಮ್ಮ ಹತ್ರ. ನಾವು ಹೋರಾಟ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ನಾವು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತೇವೆ ಸರ್. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಮತದಾರರ ಹತ್ರ ಇಷ್ಟು ಹೇಳುವಂಥದ್ದು, ಪ್ರಥಮತವಾಗಿ ನಾಡ್ದು ಆಗಸ್ಟ್ 15 ಬರ್ತಾ ಇದೆ, ಸ್ವತಂತ್ರೋತ್ಸವದ ಎಲ್ಲರಿಗೂ ಶುಭಾಶಯವನ್ನು ನಾನು ವಿಶೇಷವಾಗಿ ಕೊಡ್ತಾ ಇದ್ದೇನೆ. ನನ್ನ ಮತದಾರರ ಬಂಧುಗಳ ಹತ್ರ ಒಂದೇ ಕೇಳುವಂಥದ್ದು, ಇವತ್ತು ನಮ್ಮ ಮಂಗಳೂರಿನಲ್ಲಿ ಬಹಳಷ್ಟು ಜನರು ಯುವಕರು ಯುವತಿಯರು ಕಾಲೇಜ್ ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದೀರಾ. ದುಶ್ಚಟಕ್ಕೆ ಬಲಿಯಾಗುವಂಥದ್ದು ಯಾಕಂತ ಹೇಳಿದ್ರೆ ದುಶ್ಚಟವನ್ನು ಅದನ್ನು ಅನುಭವಿಸುವಂಥದ್ದು, ಅದನ್ನು ಮಾಡಿಕೊಳ್ಳುವಂಥದ್ದು ಇದೆಲ್ಲ ಅದು ಜೀವನದ ಕೊನೆಯ ಹಂತ ಅಲ್ಲ. ಅದನ್ನು ನಾವು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಬೇಕು. ನಾವು ಅಂಥ ದುಶ್ಚಟದಿಂದ ನಾವು ಹೊರಗಡೆ ಬರಬೇಕು. ನಮ್ಮ ಮಂಗಳೂರಿನಲ್ಲಿ ಆ ರೀತಿಯ ದುಶ್ಚಟಗಳನ್ನು ಬಲಿಯಾಗುವಂಥದ್ದು ಅಂಥ ಉದ್ದಿಮೆಗಳು ಯಾರೆಲ್ಲ ಮಾಡ್ತಾರೆ ಅದಕ್ಕೆ ಪೊಲೀಸ್ ಇಲಾಖೆಗಳಿಗೋ ಇಲ್ಲ ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೋ ಇಲ್ಲ ಶಾಸಕರ ಗಮನಕ್ಕೆ ತನ್ನಿ. ಯಾಕಂತೇಳಿದ್ರೆ ಒಂದು ಹೆತ್ತವರು ಒಂದು ಮಕ್ಕಳನ್ನು ಬೆಳೆಸುವಾಗ ಅವರು ಪಡುವಂಥ ಕಷ್ಟಗಳೆಷ್ಟಿದೆ, ಅವರು ಅನುಭವಿಸುವಂಥ ನೋವನ್ನೆಷ್ಟಿದೆ, ಮತ್ತು ಇವತ್ತಿನ ಈ ಕಾಂಪಿಟಿಷನ್ ಯುಗದಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೆಲಸ ಮಾಡಿಸ್ಕೊಂಡು ಮಕ್ಕಳನ್ನು ಬೆಳೆಸ್ಕೊಳ್ಳುವಾಗ ಮಕ್ಕಳು ಈ ರೀತಿ ತಪ್ಪು ದಾರಿಯನ್ನು ಹಿಡಿಯುವಾಗ ಅವರಿಗೆ ದುಃಖ ಆಗ್ತದೆ. ಇರುವಂಥ ಇಬ್ಬರು ಮಕ್ಕಳು ಈ ರೀತಿ ತಪ್ಪುದಾರಿಗಳಿಗೆ ಹೋಗ್ತಾರೆ. ಯಾರೋ ಒಬ್ಬರು ತಮ್ಮ ಉದ್ದೇಶಕ್ಕೆ, ತಮ್ಮ ಲಾಭದ ಉದ್ದೇಶಕ್ಕೆ ಈ ರೀತಿ ವ್ಯವಹಾರಗಳನ್ನು ಮಾಡ್ಕೊಳ್ಬೋದು. ಆದರೆ ನಾನು ಮೊನ್ನೆ ನಿಮ್ಗೆ ಗೊತ್ತಿರ್ಬೋದು, ವಿಧಾನಸೌಧದಲ್ಲಿ ಕೂಡ ಒಂದು ಕರಾವಳಿಯ 2-3 ಶಾಸಕರು ಕೂಡ ಇದರ ಬಗ್ಗೆ ಡಾಕ್ಟರ್ ಭರತ್ ಶೆಟ್ಟಿ ಅವರು, ರಾಜೇಶ್ ನಾಯ್ಕರವರು, ಬೇರೆ ಶಾಸಕರು ಕೂಡ ಇದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅದು ನಾನು ಹೇಳುವಂಥದ್ದು, ನಮ್ಮ ಮಂಗಳೂರಿನ ಜನತೆಗೆ ಹೇಳುವಂಥದ್ದು, ದಯವಿಟ್ಟು ಇಂಥ ದುಶ್ಚಟಗಳಿಗೆ ಬಲಿಯಾಗಬೇಡಿ. ದಯವಿಟ್ಟು ಇಂಥ ದುಶ್ಚಟದಿಂದ ನೀವು ದಾಸರಾಗಬೇಡಿ. ಇದನ್ನು ದಯವಿಟ್ಟು ನೀವು ಬಿಡಬೇಕು. ಇಂಥದ್ದೇನಾದರೂ ಈಗ ಯಾವುದೇ ಅದಕ್ಕೆ ದಾರಿ ಇದೆ, ಮದ್ದಿದೆ. ಈಗ ಆಲ್ರೆಡಿ ದುಶ್ಚಟಕ್ಕೆ ಸ್ವಲ್ಪ ಜನರು ಅದನ್ನು ಅಭ್ಯಾಸಗಳನ್ನು ಇಟ್ಕೊಂಡಿದ್ದೀರಿ ಅಂದರೆ ಅದನ್ನು ಕೂಡ ನಿಲ್ಲಿಸುವಂಥ ಪ್ರಕ್ರಿಯೆಗೆ ನಾವು ಏನು ಮಾಡಬೇಕು ಅದನ್ನು ಕೂಡ ನೀವು ಮಾಡಿ ಅಂತ ಹೇಳುವಂಥದ್ದು ನಾನು. ಯಾಕಂದರೆ ತುಂಬ ಜನರು ನಮ್ಮ ಹೆತ್ತವರು ಬೇರೆಯವರು ನನ್ನ ಹತ್ರ, ಶಾಸಕನ ಹತ್ರ, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತಾಡಬೇಕು, ಅಲ್ಲಿಗೆ ಮಾತಾಡಬೇಕು, ನನ್ನ ಹತ್ರ ಬರ್ತಾರೆ. ಅವರು ಕಣ್ಣೀರು ಹಾಕುವಾಗ ನಮಗೆ ಮನಸ್ಸಿಗೆ ಬೇಜಾರಾಗುತ್ತೆ, ನಮಗೆ ನೋಡಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇದ್ದ ಒಂದು ಮಗ ಇಲ್ಲ ಮಗಳು ಈ ರೀತಿಯಲ್ಲಿ ಹಾಳಾಗ್ತಾ ಇದ್ದಾರೆ ಅಂತ ಹೇಳಿ ದುಃಖ ಪಡುವಂಥದ್ದು. ಅದಕ್ಕಾಗಿ ನಾನು ಎಲ್ಲ ಮಂಗಳೂರಿನ ಕೈ ಜೋಡಿಸಿ ನಾನು ಶಿರಬಾಗಿ ಕೇಳ್ಕೊಳ್ತೇನೆ, ಯುವ ಜನರಿಗೆ, ಯುವಕರಿಗೆ, ಯುವತಿಯರಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಇಂಥ ದುಶ್ಚಟಕ್ಕೆ ಬಲಿಯಾಗಬೇಡಿ ಅಂತ ಹೇಳುವಂಥದ್ದು ನಾನು ವಿಶೇಷವಾಗಿ ಮನವಿ ಮಾಡ್ತಾ, ಮತ್ತು ನಾವೆಲ್ಲರೂ ಮಂಗಳೂರಿನ ಜನತೆ ಒಳ್ಳೆಯ ರೀತಿಯಲ್ಲಿ ಐಕ್ಯಮತ್ಯದಿಂದ ಶಾಂತಿಯಿಂದ ಎಲ್ಲರೂ ಒಂದಾಗಿ ಅಣ್ಣ ತಮ್ಮಂದಿರಾಗಿ ಬಾಳೋಣ. ಮತ್ತು ಯಾವುದೇ ಒಂದು ಆದಂಥ ಘಟನೆ ಬಗ್ಗೆ ಅದರ ಕುಲಂಕುಷವಾಗಿ ನಾವು ಅದನ್ನು ಗಮನದಲ್ಲಿಟ್ಟುಕೊಂಡು ಆ ರೀತಿಯ ಘಟನೆ ಆಗದಾಗೆ ನಾವು ವಿಶೇಷವಾಗಿ ನಾವು ಒತ್ತನ್ನು ಕೊಡುವಂಥದ್ದು, ಯಾವುದೇ ಯಾರಿಗೂ ಮನಸ್ಸಿಗೆ ನೋವಾಗದಂಥ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುವ ಅಂತಂಥದ್ದು ಹೇಳ್ತಾ, ಮತ್ತು ಮಂಗಳೂರಿನ ಅಭಿವೃದ್ಧಿಗಾಗಿ ಸಹಕಾರಗಳನ್ನು ಎಲ್ಲರೂ ಕೊಡ್ತೀರಿ ಅಂತ ಹೇಳುವಂಥ ವಿಶ್ವಾಸ ಇದೆ. ನನ್ನನ್ನು ಆದಷ್ಟು ಪ್ರಾಮಾಣಿಕನಾಗಿ ಸರಳ ಸಜ್ಜನಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಅಂತ ಹೇಳುವಂಥದ್ದು, ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾಡ್ತೇನೆ ಅಂತ ಹೇಳುವಂಥದ್ದು ಕೂಡ ನಾನು ಹೇಳ್ತೆ. ಎಲ್ರಿಗೂ ಕೂಡ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ.
ಶಾಸಕರ ಮುಂದಿನ ಪಯಣ ಇನ್ನು ಸಾಕಷ್ಟು ಹೋಗಲಿಕ್ಕಿದೆ, ಅವರು ಸಾಕಷ್ಟು ಬೆಳೀಲಿಕ್ಕಿದೆ, ಸಾಕಷ್ಟು ಸಾಧನೆ ಮಾಡಲಿಕ್ಕಿದೆ. ಅದಕ್ಕೆಲ್ಲ ನಮ್ಮ ಕರಾವಳಿಯ ಅವರ ಕ್ಷೇತ್ರದ ಜನರ ಆಶೀರ್ವಾದ ಇರಲಿ ಅಂತ ಬಯಸ್ತಾ, ಕರೆ ಮಾಡಿರುವಂತೆಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು ಈ 1 ಗಂಟೆಗಳ ಅವಧಿಯಲ್ಲಿ ತಮ್ಮ ಮುಂದಿನ ಯೋಜನೆಗಳು ಮತ್ತು ನಿಮ್ಮ ಕರೆಗೆ ಯಾವ ರೀತಿಯಲ್ಲಿ ಅವರು ಸ್ಪಂದಿಸಿದ್ದಾರೆ ಮತ್ತು ಅಂಥ ಏನಾದರೂ ಸಮಸ್ಯೆ ಇದ್ದರೆ ಅವರ ಕಚೇರಿಗೆ ಬಂದು ನೀವು ಅವರನ್ನು ಭೇಟಿಯಾಗ್ಬೋದು. ಅವರು ಕಚೇರಿಯಲ್ಲಿ ಬೆಳಿಗ್ಗೆ 8:30 ಸಾಮಾನ್ಯವಾಗಿ ಇರ್ತಾರೆ. ಅವರ ಶೆಡ್ಯೂಲ್ ನೀವು ಗಮನಿಸಿದರೆ ಸಾಮಾಜಿಕ ತಾಣಗಳಲ್ಲಿ ಸಿಗ್ತಾ ಇರುತ್ತೆ, ಅಲ್ಲಿ ಗಮನಿಸಿಕೊಂಡು ವಿಜಯವಾಣಿ ಪತ್ರಿಕೆಯಲ್ಲಿದೆ. ವಿಜಯವಾಣಿ ಪತ್ರಿಕೆಯಲ್ಲಿ ಕೂಡ ಉದಯವಾಣಿ ಮತ್ತು ವಿಜಯವಾಣಿಯಲ್ಲಿ ಸುದಿನದಲ್ಲಿ ಬರ್ತದೆ ಶಾಸಕರ ಇವತ್ತಿನ ಕಾರ್ಯಕ್ರಮ. ಉದಯವಾಣಿಯ ಸುದಿನ ಪತ್ರಿಕೆಯಲ್ಲಿ ಬರ್ತದೆ ಮತ್ತು ವಿಜಯವಾಣಿಯಲ್ಲಿ ಕೂಡ ವಿಜಯ ಕರ್ನಾಟಕದಲ್ಲಿ ಕೂಡ ಬರ್ತದೆ. ಸೊ ನೀವು ಆ ಪತ್ರಿಕೆಯಲ್ಲಿ ನೋಡಿದರೆ ಶಾಸಕರ ದಿನಚರಿ ಅಂತ ಇದ್ರೆ ಅದರಲ್ಲಿ ಅವರು ಎಷ್ಟೊತ್ತಿಗೆ ಕಚೇರಿಯಲ್ಲಿ ಸಿಗ್ತಾರೆ, ಅವರ ಅಟಲ್ ಸೇವಾ ಕೇಂದ್ರ ಅಂತ ಉಲ್ಲೇಖ ಇರುತ್ತೆ, ಅಲ್ಲಿ ನೀವು ಭೇಟಿ ಆಗ್ಬೋದು ಅಂತ ಹೇಳ್ತಾ ಕರೆ ಮಾಡಿರುವಂತೆಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು ಈ 1 ಗಂಟೆಗಳ ಅವಧಿಯಲ್ಲಿ ನಮ್ಮೊಟ್ಟಿಗೆ ಇದ್ದಂಥ ಡಿ ವೇದವ್ಯಾಸ್ ಕಾಮತ್ ಶಾಸಕರು ಮಂಗಳೂರು ದಕ್ಷಿಣ ಇವರಿಗೆ ನಮ್ಮೊಟ್ಟಿಯ ಪರವಾಗಿ ಮತ್ತು ನಿಮ್ಮೆಲ್ಲ ವೀಕ್ಷಕರ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.